ಶ್ರೀ ಗುರುಭ್ಯೋ ನಮಃ. ಆಪಾದಮೂಲ್ಯಪರ್ಯಂತಂ ಗುರುಣಾಂ ಆತ್ಮಸ್ಮರೆತ್ ತೇನ ವಿಘ್ನಾ ವಿನಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಃ. ಭಾಗವತ ಸಪ್ತಾಹದ 3ನೇ ದಿನವಾದ ಇಂದು ಬಹಳ ವಿಶೇಷ ದಿನ. ಮಾರ್ಗಶಿರ ಶುದ್ಧ ಏಕಾದಶಿ. ಅರ್ಜುನನಿಗೆ ಅಲ್ಲ, ನಮ್ಮೆಲ್ಲರಿಗೆ ಅರ್ಜುನನ ಮುಖಾಂತರ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂಥ ಈ ಶುಭ ದಿನದಲ್ಲಿ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಲಿಕ್ಕಿದ್ದೇನೆ. ಉಡುಪಿಯ ಶ್ರೀ ಗುರುರಾಜಾಚಾರ್ಯರು ಬರೆದಂಥ ಒಂದು ಪುಸ್ತಕ, ಅವರು ಆನ್ಲೈನ್ನಲ್ಲಿ ಭಗವದ್ಗೀತೆ ಹೇಳಿಕೊಡ್ತಾ ಇದ್ದಾರೆ, ಭಾಗವತ ಹೇಳಿಕೊಡ್ತಾ ಇದ್ದಾರೆ. ಆಸಕ್ತಿ ಇದ್ದವರು ದಯವಿಟ್ಟು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, ವಿಳಾಸ ಕೊಡ್ತೇನೆ. ಅವರನ್ನು ಫೋನ್ ಮುಖಾಂತರ ಅಥವಾ ಖುದ್ದು ಭೇಟಿಯಾಗಿ ಅದಕ್ಕೆ ಸೇರಿಕೊಳ್ಬಹುದು. ಜಾಸ್ತಿ ಏನು ಇದಿಲ್ಲ. ಅವರಿಗೆ ಫಸ್ಟ್ ಈ ಪುಸ್ತಕದ ಬೆಲೆ ಮತ್ತು ಒಂದು ಪೋಸ್ಟೇಜ್ ಚಾರ್ಜ್ ಅಂತೇಳಿ 500 ರೂಪಾಯಿ ಮಾತ್ರ, ಉಳಿದದ್ದೆಲ್ಲ ಫ್ರೀ. ಆಮೇಲೆ ಒಂದು ಎಕ್ಸಾಮ್ ಮಾಡ್ತಾರೆ ಕೊನೆಗೆ, ನೀವು ಎಷ್ಟು ಓದಿದ್ದೀರಿ, ಎಷ್ಟು ಕಲ್ತಿದ್ದೀರಿ ಅಂತ ಹೇಳಲಿಕ್ಕೆ ಸಹ ಒಂದು ಪರೀಕ್ಷೆ ಇದೆ. ಪರೀಕ್ಷೆಯಲ್ಲಿ ಪಾಸ್ ಆದರೆ ನಿಮಗೆ ಒಂದು ಬಹುಮಾನವೂ ಕೊಡ್ತಾರೆ. ಆಸಕ್ತಿ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಈಗ 3 ದಿನದಿಂದ ನಮಗೆ ನಿರಂತರವಾಗಿ ಒಂದು ಭಾಗವತದ ಸವಿಯನ್ನು ಉಣಿಸಿದಂತಹ ಶ್ರೀ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇವರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ಆದರೆ ಅವರ ಪರಿಚಯ ನಿಮಗೆ ಇಷ್ಟವರೆಗೆ ಹೇಳಲಿಲ್ಲ. ಅವರು ಯಾರು, ಅವರು ಎಷ್ಟು ಮೇರುತ್ತದ, ಎಷ್ಟು ಎತ್ತರದ ವ್ಯಕ್ತಿ ಅನ್ನೋದು ಇಷ್ಟವರೆಗೆ ಯಾರಿಗೂ ಹೇಳಲಿಲ್ಲ. ಇವತ್ತೊಂದು ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು, ಅದು ಪರಿಚಯ ಅಂದರೆ ಏನು, ಒಂದು ಬೆಟ್ಟದಿಂದ ಒಂದು ಹಿಡಿ ಮಣ್ಣು ತೆಗೆದಷ್ಟೇ, ಆದರೂ ನಮ್ಮ ಸಮಯಕ್ಕೆ ಸರಿಯಾಗಿ ಹೊಂದಿಕೊಂಡು ಅವರೊಂದು ಪರಿಚಯವನ್ನು ಹೇಳಲಿಕ್ಕಿದ್ದಾರೆ. ನಮ್ಮ ಶಿವಳ್ಳಿ ಸಂಘದ ಶಿವಳ್ಳಿ ಸ್ಪಂದನ ಎಕ್ಕೂರು ವಲಯದ ಕಾರ್ಯದರ್ಶಿಯಾದ ಶ್ರೀ ನರಸಿಂಹ ಭಟ್ಟಿವರು. ಇದು ನನಗೆ ಸಿಕ್ಕಿದಂಥ ಒಂದು ಯೋಗ ಅಂತ ತಿಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇವರು ಪ್ರತಿಭೆ ಮತ್ತು ಪಾಂಡಿತ್ಯಗಳ ಸಮಪಾಕದ ಅಪೂರ್ವ ವ್ಯಕ್ತಿತ್ವ, ಭಾಷೆ, ವ್ಯಾಕರಣ, ಛಂದಶಾಸ್ತ್ರಗಳಲ್ಲಿ ಅಪೂರ್ವ ಸಂಗಮ, ಅಷ್ಟಾವಧಾನಿಗಳಾಗಿ ನಾಡಿನ ಗಮನ ಸೆಳೆದ ಇವರು ಮಹಾಕಾವ್ಯಗಳ ಕವಿಯಾಗಿ, ಯಕ್ಷಗಾನ ಪ್ರಸಂಗಕರ್ತರಾಗಿ, ಹೊಸ ಚಿಂತನೆಯ ಗಮಕ ವ್ಯಾಖ್ಯಾನಕಾರರಾಗಿ, ಅಪ್ರತಿಮ ವಾಗ್ಮಿಗಳಾಗಿ ನಾಡಿನ ಉದ್ದಗಲಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ಕಾವ್ಯ, ಕಥೆ, ಅನುವಾದ, ಸಂಶೋಧನೆ, ವಿಮರ್ಶೆ, ನಿಘಂಟು ರಚನೆ, ಗ್ರಂಥ ಸಂಪಾದನೆ, ಗೀತರೂಪಕ ಮುಂತಾದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ 160 ಕೃತಿಗಳ ರಚನೆ, ಯಕ್ಷಗಾನ ಛಂದಸ್ಸು, ಶಬ್ದ ಶಾರದೆಯ ಸೆರಗು, ಹೊಸ ಬ್ಯಾಂಕಿಂಗ್ ನಿಘಂಟು, ಯಕ್ಷಗಾನ ಕವಿಚರಿತ್ರೆ, ರಾಮನ ಹುಡುಗಾಟ, ಪುರಂದರ ಮುಂಡಿಗೆ, ಕನಕ ಮುಂಡಿಗೆ, ಕನಕದಾಸರ ಕಾವ್ಯ ಭಾಷೆ, ಕುವೆಂಪು ಮತ್ತು ಆಧ್ಯಾತ್ಮ, ತಾವರೆಯ ತೇರು, ಛಂದೋ ವಸಂತ, ಸರಳ ವಡ್ಡಾರಾಧನೆ, ಕನ್ನಡ ಭಾಷೆಯ ರಚನೆ, ಯಕ್ಷಗಾನ ಪ್ರಸಂಗಗಳು, ಹೀಗೆ ಕಬ್ಬಿನಾಲೆ ಕೃತಿಮಾಲೆ ಸಾಗುತ್ತದೆ. ಕುವೆಂಪು ರಾಮಾಯಣವನ್ನು ಆಧರಿಸಿ ಇವರು ರಚಿಸಿದ ಶ್ರೀರಾಮ ಲೀಲಾ ದರ್ಶನಂ ಯಕ್ಷಗಾನ ಮಹಾಕಾವ್ಯವೆಂದು ಮನ್ನಣೆಗೆ ಪಾತ್ರವಾಗಿದೆ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಸೀನಿಯರ್ ಫೆಲೋಶಿಪ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಸಿಬ್ಬಂದಿ ತರಬೇತಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ದುಡಿದು ಸ್ವಯಂ ನಿವೃತ್ತಿ ಪಡೆದ ಇವರು ಮೈಸೂರಿನಲ್ಲಿ ಸಾಹಿತ್ಯ ಸಂಶೋಧನೆಯಲ್ಲಿ ನಿರತರು. ನಾನು ಹೇಳಿದ್ದು ಸಾಗರದಿಂದ ಒಂದು ಲೋಟ ನೀರನ್ನು ತೆಗೆದದ್ದು ಮಾತ್ರ, ಹಾಗಾಗಿ ತುಂಬ ವಿಷಯ ಇದೆ. ನನ್ನಲ್ಲಿ ಏನೋ ಚಿಕ್ಕ ಒಂದು ಮಾತ್ರ ಅವರ ಪರಿಚಯವನ್ನು ಮಾಡಿದ್ದೇನೆ. ಇದಕ್ಕಾಗಿ ನಾನು ಧನ್ಯವಾದವನ್ನು ಒದಗಿಸುತ್ತೇನೆ. ನರಸಿಂಹಣ್ಣನವರಿಗೆ ಧನ್ಯವಾದಗಳು. ಇದು ಮಾತ್ರ ಅಲ್ಲ, ಅವರ ಕಲಿಕೆಯ ಸಮಯದಲ್ಲಿ ಮಂಗಳೂರು ಯೂನಿವರ್ಸಿಟಿಯಿಂದ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ನಾವು ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸಾಹಿತ್ಯದ ಬಗ್ಗೆ ಏನೆಲ್ಲ ಪ್ರಶಸ್ತಿಗಳಿವೆ ಅದು ಇವರನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಎಲ್ಲ ಇವರ ಹತ್ರವೇ ಇದೆ. ಇನ್ನು ಮುಂದಿನವರಿಗೆ ಒಂದು ಮಾರ್ಗದರ್ಶಕರಾಗಿ ಅವರು ಬೇರೆಯವರಿಗೂ ಗೈಡ್ ಮಾಡ್ತಿದ್ದಾರೆ.
ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕೆದ್ಲಾರಿದ್ದಾರೆ, ಅವರಿಗೆ ಬ್ಯಾಂಕಿಂಗಲ್ಲಿ ಗುರುಗಳಾಗಿದ್ದವರು ಇವರು. ಇವತ್ತಿಗೂ ಅವ್ರು ನೆನಪಿಸ್ತಾರೆ. ನಾನು ಅವರ ಹೆಸರು ಹೇಳಿದ್ಕೊಳ್ಳಿ, ಅವರು ನನ್ನ ಗುರುಗಳು ಅಂತ ಹೇಳಿದ್ದಾರೆ ಅವತ್ತೇ. ಹಾಗೆ ಅಷ್ಟು ಮೇರುತ್ವದ ವ್ಯಕ್ತಿಗಳು. ಇವತ್ತು ನಿನ್ನೆ 2 ಉಪಾಖ್ಯಾನ ಕಥೆಗಳನ್ನು ಕೇಳಿದ್ದೇವೆ. ಇವತ್ತು ಅದನ್ನು ಮುಂದುವರಿಸುವ. ಅದರ ಮೊದಲು ಗೀತಾ ಜಯಂತಿಯ ಸಲುವಾಗಿ 1-2 ಶ್ಲೋಕಗಳನ್ನು ಪಠಿಸ್ತಾ ಸ್ವಲ್ಪ ಅರ್ಥ ವಿವರಣೆ ಕೇಳುತ್ತಾ ಮತ್ತೆ ಕಥೆಗೆ ಮುಂದೆ ಹೋಗುವಂತ ಶ್ರೀಗಳಲ್ಲಿ ವಿನಂತಿ. ಗೋಪಕುಮಾರಾಯ ಗೋವಿಂದಾಯತೆ ನಮಃ. ಈ ಭರತ ಭೂಮಿಯಲ್ಲಿ ಭಗವದ್ಗೀತೆ ಹುಟ್ಟಿ 5125 ವರ್ಷಗಳಾಯಿತು. ಅಷ್ಟು ಪ್ರಾಚೀನ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಭಾರತದ ನೆಲದಲ್ಲಿ ಕುರುಕ್ಷೇತ್ರದ ರಣಾಂಗಣದ ಮಧ್ಯದಲ್ಲಿ ವಿಷಾದ ಯೋಗಕ್ಕೆ ತುತ್ತಾದಂತಹ, ಗ್ಲಾನಿಗೆ ಒಳಗಾದಂತಹ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ. ಒಂದರ್ಥದಲ್ಲಿ ಸಂದೇಹಕ್ಕೆ ತುತ್ತಾದಂತಹ, ತುಮುಲಕ್ಕೆ ಒಳಗಾದಂತಹ ನಮಗೆಲ್ಲರಿಗೂ ಭಗವಂತ ಗೀತೋಪದೇಶದ ಮೂಲಕ ಧೈರ್ಯವನ್ನು ತುಂಬಿದ್ದಾನೆ ಅಂತ ನಾವು ಭಾವಿಸಬೇಕು. ಅದು ಕೇವಲ ಅರ್ಜುನನಿಗೆ ಉಪದೇಶಿಸಿದ್ದು ಮಾತ್ರ ಅಲ್ಲ, ಅದು ನಮ್ಮೆಲ್ಲರಿಗೂ ಉಪದೇಶಿತವಾದಂತಹ ಬಹಳ ದೊಡ್ಡ ಜೀವನ ಧರ್ಮ ಯೋಗ. ರಾಘವೇಂದ್ರ ಭಟ್ಟರ ಅಪೇಕ್ಷೆಯ ಮೇಲೆ 1-2 ಶ್ಲೋಕಗಳನ್ನು ನಾವು ಪಠಿಸೋಣ. ನಾನು ಅದನ್ನು ಖಂಡವಾಗಿ ಹೇಳ್ತೇನೆ, ತಾವು ಅದನ್ನು ಪುನರುಚ್ಚರಿಸಬಹುದು. 1-2 ಶ್ಲೋಕ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತ್ವಂ ವೇದ ಸ ವೇದವಿತ್ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹದಿನೆಂಟು ಅಧ್ಯಾಯಗಳಲ್ಲಿ ಕೃಷ್ಣ ಅರ್ಜುನನಿಗೆ ಕರ್ತವ್ಯವನ್ನು ಬೋಧಿಸ್ತಾನೆ. ಅದನ್ನು ಧರ್ಮ ಅಂತ ನಾವು ಕರೆಯಬೇಕಾಗಿಲ್ಲ, ಕರ್ತವ್ಯ. ಅರ್ಜುನನಿಗೇನು ಕರ್ತವ್ಯ? ರಣಾಂಗಣದಲ್ಲಿ ಹೋರಾಡು. ಆದರೆ ಅದರಿಂದ ಅರ್ಜುನ ವಿಮುಖನಾಗುತ್ತಾನೆ. ದಾಯಾದಿ ಬಂಧುಗಳು, ಹಿರಿಯರಾದ ಮುತ್ತಜ್ಜ ಭೀಷ್ಮಾಚಾರ್ಯ, ಬಿಲ್ವಿದ್ಯೆಯನ್ನು ಹೇಳಿಕೊಟ್ಟಂತಹ ದ್ರೋಣಾಚಾರ್ಯ ಕೃಪಾಚಾರ್ಯರು, ದೊಡ್ಡಪ್ಪನ ಮಕ್ಕಳಾದಂತಹ ಸುಯೋಧನಾದಿಗಳು, ಇವರೆಲ್ಲರೊಂದಿಗೆ ನಾನು ಯುದ್ಧ ಮಾಡಬೇಕೆ? ಹೀಗೆ ಯುದ್ಧ ಮಾಡಿ ನಾನು ರಾಜ್ಯವನ್ನು ಸಂಪಾದಿಸಿ ಸುಖಿಸಬೇಕೆ ಎನ್ನುವಂತಹ ಒಂದು ಗೊಂದಲ ಅವನ ಮನಸ್ಸಿನಲ್ಲಿ ಉಂಟಾಯಿತು. ಅದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೆಸರು. ಆಗ ಭಗವಂತ ಅವನನ್ನು ಎಚ್ಚರಿಸುವುದಕ್ಕೆ ಭಗವದ್ಗೀತೆಯನ್ನು ಹೇಳ್ತಾನೆ. ಭಗವದ್ಗೀತೆ ಓದಿದ ನಿಮಗೆಲ್ಲ ಗೊತ್ತಿದೆ. ಅಲ್ಲೆಲ್ಲ ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ, ಋಷಿಕೇಶ ಉವಾಚ, ಗುಡಾಕೇಶ ಉವಾಚ, ಹೀಗೆಲ್ಲ ಬರ್ತದೆ. ಋಷಿಕೇಶ ಅಂತಂದ್ರೆ ಕೃಷ್ಣ, ಋಷಿಕ ಅಂತಂದ್ರೆ ಇಂದ್ರಿಯ ಅಂತ ಅರ್ಥ. ಈ ಇಂದ್ರಿಯಗಳಿಗೆಲ್ಲ ಅಧಿಪತಿಯಾದಂತಹ ಭಗವಂತ ಋಷಿಕೇಶ ಅಂತ ಅವನಿಗೆ ಹೆಸರು. ಗುಡಾಕೇಶ ಅಂದ್ರೆ, ಗುಡಾಕ ಅಂದ್ರೆ ನಿದ್ದೆ ಅಂತ ಅರ್ಥ, ಅಜ್ಞಾನ ಅಂತ ಅರ್ಥ. ಅಜ್ಞಾನದ ಅಧಿಪತಿಯಾದ ಅರ್ಜುನನಿಗೆ ಇಂದ್ರಿಯಾಧಿಪತಿಯಾದಂತಹ ಋಷಿಕೇಶ ಬೋಧೆ ಮಾಡಿದ ಅನ್ನುವುದು ಒಂದು ಸಾಂಕೇತಿಕವಾದ ಕಾವ್ಯ. ಅಜ್ಞಾನಿಗಳಾದ ನಮಗೆಲ್ಲರಿಗೂ ಕೂಡ ಜ್ಞಾನಯೋಗಿಯಾದಂತಹ ಭಗವಂತ ಸರಿದಾರಿಯಲ್ಲಿ ಹೋಗುವುದು ಹೇಗೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾನೆ. ಪ್ರಸಿದ್ಧವಾದಂತಹ 2 ಶ್ಲೋಕಗಳನ್ನು ನಾನು ಹೇಳಿದೆ. ಊರ್ಧ್ವಮೂಲಂ ಅಧಃಶಾಖಂ.
ಅಶ್ವತ್ಥಂ ಪ್ರಾಹುರವ್ಯಯಂ. ಈ ಅಶ್ವತ್ಥ ವೃಕ್ಷ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಸಾಮಾನ್ಯ ವೃಕ್ಷದ ಹಾಗೆ ಇಲ್ಲ. ನಾವು ನೋಡುವ ಅರಳಿ ಮರ ಹೇಗಿರ್ತದೆ? ಬುಡ ಕೆಳಗಿರ್ತದೆ, ತುದಿ ಮೇಲಿರ್ತದೆ. ಆದರೆ ಕೃಷ್ಣ ಹೇಳುವಂತಹ ಈ ವಿಶಿಷ್ಟ ರೂಪಕಾತ್ಮಕವಾದ ವೃಕ್ಷ ಹೇಗಿದೆ ಅಂದರೆ ಊರ್ಧ್ವ ಮೂಲವಾಗಿದೆ. ಅದರ ಬೇರುಗಳು ಮೇಲಿವೆ, ಕೆಳಗಡೆ ಅದರ ಬಿಳಲುಗಳು ಕೊಂಬೆ ರೆಂಬೆಗಳಿವೆ. ನೀವು ಒಂದು ಸರೋವರದ ಹತ್ತಿರ ಹೋಗಿ ಪಕ್ಕದಲ್ಲಿರುವಂತಹ ಮರವನ್ನು ನೀರಿನಲ್ಲಿ ನೋಡಿದರೆ ಹೀಗೆ ಕಾಣುತ್ತದೆ, ಊರ್ಧ್ವ ಮೂಲಂ ಅಧಃಶಾಖಂ. ಈ ಜಗತ್ತು ಹಾಗಿದೆ, ಇದರ ಮೂಲ ಮೇಲಿದೆ, ಅದು ಭಗವಂತನಿಂದ ನಿಯಂತ್ರಿತವಾಗಿದೆ ಅನ್ನುವ ಸೂಕ್ಷ್ಮ. ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಇದು ಅವ್ಯಯವಾದಂತಹ ಸನಾತನವಾದಂತಹ ವೃಕ್ಷ ಎಂದು ತಿಳಿ. ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ನಿನ್ನದಾದರೆ, ಇದರ ಮೂಲ ಎಲ್ಲ ಮೇಲಿದೆ, ನಮ್ಮ ಕೈಯಲ್ಲಿ ಇಲ್ಲ ಎನ್ನುವ ಅಧ್ಯಾತ್ಮದ ಅರ್ಥ ಗೊತ್ತಾದರೆ ಬದುಕನ್ನು ಸವೆಸುವುದು ಬಹಳ ಸುಲಭ ಅನ್ನುವುದು ಭಗವಂತನ ಮಾತು. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿಸು. ಅದರ ಎಲೆಗಳು ಛಂದಗಳು, ಅಂದರೆ ವೇದವೇ ಅದರ ಎಲೆ. ಅದನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಬಾಳು ಹಸನಾಗುತ್ತದೆ. ಆದರೆ ಈ ಅಧ್ಯಾತ್ಮ ನಮ್ಮ ನಿಜ ಜೀವನದಲ್ಲಿ ಎಷ್ಟೋ ಬಾರಿ ಧೈರ್ಯ ತಂದುಕೊಡುವುದಿಲ್ಲ. ಎಷ್ಟು ಭಾಗವತವನ್ನು ಓದಿದರೂ, ಭಗವದ್ಗೀತೆಯನ್ನು ಓದಿದರೂ, ಪ್ರತಿದಿನ ಸಾಂಸಾರಿಕವಾದಂತಹ ಜಂಜಾಟಗಳಲ್ಲಿ ಮುಳುಗಿದಂತಹ ನಮಗೆ ಅನೇಕ ಪ್ರಶ್ನೆಗಳು ಎದುರಾಗುತ್ತವೆ, ಚಿಂತೆಗಳು ನಮ್ಮನ್ನು ಕಾಡುತ್ತವೆ. ಇದನ್ನು ಹೇಗಪ್ಪ ನಾವು ಎದುರಿಸುವುದು ಎನ್ನುವಂತಹ ಬಹಳ ದೊಡ್ಡ ಪಂಥ ನಮ್ಮ ಮುಂದೆ ಇರುತ್ತದೆ. ಅಷ್ಟು ಸುಲಭ ಅಲ್ಲ. ಪ್ರಾಕ್ಟಿಕಲ್ ಫಿಲಾಸಫಿ ಅನ್ನೋದಿದೆಯಲ್ಲ, ಅದು ತುಂಬ ಕಷ್ಟ. ಓದಬಹುದು, ಓದಿದಂತೆ ನಡೆಯುವುದು, ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸುವುದು, ಅನ್ವಯಿಸುವುದು ಬಹಳ ಕ್ಲಿಷ್ಟತಮವಾದ ಕೆಲಸ. ಅದಕ್ಕೆ ಭಗವಂತ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಿಮ್ಮಂತಹ ಸಜ್ಜನರನ್ನು ಸಂರಕ್ಷಿಸುವುದಕ್ಕೆ ನಾನು ಯುಗ ಯುಗದಲ್ಲೂ ಅವತರಿಸಿ ಬರುತ್ತೇನೆ. ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ನಾನು ಯುಗ ಯುಗದಲ್ಲೂ ಅವತರಿಸಿ ಬರುತ್ತೇನೆ. ಅಧರ್ಮವನ್ನು ನಿಯಂತ್ರಿಸಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗದಲ್ಲೂ ಬರ್ತೇನೆ, ಸಂಶಯ ಬೇಡ ಅಂತ ಹೇಳುವುದು ಭಗವಂತನ ಮಾತು. ಇಡೀ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿ ಕೊನೆಗೆ ಒಂದು ಮಾತು ಕೇಳ್ತಾನೆ ಕೃಷ್ಣ, ಯಥೇಚ್ಛಸಿ ತಥಾ ಕುರು. ನಿನಗೆ ಹೇಳುವುದನ್ನೆಲ್ಲ ಹೇಳಿದ್ದೇನೆ ಮಾರಾಯ, ಇನ್ನು ಮುಂದೆ ಯುದ್ಧ ಮಾಡಬೇಕೋ ಬೇಡವಾ ಅನ್ನೋದು ನಿನಗೆ ಬಿಟ್ಟದ್ದು. ಯಥೇಚ್ಛಸಿ ತಥಾ ಕುರು, ನಿನಗೆ ಇಚ್ಛೆ ಬಂದ ಹಾಗೆ ಮಾಡು. ಒಂದು ಒಳ್ಳೆಯ ಗುರು, ಅಧ್ಯಾಪಕ ಹೇಳಬೇಕಾದ ರೀತಿ ಇದು. ಹೀಗೆಯೇ ಮಾಡತಕ್ಕದ್ದು, ಅದು ಒಳ್ಳೆಯ ಗುರುವಿನ ಲಕ್ಷಣ ಅಲ್ಲ, ತಂದೆ ತಾಯಿಯ ಲಕ್ಷಣ ಅಲ್ಲ. ಇಷ್ಟೆಲ್ಲ ದಾರಿ ಇದೆ, ಇದರಲ್ಲಿ ನೀನು ನಿನಗೆ ಬೇಕಾದದ್ದನ್ನು ವಿವೇಚನೆಯಿಂದ ವಿವೇಕದಿಂದ ತೀರ್ಮಾನ ಮಾಡಿಕೋ ಅಂತ ಹೇಳಿದರೆ ಅದು ಹೃದಯವನ್ನು ತಟ್ಟುವ ಮಾತಾಗ್ತದೆ. ಆ ಮಾತನ್ನು ಕೇಳಿದವನು ಯೋಚನೆ ಮಾಡ್ತಾನೆ, ಹೌದಲ್ಲ ನಾನೇನು ಮಾಡಬಹುದು ಅಂತ. ಅದು ಶಿಷ್ಯರಾದವರ, ಭಕ್ತರಾದವರ ಮನಸ್ಸಿನಲ್ಲಿ ವಿವೇಕೋದಯಕ್ಕೆ ಕಾರಣವಾಗುವಂತಹ ಮಾತು. ನಮ್ಮ ಧರ್ಮದ ವಿಶೇಷತೆಯೇ ಅದು. ಯಥೇಚ್ಛಸಿ ತಥಾ ಕುರು. ಇದು ಧರ್ಮ ಎನ್ನುವ ಬೇಲಿಯಲ್ಲಿ ಬಂಧಿಸಲ್ಪಟ್ಟಂತಹ ಅಧ್ಯಾತ್ಮ ಅಲ್ಲ, ವಿಹಂಗಮವಾದಂತಹ ಸರ್ವ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಸನಾತನ ಧರ್ಮ ನಮ್ಮದು. ಭಗವದ್ಗೀತೆಯ ಸಾರ ಸರ್ವಸ್ವವೇ ಅದು. ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ಕುರುಕ್ಷೇತ್ರ ಎನ್ನುವುದು ನಮ್ಮ ಹೃದಯದ ಒಳಗೆ ನಡೆಯುವಂತಹ ಕಾಳಗ ಅಂತ ನಾವು ಭಾವಿಸಬೇಕು. 5000 ವರ್ಷಗಳ ಹಿಂದೆ ಪಾಂಡವರು ಕೌರವರ ನಡುವೆ 18 ಅಕ್ಷೋಹಿಣಿ ಸೇನೆಗಳು ನಡೆಸಿದಂತಹ ಹೋರಾಟ ನಮ್ಮ ಅಂತರಂಗದಲ್ಲಿ ಕೂಡ ನಡೆಯುತ್ತಾ ಇರುತ್ತದೆ. ಅದಕ್ಕೆ ಭಗವದ್ಗೀತೆ ಆರಂಭ ಆಗುವುದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯುಯುತ್ಸವ.
ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಇವರೆಲ್ಲ ಒಂದಾಗಿದ್ದಾರೆ ಅಂತ. ನಮ್ಮ ಅಂತರಂಗ ಕೂಡ ಹಾಗೆ ತುಂಬ ಸಾತ್ವಿಕವಾದಂತಹ ಶ್ರದ್ಧಾಭಕ್ತಿ ಸಮನ್ವಿತವಾದ ನಿರ್ಮಲವಾದ ಹೃದಯ ಇದು. ಇದನ್ನು ನಾವು ಕಲುಷಿತಗೊಳಿಸಿಕೊಂಡಿದ್ದೇವೆ. ಯಾವ್ಯಾವುದೋ ಭಾವನೆಗಳನ್ನು ಆವಾಹಿಸಿಕೊಂಡು ದ್ವಂದ್ವದಲ್ಲಿ ಮುಳುಗಿ ನಮ್ಮ ಒಳಗೆ ಸಂಘರ್ಷ ಉಂಟಾಗಿ ತಹತಹಿಸ್ತಾ ಇದ್ದೇವೆ ನಾವು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ನಮ್ಮ ಅಂತರಂಗದಲ್ಲಿ ನಡೆಯುತ್ತಾ ಇದೆ. ಆಗ ಅಲ್ಲಿ ಪಾರ್ಥಸಾರಥಿಯಾಗಿ ಕೃಷ್ಣ ಗೀತಾಮೃತವನ್ನು ಉಪದೇಶ ಮಾಡ್ತಾನೆ. ಅರ್ಜುನನ ಸ್ಥಾನದಲ್ಲಿ ನಾವೇ ನಿಂತುಕೊಂಡಿದ್ದೇವೆ ಅಂತ ಭಾವಿಸಿದರೆ ಋಷಿಕೇಶ ಭಗವಂತ ಕೃಷ್ಣ ಯೋಚನೆ ಮಾಡು, ಇದು ನೀನು ಮಾಡಬೇಕಾದದ್ದು, ಇದು ನಿನ್ನ ಧರ್ಮ ಅಂತೆಲ್ಲ ಬೋಧಿಸಿ ಕೊನೆಗೆ ನಿನ್ನ ನಿರ್ಧಾರದಂತೆ ನೀನು ಮಾಡು ಅನ್ನುವಂಥ ಅಂತರ್ವಾಣಿಯನ್ನು ನಮ್ಮ ಹೃದಯದ ಒಳಗೆ ಹೇಳ್ತಾನೆ ಭಗವಂತ. ಗೀತೆಯ ಸಾರ ಇದು. ಕಸ್ತೂರಿ ಮೃಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇಲ್ಲ, ಹಿಮಾಲಯದಲ್ಲಿ ಇರ್ತದೆ ಅಂತೆ, ನನಗೆ ಗೊತ್ತಿಲ್ಲ. ಅದು ಸುಗಂಧವನ್ನು ಅರಸುತ್ತಾ ಇಡೀ ಕಾಡಿನಲ್ಲಿ ಓಡಾಡ್ತದೆ, ಎಲ್ಲಿದೆ ಪರಿಮಳ ಅಂತ. ನಾವು ಕಸ್ತೂರಿಯನ್ನು ಇವತ್ತು ಸುಗಂಧ ದ್ರವ್ಯವಾಗಿ ಬಳಸ್ತೇವೆ. ಅದು ಕೃತಕವಾದ ರಾಸಾಯನಿಕ ಕಸ್ತೂರಿಯೋ ಸಹಜವಾದ ಪ್ರಾಕೃತಿಕ ಕಸ್ತೂರಿಯೋ ನಮ್ಗೆ ಗೊತ್ತಿಲ್ಲ. ಆದರೆ ಪ್ರಾಚೀನ ಭಾರತದಲ್ಲಿ ಅಂತಹ ಒಂದು ಕಸ್ತೂರಿ ಮೃಗ ಸುಗಂಧವನ್ನು ಕೊಡ್ತಾ ಇತ್ತು. ಅದರ ನಾಭಿಯಿಂದ ಸುಗಂಧವನ್ನು ನಾವು ಸಂಗ್ರಹಿಸ್ತಾ ಇತ್ತು. ಆದರೆ ಆ ಕಸ್ತೂರಿ ಮೃಗಕ್ಕೆ ಗೊತ್ತಿಲ್ಲ ಸುಗಂಧ ಎಲ್ಲಿದೆ, ಎಲ್ಲಿ ಇದು ಪರಿಮಳ ಅಂತ. ವಾಸನೆ ಅಂತ ಹೇಳ್ತಾರೆ, ಮೈಸೂರು ಬೆಂಗಳೂರಿನಲ್ಲಿ ವಾಸನೆ ಹೇಳೋದು, ಪರಿಮಳ ಅಂತ ಹೇಳೋದಿಲ್ಲ. ನಾವು ವಾಸನೆ ಅಂತ ಹೇಳುವುದು ದುರ್ವಾಸನೆಗೆ ಮಾತ್ರ. ಮೈಸೂರಿನಲ್ಲಿ ಮಲ್ಲಿಗೆ ಎಷ್ಟು ವಾಸನೆ ಅಂತ ಹೇಳ್ತಾರೆ. ವಾಸನೆಯಲ್ಲಿ ಎರಡು, ಸುವಾಸನೆ ಮತ್ತು ದುರ್ವಾಸನೆ. ಈ ಸುವಾಸನಾ ಭರಿತವಾದ ಕಸ್ತೂರಿಯ ಗಂಧಕ್ಕೆ ಅದು ಎಲ್ಲಿಂದ ತನ್ನ ನಾಭಿಯಲ್ಲಿ ಹೊಕ್ಕುಳಲ್ಲಿ ಇದ್ದರೂ ಆ ಮೃಗಕ್ಕೆ ಗೊತ್ತಿಲ್ಲ ಅದು ನನ್ನ ನಾಭಿಯಲ್ಲಿದೆ ಅಂತ. ಅದು ಮೂಸುತ್ತಾ ಕಾಡೆಲ್ಲ ತಿರುಗುತ್ತದೆ ಅಂತ. ನಾವು ಕೂಡ ಹಾಗೆ ನಮ್ಮ ಅಂತರಂಗದ ಒಳಗಡೆ ಚೈತನ್ಯ ಶಕ್ತಿಯಾದಂತಹ ಕೃಷ್ಣ ಪರಮಾತ್ಮ ಇದ್ದಾನೆ. ಅವನು ನಮ್ಮನ್ನು ಮುನ್ನಡೆಸ್ತಾನೆ. ಆದರೆ ಅದು ನಮಗೆ ಗೊತ್ತಿಲ್ಲದೆ ಸುಖ ಎಲ್ಲಿದೆ, ಸಂತೋಷ ಎಲ್ಲಿದೆ ಅಂತ ಜೀವನದಲ್ಲಿ ಪ್ರಪಂಚ ಎಲ್ಲ ತಿರುಗಾಡ್ತೇವೆ, ಹೋರಾಡ್ತೇವೆ ಬದುಕಿನಲ್ಲಿ. ಯಾವಾಗ ಈ ಬಹಿರಂಗ ಪ್ರಯಾಣವನ್ನು ನಿಲ್ಲಿಸಿ ಅಂತರಂಗ ಪ್ರಯಾಣ ಮಾಡ್ತೇವೆ, ಆಗ ನಮಗೆ ಪರಮಾತ್ಮ ದರ್ಶನ ಆಗ್ತದೆ. ಇಂಟರ್ನಲ್ ಜರ್ನಿ ಅಂತ. ನನಗೆ ಎಕ್ಸ್ಟರ್ನಲ್ ಜರ್ನಿ ಬಹಳ ಚೆನ್ನಾಗಿ ಗೊತ್ತಿದೆ. ಬೇರೆ ಬೇರೆ ವಾಹನಗಳಲ್ಲಿ ಬಹಿರಂಗ ಪ್ರಯಾಣ ಮಾಡ್ತೇವೆ. ಆದರೆ ಒಳಮುಖವಾಗಿ ಅಂತರ್ಮುಖವಾಗಿ ಮಾಡುವ ಪ್ರಯಾಣ ಇದೆಯಲ್ಲ, ಇದು ಒಂದರ್ಥದಲ್ಲಿ ಕಷ್ಟ, ಆದರೆ ಸಾಧಿಸಿದರೆ ಬಹಳ ಸುಲಭ. ಯೋಗ ಅನ್ನೋದು ನಿಜವಾಗಿಯೂ ಇದು. ನಾವು ಯೋಗ ಅಂತ ಹೇಳಿದ ತಕ್ಷಣ ವ್ಯಾಯಾಮ ಎನ್ನುವ ಅರ್ಥದಲ್ಲಿ ಮುಳುಗುತ್ತೇವೆ. ಅದು ಆರಂಭಿಕವಾದ ಹಂತ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಸಮಾಧಿ ಸ್ಥಿತಿಯವರೆಗೆ ಹೋಗುವುದಕ್ಕೆ ನಮ್ಮ ಅಂಗಾಂಗಗಳಲ್ಲಿ ಒಂದು ಸಮತೋಲನ ಸಾಧ್ಯ ಆಗಬೇಕು. ಆರೋಗ್ಯಯುತವಾದ ದೇಹದ ಒಳಗಡೆ ಮಾತ್ರ ನಿಜವಾದ ಆಧ್ಯಾತ್ಮಿಕ ಅನುಸಂಧಾನ ಸಾಧ್ಯ ಆಗುವುದು. ಅದಕ್ಕಾಗಿ ಯೋಗ ಬೇಕು. ಕೃಷ್ಣ ಹೇಳಿದ ಭಗವದ್ಗೀತೆಯೂ ಕೂಡ ಒಂದು ಯೋಗ. ಆದ್ದರಿಂದಲೇ ಕೃಷ್ಣನನ್ನು ಯೋಗಾಚಾರ್ಯ ಅಂತ ಹೇಳೋದು. ಅವನು ನಮಗೆ ವ್ಯಾಯಾಮ ಹೇಳಿಕೊಟ್ಟಿದ್ದಾನೆ ಅಂತ ಅದರ ಅರ್ಥ ಅಲ್ಲ. ಯೋಗ ಅಂತಂದರೆ ಒಂದನ್ನು ಇನ್ನೊಂದರೊಂದಿಗೆ ಸಂಧಿಸುವುದು ಅಂತ. ಯುಜು ಎನ್ನುವ ಧಾತುವಿನಿಂದ ಯೋಗ ಎನ್ನುವ ಶಬ್ದ ಬಂದಿದೆ. ಯಾವುದನ್ನು ಯಾವುದರೊಂದಿಗೆ ಸಂಧಿಸುವುದು? ಈ ದೇಹವನ್ನು ಭಗವಂತನೊಂದಿಗೆ ಸಂಧಿಸುವುದಕ್ಕೆ ಯೋಗ ಅಂತ ಹೆಸರು. ಭಗವದ್ಗೀತೆಯಲ್ಲಿ ಈ ಕುರಿತಾದಂತಹ ಗಾಢವಾದಂತಹ ವಿಚಾರ ಲಹರಿಗಳಿವೆ. ಅದನ್ನು ಓದುತ್ತಾ ಅರ್ಥ ಮಾಡಿಕೊಳ್ಳುತ್ತಾ ಸಾಧಿಸುತ್ತಾ ಬಂದಾಗ ಮನಸ್ಸು ಭಗವಂತನೊಂದಿಗೆ ಸೇರಿಕೊಳ್ಳುತ್ತದೆ. ಆಗ ಯೋಗಕ್ಕೆ ನಿಜವಾದ ಅರ್ಥ ಬರ್ತದೆ. ಗೀತಾ ಜಯಂತಿಯ ಈ ಶುಭ ದಿವಸದಂದು ನಾವು ಗೀತೆಯ ನಿಜವಾದ ಸಾರವನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಗೀತೆಯನ್ನು ಬೋಧಿಸುವಾಗ ಕೃಷ್ಣ 70 ವರ್ಷದ ಮುದುಕನಾಗಿದ್ದ.
ಅವನೇನು 16ರ ಹುಡುಗ ಅಲ್ಲ, 70 ವರ್ಷದ ಮುದುಕ, ಗಡ್ಡ ಮೀಸೆ ಬಿಳಿಯಾಗಿದೆ. ಆದರೆ ನಮ್ಮ ಕೃಷ್ಣನ ಚಿತ್ರದಲ್ಲಿ ಗಡ್ಡವೂ ಇಲ್ಲ, ಮೀಸೆಯೂ ಇಲ್ಲ. ವಿಶೇಷ ನೋಡಿ, ಕುಮಾರವ್ಯಾಸ ಒಂದು ಕಡೆ ಹೇಳ್ತಾನೆ, ಹಸ್ತಿನಾವತಿಗೆ ಅವನು ರಥದಲ್ಲಿ ಬರ್ತಾ ಇರುವಾಗ ಧೂಳೆಲ್ಲ ತುಂಬಿಕೊಂಡು ಅವನ ಗಡ್ಡ ಮೀಸೆ ಎಲ್ಲ ಬಿಳುಪಾಯಿತು ಅಂತ. ಕುಮಾರವ್ಯಾಸನ ಕಂಡ ಕೃಷ್ಣನಿಗೆ ಗಡ್ಡ ಮೀಸೆ ಇತ್ತು, ನಾವು ಕಾಣುವ ಕೃಷ್ಣನಿಗೆ ಗಡ್ಡ ಮೀಸೆ ಇಲ್ಲ. ಯಾಕೆಂದ್ರೆ ನಮ್ಮ ಕ್ಯಾಲೆಂಡರ್ನ ಕೃಷ್ಣ ನಾಟಕದ ಚಿತ್ರ. ಹಿಂದಿ ಸಿನಿಮಾ ಸ್ಟಾರ್ಗಳ ಹಾಗೆ, ಹಿಂದಿ ಸಿನಿಮಾ ಸ್ಟಾರ್ಗಳಿಗೆ ಯಾರಿಗೂ ಮೀಸೆ ಇಲ್ಲ. ಈಗ ಮೀಸೆಯೂ ಇದೆ, ಗಡ್ಡವೂ ಇದೆ. ಈಗ ನಮ್ಮ ನಟರು ಕೂಡ ಗಡ್ಡ ಮೀಸೆ ಬಿಡ್ತಾ ಇದ್ದಾರೆ. ನಟರಾಗಬೇಕು, ಹೀರೋಗಳಾಗಬೇಕು ಎನ್ನುವ ತಹತಹಿಸುವಿಕೆ. ಯಾವ ಹೀರೋ, ನಿಜವಾದ ಹೀರೋ ಯಾರು? ಭಾರತಕ್ಕೆ ನಿಜವಾದ ನಾಯಕ ಕೃಷ್ಣ. ಕೃಷ್ಣನ ಹಾಗೆ ನಾವು ಆಲೋಚನೆ ಮಾಡಬೇಕು. ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾ 16,108 ಹೆಂಡಂದಿರ ನಡುವೆ ಸಂಸಾರ ಸಾಗಿಸಿದವನು. ಸಂಸಾರ ವೈರಿರ್ ಕಂಸಾರಿರ್ ಮುರಾರಿರ್ ನರಕಾಂತಕಃ. ಅಂದರೆ ಸಂಸಾರದಲ್ಲಿ ಬದುಕುವಂತಹ ಒಂದು ಚಾಕಚಕ್ಯತೆಯನ್ನು ಕೂಡ ಕೃಷ್ಣನಿಂದ ನಾವು ಕಲಿಬೇಕು. ಕೃಷ್ಣನ ಬಗ್ಗೆ ಬಹಳಷ್ಟು ದೀರ್ಘವಾಗಿ ಮುಂದೆ ದಶಮಸ್ಕಂದದ ಭಾಗವತ ಕಥೋಪಸಂಧಾನದಲ್ಲಿ ನಾವು ಮಾತಾಡೋಣ. ಇವತ್ತು ನಿನ್ನೆ ಬಿಟ್ಟಲ್ಲಿಂದ ಮುಂದುವರಿಸೋಣ. ನಿನ್ನೆ ಸ್ವಯಂಭುವ ಮನುವಿನ ಇಬ್ಬರು ಮಕ್ಕಳಲ್ಲಿ ಮೊದಲನೆಯ ಮಗ ಉತ್ತಾನಪಾದ, ಅವನ ಮಕ್ಕಳಾದ ಧ್ರುವ ಮತ್ತು ಉತ್ತಮರ ಚರಿತ್ರೆಯನ್ನು ನಾವು ಕೇಳಿದೆವು. ಇವತ್ತು ಸ್ವಯಂಭುವ ಮನುವಿನ ಎರಡನೆಯ ಮಗ ಪ್ರಿಯವ್ರತ ಅಂತ ಅವನಿಗೆ ಹೆಸರು. ಆ ಪ್ರಿಯವ್ರತನ ಮಗ ಅಗ್ನಿಧ್ರ ಅಂತ. ಆ ಅಗ್ನಿಧ್ರನಿಗೆ ನಾಭಿರಾಜ ಎನ್ನುವಂಥವನು ಮಗನಾಗ್ತಾನೆ. ಆ ನಾಭಿರಾಜನಿಗೆ ವೃಷಭ ಎನ್ನುವ ಮಗ ಹುಟ್ಟುತ್ತಾನೆ. ನೋಡಿ, ಈ ಹೆಸರುಗಳನ್ನು ನೀವು ಯೋಚನೆ ಮಾಡಬೇಕು. ನಾಭಿರಾಜ ಮತ್ತು ವೃಷಭ, ಇದು ಜೈನ ಧರ್ಮದಲ್ಲಿ ನಾವು ಇವತ್ತು ಕೇಳುವಂತಹ ಹೆಸರು. ಎಷ್ಟೋ ಜನ ಜೈನರು ಈ ಹೆಸರನ್ನು ಇಟ್ಟುಕೊಳ್ತಾರೆ. ಅದರ ಅರ್ಥ ಭಾಗವತ ಮೂಲದ ಸ್ವಯಂಭುವ ಮನುವಿನ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರಿಯವ್ರತ, ಅಗ್ನಿಧ್ರ, ನಾಭಿರಾಜ ಮತ್ತು ವೃಷಭದೇವ ಅವರನ್ನು ಜಿನಧರ್ಮದಲ್ಲಿಯೂ ಕೂಡ ತಮ್ಮ ಪ್ರಾಚೀನರು ಅಂತ ನಂಬಿದ್ದಾರೆ. ನಮ್ಮ ಮೂಲ ಒಂದೇ ಅನ್ನುವುದಕ್ಕೆ ನಾನು ಹೇಳುವುದು, ಜೈನ ಧರ್ಮ ಹಿಂದೂ ಧರ್ಮದ ಒಂದು ಶಾಖೆ, ಅದು ಅನ್ಯ ಅಲ್ಲ ಎನ್ನುವುದನ್ನು ನಾವು ಮೊದಲು ಗಮನಿಸಬೇಕು. ಆ ವೃಷಭದೇವನಿಗೆ ಅವನು ಬಹಳ ದೊಡ್ಡ ಯೋಗಿ. ಜೈನ ಕಾವ್ಯಗಳಲ್ಲಿ ವೃಷಭನಾಥನ ಕುರಿತಾದಂತಹ ಬಹಳ ದೀರ್ಘವಾದಂತಹ ಕಾವ್ಯಗಳು ಸೃಷ್ಟಿಯಾಗಿವೆ. ಆ ವೃಷಭದೇವನಿಗೆ ಭರತ ಎನ್ನುವ ಮಗ ಹುಟ್ಟುತ್ತಾನೆ. ಆದರೆ ಈ ಭರತನಿಗೆ ರಾಜವೈಭೋಗಗಳು ಇಷ್ಟ ಇಲ್ಲ, ಸಾಂಸಾರಿಕವಾದಂತಹ ಅನುರಕ್ತಿ ಅವನಿಗೆ ಇರಲಿಲ್ಲ. ಜೈನ ಕಾವ್ಯಗಳಲ್ಲಿ ಭರತ ಮತ್ತು ಬಾಹುಬಲಿ ಎನ್ನುವ ಕಥೆಗಳು ಬರ್ತವೆ. ನಮ್ಮ ಭಾಗವತದಲ್ಲಿ ಬಾಹುಬಲಿಯ ಪ್ರಸ್ತಾಪ ಇಲ್ಲ, ಭರತನ ಪ್ರಸ್ತಾಪ ಮಾತ್ರ ಇದೆ. ಆ ಭರತ ಸಿಂಹಾಸನ ನನಗೆ ಬೇಡ ಅಂತ ಹೇಳಿ ಚಕ್ರವರ್ತಿ ಪೀಠವನ್ನು ಪರಿತ್ಯಜಿಸಿ ಉತ್ತರ ಭಾರತದ ಗಂಡಕಿ ನದಿ ತೀರಕ್ಕೆ ಬರ್ತಾನೆ. ಗಂಡಕಿ ಅಂದರೆ ಸಾಲಿಗ್ರಾಮಗಳು ಇರುವಂತಹ ಪುಣ್ಯ ನದಿ. ಇವತ್ತು ನಾವು ಗಂಡಕಿ ನದಿಗೆ ಇಳಿಲಿಕ್ಕಾಗೋದಿಲ್ಲ, ಪ್ರವೇಶ ಬಿಡೋದಿಲ್ಲ, ಅಥವಾ ತುಂಬ ಪ್ರಭಾವವನ್ನು ಬೀರಿ ಅಲ್ಲಿ ಹೋದರೂ ಕೂಡ ಮುಳುಗಿದ್ರೆ ಸಾಲಿಗ್ರಾಮ ಶಿಲೆ ಸಿಗೋದಿಲ್ಲ. ಎಲ್ಲ ಅದನ್ನು ಸಂಗ್ರಹಿಸಿ ಆಗಿದೆ, ಅಲ್ಲಿ ಸಿಗೋದಿಲ್ಲ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇ ಸಾಲಿಗ್ರಾಮ ಶಿಲೆಗಳಾಗಿವೆ, ಆದರೆ ಅದನ್ನು ನಾವು ಹೊತ್ತುಕೊಂಡು ಬರಲಿಕ್ಕಾಗೋದಿಲ್ಲ. ಆದರೆ ಅಷ್ಟು ಪುನೀತವಾದಂತಹ ಪಾವನತಮವಾದಂತಹ ಗಂಡಕಿ ನದಿ ನಮಗೆ ಇವತ್ತಿಗೂ ಕೂಡ ಪವಿತ್ರವಾದಂತಹ ಸ್ನಾನ ತೀರ್ಥ. ಆ ಗಂಡಕಿ ನದಿಯ ಪರಿಸರದಲ್ಲಿ ಭರತ ತಪಸ್ಸು ಮಾಡ್ತಾ ಇರ್ತಾನೆ. ಹೀಗೆ ತಪಸ್ಸು ಮಾಡ್ತಾ ಇರುವಾಗ ಒಂದು ದಿನ ಒಂದು ಹೆಣ್ಣು ಜಿಂಕೆ ನದಿಗೆ ಹಾರುತ್ತದೆ. ಯಾಕೆ ಅಂತ ಹೀಗೆ ನೋಡಿದರೆ ಅದರ ಹಿಂಬದಿಯಲ್ಲಿ ಗರ್ಜಿಸುತ್ತಾ ಬಂದ ಹುಲಿಯೊಂದನ್ನು ನೋಡ್ತಾನೆ ಭರತ. ಹುಲಿ ತನ್ನ ಮೇಲೆ ಆಕ್ರಮಣ ಮಾಡುತ್ತದೆ ಎನ್ನುವ ಭಯದಿಂದ ಆ ಹೆಣ್ಣು ಜಿಂಕೆ ನದಿಗೆ ಹಾರಿದೆ. ಆ ಭಯ ಎಷ್ಟು ವಿಪರೀತವಾದದ್ದು ಅಂತಂದ್ರೆ,
ಗರ್ಭಿಣಿಯಾದಂತಹ ಆ ಹೆಣ್ಣು ಜಿಂಕೆ ಗರ್ಭಸ್ರಾವವನ್ನು ಮಾಡಿ ಮರಿಜಿಂಕೆಯನ್ನು ನದಿಯ ನೀರಲ್ಲಿ ಬಿಟ್ಟು ತಾನು ಮೃತವಾಗ್ತದೆ, ಸಾಯುತ್ತದೆ. ಹುಲಿ ಎಲ್ಲೋ ದೂರ ಓಡಿ ಹೋಗುತ್ತದೆ. ಜಿಂಕೆಯ ಆಗತಾನೇ ಹುಟ್ಟಿದಂತಹ ಮರಿ ನೀರಿನಲ್ಲಿ ತೇಲುತ್ತಾ ಬಂದಾಗ ಭರತ ಅದನ್ನು ಎತ್ತಿ ತರುತ್ತಾನೆ, ಅದನ್ನು ಲಾಲನೆ ಪಾಲನೆ ಮಾಡ್ತಾನೆ, ತನ್ನ ಆಶ್ರಮದಲ್ಲಿಯೇ ಅದನ್ನು ಪೋಷಿಸ್ತಾನೆ. ದಿನ ಕಳೆದಂತೆ ಆ ಜಿಂಕೆಯ ಮೇಲೆ ವ್ಯಾಮೋಹ ಹೆಚ್ಚಾಗುತ್ತದೆ ಭರತನಿಗೆ. ಸಹಜ ಅದು. ಪ್ರಾಣಿಪ್ರಿಯರು, ಇವತ್ತು ಪ್ರಾಣಿಪ್ರಿಯ ಸಂಘಗಳೇ ಇವೆ ನಮ್ಮಲ್ಲಿ. ಆದರೆ ನೀವು ಜಿಂಕೆಯನ್ನೋ ಹುಲಿಯನ್ನೋ ಸಾಕ್ಲಿಕ್ಕಾಗೋದಿಲ್ಲ. ಹೆಚ್ಚಂದ್ರೆ ನಾಯಿಯನ್ನು ಸಾಕ್ಬೋದು, ಆಡು ಕುರಿಗಳನ್ನು ಸಾಕಬಹುದು ಅಷ್ಟೇ. ಈ ಜಿಂಕೆಯ ಮೇಲೆ ಎಷ್ಟು ಪ್ರೀತಿ ಉಂಟಾಯಿತು ಅಂತಂದ್ರೆ ಒಂದು ಕ್ಷಣವೂ ಕೂಡ ಅದನ್ನು ಬಿಟ್ಟಿರಲಾರ ಭರತ. ಒಂದು ದಿನ ಆ ಜಿಂಕೆಯೂ ಕೂಡ ಸಾಯ್ತದೆ. ಯಾಕೆಂದ್ರೆ ಮನುಷ್ಯನ ಆಯುರ್ಮಾನಕ್ಕೆ ಹೋಲಿಸಿದರೆ ಹರಿಣದ ಆಯುರ್ಮಾನ ಕಡಿಮೆ. ತನ್ನ ಕಣ್ಣೆದುರುಗಡೆ ತಾನು ಪಾಲಿಸಿದ ಪೋಷಿಸಿದ ಮಗು ಜಿಂಕೆ ಸತ್ತು ಹೋದುದನ್ನು ನೋಡಿ ಅದೇ ದುಃಖದಲ್ಲಿ ಒಂದು ದಿವಸ ಭರತನೂ ಕೂಡ ಸಾಯ್ತಾನೆ. ನಾವು ಅಜಾಮಿಳನ ಕಥೆಯಲ್ಲಿ ನಿನ್ನೆ ನೋಡಿದೆವು. ಸಾಯುವಾಗ ನಾರಾಯಣ ಅಂತ ಆಗದಿದ್ದರೂ ಮಗನನ್ನು ನಾರಗ ಅಂತ ಹೇಳ್ತಾ ಇರುವಾಗಲೇ ಸತ್ತರೂ ಕೂಡ ಅವನಿಗೆ ವೈಕುಂಠ ಪ್ರಾಪ್ತಿಯಾಗಿದೆ. ಆದರೆ ಭರತ ದೇವರ ನಾಮವನ್ನು ಪಠಿಸಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಅವನು ಜಿಂಕೆಯನ್ನು ಯೋಚನೆ ಮಾಡುತ್ತಾನೇ ಸಾಯ್ತಾನೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ನಾವು ಸಾಯುವಾಗ ಏನನ್ನು ನೆನಪಿಸಿಕೊಳ್ಳುತ್ತೇವೆಯೋ ಅದೇ ಜನ್ಮ ಮುಂದೆ ಸಿಗುತ್ತದೆ ಅಂತ. ಬಹಳ ವಿಶೇಷವಾದದ್ದು, ಕೌತುಕಮಯವಾದದ್ದು, ಮನಃಶಾಸ್ತ್ರೀಯ ಅಂಶಗಳನ್ನು ಒಳಗೊಂಡದ್ದು ಕೂಡ ಭಗವದ್ಗೀತೆ ಎನ್ನುವುದು ಅದ್ಭುತ. ಅದು ಅಮೆರಿಕಾದಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಒಬ್ಬ ಮನಃಶಾಸ್ತ್ರಜ್ಞ ತನ್ನ ಕಚೇರಿಯ ಎದುರುಗಡೆ ಗೀತೋಪದೇಶದ ಚಿತ್ರವನ್ನು ಹಾಕಿಕೊಂಡಿದ್ದ ಅಂತ ನಮ್ಮ ಗುರುಗಳಾದ ಬನ್ನಂಜೆ ಗೋವಿಂದಾಚಾರ್ಯರು ಹೇಳ್ತಾ ಇದ್ದರು. ನಮಗೆ ಗೀತಾಚಾರ್ಯ ಕೃಷ್ಣ ಮನಃಶಾಸ್ತ್ರಜ್ಞ ಅಂತ ಗೊತ್ತಿಲ್ಲ. ಅಮೆರಿಕಾದ ಪಾಶ್ಚಾತ್ಯ ತತ್ವಜ್ಞಾನಿಗಳಿಗೆ ಕೃಷ್ಣನ ಉಪದೇಶಾಮೃತದ ಹಿಂದೆ ಎಷ್ಟು ಮನಃಶಾಸ್ತ್ರದ ಅಂಶಗಳಿವೆ ಅನ್ನೋದು ಗೊತ್ತಿದೆ ನೋಡಿ. ಈ ಜಿಂಕೆಯನ್ನೇ ನೆನಪಿಸಿಕೊಂಡು ಸತ್ತ ಭರತ ಮರುಜನ್ಮದಲ್ಲಿ ಜಿಂಕೆಯಾಗಿಯೇ ಹುಟ್ಟುತ್ತಾನಂತೆ. ಆದರೆ ಅವನಿಗೆ ಪೂರ್ವಜನ್ಮದ ಸ್ಮರಣೆ ಇತ್ತು. ನಾನು ಹಿಂದಿನ ಜನ್ಮದಲ್ಲಿ ವೃಷಭದೇವನ ಮಗನಾಗಿದ್ದಂತಹ ಭರತನಾಗಿದ್ದೆ, ಚಕ್ರವರ್ತಿಯಾಗಿದ್ದೆ, ಅದನ್ನೆಲ್ಲ ಪರಿತ್ಯಜಿಸಿ ಗಂಡಕಿ ನದಿ ತೀರದಲ್ಲಿ ತಪಸ್ಸು ಮಾಡಿದೆ, ಎಲ್ಲ ನೆನಪಿತ್ತು ಅವನಿಗೆ. ಆ ನೆನಪಿನಿಂದಲೇ ಆ ಜಿಂಕೆಯ ಜನ್ಮವೂ ಕೂಡ ಕಳೆದು ಹೋಗುತ್ತದೆ. ಆಮೇಲೆ ಅವನಿಗೆ ಒಂದು ಬ್ರಾಹ್ಮಣ ಜನ್ಮ ಪ್ರಾಪ್ತವಾಗ್ತದೆ. ಭರತ ಸತ್ತು ಜಿಂಕೆಯಾಗುತ್ತಾನೆ, ಜಿಂಕೆ ಸತ್ತು ಬ್ರಾಹ್ಮಣ ವಂಶದಲ್ಲಿ ಹುಟ್ಟುತ್ತಾನೆ. ಈ ಹಿಂದಿನ ಜನ್ಮದ ಅಧ್ಯಾತ್ಮದ ಸ್ಪರ್ಶ ಜ್ಞಾನದಿಂದ, ಆಧ್ಯಾತ್ಮಿಕವಾದ ಅಧ್ಯಯನದ ಫಲದಿಂದ ಅವನಿಗೆ ಹುಟ್ಟುವಾಗಲೇ ವೈರಾಗ್ಯ ಪ್ರಾಪ್ತಿಯಾಗಿದೆ. ತಂದೆ ತಾಯಿ ಬಂಧು ಬಳಗ ಸುಖ ಸಂತೋಷ ಯಾವುದರಲ್ಲಿಯೂ ಕೂಡ ಅವನಿಗೆ ಆಸಕ್ತಿ ಇರಲಿಲ್ಲ. ನಿರ್ಲಿಪ್ತಮಯವಾದಂತಹ ಬದುಕು ಅವನದ್ದು. ಒಂದು ರೀತಿಯ ಜಾಡ್ಯ ಅವನನ್ನು ಆವರಿಸಿತ್ತು. ಎಲ್ಲರೂ ಅವನನ್ನು ಜಡ ಅಂತ ಕರೀತಾರೆ. ನಾವು ಭರತನೇ ಹುಟ್ಟಿದ್ದರಿಂದ ಜಡ ಭರತ ಅಂತ ನಾವು ಹೇಳೋದು. ಅವರು ಅವನಿಗೆ ಜಡ ಅಂತ ಹೆಸರಿಟ್ಟಿದ್ದರು. ಎಲ್ಲಿಯವರೆಗೆ ಅಂತಂದ್ರೆ ಯಾರ ಮಾತನ್ನೂ ಕೇಳಿಸಿಕೊಳ್ಳಲಾರ, ಊಟ ಮಾಡಬೇಕು ಅಂತಲೂ ಅನಿಸೋದಿಲ್ಲ, ನಿದ್ದೆ ಮಾಡಬೇಕು ಅಂತಲೂ ಅನಿಸೋದಿಲ್ಲ, ಎಲ್ಲಿಯೋ ಏಕಾಂತದ ಕಡೆಗೆ ದೃಷ್ಟಿಯನ್ನು ನೆಟ್ಟುಕೊಂಡು ಕುಳಿತುಕೊಂಡಿರ್ತಾನೆ. ಒಂದು ರೀತಿಯ ಅವಧೂತ ಬದುಕು. ಹಾಗೆ ದೇಶಾಂತರ ಸಂಚಾರ ಮಾಡುತ್ತಾ ಬರ್ತಾನೆ ಜಡ ಭರತ. ಒಂದು ಕಡೆ ಕುಳಿತುಕೊಂಡಿದ್ದಾಗ ಒಬ್ಬ ರಾಜ, ರಹುಗಣ ಅಂತ ಅವನಿಗೆ ಹೆಸರು, ಅವನು ಪಲ್ಲಕ್ಕಿಯಲ್ಲಿ ಸವಾರಿ ಬರ್ತಾ ಇರ್ತಾನೆ, ಮೆರವಣಿಗೆ ಬರ್ತಾ ಇರ್ತಾನೆ. ಆ ಮೆರವಣಿಗೆಯನ್ನು ಹೊತ್ತಂತಹ ಆಳುಗಳಲ್ಲಿ ಒಬ್ಬನಿಗೆ ತುಂಬ ಅನಾರೋಗ್ಯ ಉಂಟಾಗಿರುತ್ತದೆ. ಇನ್ನೊಬ್ಬ ಆಳು ಅವರಲ್ಲಿ ಇರೋದಿಲ್ಲ, ಹುಡುಕ್ತಾ ಇರ್ತಾರೆ. ಯಾರಾದರೂ ಕಟ್ಟುಮಸ್ತಾದ ಆಳು ಸಿಕ್ಕಿದ್ರೆ ಪಲ್ಲಕ್ಕಿಯನ್ನು ಹೊರಿಸೋಣ ಅಂತ. ರಹುಗಣನ ದೃಷ್ಟಿ
ದೂರದಲ್ಲಿ ಕುಳಿತುಕೊಂಡಿದ್ದ ಜಡಭರತನ ಮೇಲೆ ಬಿತ್ತು. ಓ, ಈ ಹುಡುಗ ಆಗಬಹುದು. ಅವನನ್ನು ಕರ್ಕೊಂಡು ಬಂದು ಪಲ್ಲಕ್ಕಿಗೆ ಹೆಗಲು ಕೊಡು ಅಂತ ಹೇಳ್ತಾರೆ. ಇವನು ಹೆಗಲು ಕೊಡುತ್ತಾನೆ. ಹೀಗೆ ಸಾಗುತ್ತಾ ಇರುವಾಗ ಈ ಜಡಭರತನಿಗೆ ಅವನಿಗೆ ಸ್ವಭಾವತಃ ಇರುವ ಜಾಡ್ಯದಿಂದ ಈ ಪಲ್ಲಕ್ಕಿ ಹೊರುವುದರ ಬಗೆಗೆ ಗಮನ ಇರೋದಿಲ್ಲ. ಎಲ್ಲೋ ನೋಡುತ್ತಾ ಎಲ್ಲೋ ಹೆಜ್ಜೆ ಹಾಕ್ತಾನೆ, ಪಲ್ಲಕ್ಕಿ ಅಲುಗಾಡುತ್ತದೆ. ರಘುಗಣ ರಾಜನಿಗೆ ಸಿಟ್ಟು ಬರ್ತದೆ. ಏನೋ ಸರಿಯಾಗಿ ನಮ್ಮ ಪಲ್ಲಕ್ಕಿಯನ್ನು ಹೊರಲಿಕ್ಕಾಗುವುದಿಲ್ಲವೇನೋ ಅಂತ ಬೈತಾನೆ. ಆಗ ಜಡಭರತ ಹೇಳ್ತಾನೆ, ನೀನು ರಾಜನೋ? ಯಾರಿಗೆ ರಾಜ ನೀನು? ಯಾವ ಪಲ್ಲಕ್ಕಿಯ ಮೇಲೆ ಕುಳಿತಿದ್ದೀಯ? ಯಾರು ನಿನ್ನನ್ನು ಹೊತ್ತವರು? ಎನ್ನುವ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಆ ಪ್ರಶ್ನೆಗಳು ತುಂಬ ಉತ್ತರ ಕೊಡಲಿಕ್ಕೆ ಅಸಾಧ್ಯವಾದ ರೀತಿಯ ಪ್ರಶ್ನೆಗಳು. ಜಗತ್ತೆಲ್ಲ ನಿನ್ನದೋ? ನೀನು ಹೇಳಿದ ಹಾಗೆ ನಿನ್ನ ಪ್ರಜೆಗಳು ಕೇಳ್ತಾರೆ. ಈ ದೇಹವೂ ನಿನ್ನದೇನು? ಈ ಪಲ್ಲಕ್ಕಿ ನಾನು ಹೊತ್ತಿದ್ದೇನೋ ಅಥವಾ ಬೇರೆಯವರು ಹೊತ್ತಿದ್ದಾರೋ? ಹೀಗೆ ಅರ್ಥವಿಲ್ಲದೆ ಇದ್ದ ಪ್ರಶ್ನೆಗಳನ್ನು ಕೇಳ್ತಾ ಅಧ್ಯಾತ್ಮದ ಒಗಟನ್ನು ಅದರಲ್ಲಿ ತುಂಬಿಸುವ ಪ್ರಯತ್ನ ಮಾಡ್ತಾನೆ ಜಡಭರತ. ಆಗ ರಘುಗಣನಿಗೆ ಅನ್ನಿಸ್ತದೆ, ಓ, ಇವನು ಯಾರೋ ಒಬ್ಬ ವಿಶೇಷ ವ್ಯಕ್ತಿ, ಇವನನ್ನು ಸಾಮಾನ್ಯ ಅಂತ ನಾನು ಅರ್ಥೈಸಬಾರದು ಅಂತ ಹೇಳಿ ಪಲ್ಲಕ್ಕಿಯಿಂದ ಕೆಳಗಿಳಿದು ಅವನ ಹತ್ತಿರ ಅನುಭಾವದ ಅಧ್ಯಾತ್ಮದ ಕುರಿತ ಉಪದೇಶಗಳನ್ನು ಕೇಳಲಿಕ್ಕೆ ತೊಡಗುತ್ತಾನೆ. ಆಗ ಈ ಸಂಸಾರ ನಶ್ವರ ಅನ್ನುವುದು ಯಾರು ರಾಜನೂ ಅಲ್ಲ, ಸೇವಕನೂ ಅಲ್ಲ, ಯಾರು ಗಂಡದನೂ ಅಲ್ಲ, ಯಾರು ಹೆಂಡತಿಯೂ ಅಲ್ಲ ಎನ್ನುವಂತಹ ಆಧ್ಯಾತ್ಮದ ವಿಚಾರಗಳು ಜಡಭರತನಿಂದ ಅವನಿಗೆ ಒದಗುತ್ತದೆ. ಹಾಗೆ ಅವನೂ ಕೂಡ ಅಧ್ಯಾತ್ಮಮುಖಿಯಾದ ಜೀವನವನ್ನು ಸವಿಸ್ತಾನೆ. ಇದಕ್ಕೆ ಜಡಭರತೋಪಾಖ್ಯಾನ ಅಂತ ಹೆಸರು. ಅವರೀರುವರಲ್ಲಿ ನಡೆದಂತಹ ಸಂವಾದ ಮಾನುಷ ಜೀವನ ನಶ್ವರವಾದದ್ದು, ಕಾಣುವುದು ಯಾವುದು ಕೂಡ ಸತ್ಯವಲ್ಲ, ನಾವು ಒಂದಲ್ಲ ಒಂದು ದಿನ ಭಗವಂತನ ಕಡೆಗೆ ಹೊರಡಬೇಕಾದವರು ಎನ್ನುವಂತಹ ನಿತ್ಯ ಸತ್ಯವನ್ನು ಒಳಗೊಂಡಂತಹ ಮಾತುಗಳು. ಭಾಗವತ ಈ ಮಾತುಗಳನ್ನು ಹೇಳಿ ಉಪನಿಷತ್ತಿನಲ್ಲಿ ಪ್ರತಿಪಾದಿತವಾದ ಅಂಶವನ್ನು ಸರಳವಾದ ಕಥೆಯ ಮೂಲಕ ಹೇಳುತ್ತದೆ. ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿದ್ದೇ ವೇದೋಪನಿಷತ್ತುಗಳನ್ನು ಗ್ರಹಿಸಲಾರದ ಮನಸ್ಸುಗಳಿಗೆ ಸುಲಭವಾದ ಕಥೆಯ ಮೂಲಕ ಅರ್ಥ ಆಗಬೇಕು ಅಂತ. ಈಶಾವಾಸ್ಯ ಅನ್ನುವ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಗೃಧ ಕಸ್ಯ ಸಿದ್ಧನಂ. ತುಂಬ ಸರಳವಾದ ಮಾತದು. ಈ ಜಗತ್ತೆಲ್ಲ ಪರಬ್ರಹ್ಮನಿಂದ ಆವರಿಸಿಕೊಳ್ಳಲ್ಪಟ್ಟಿದೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈ ಇಲ್ಲಿಯ ಅಣುರೇಣು ತೃಣಕಾಷ್ಟಗಳು ಎಲ್ಲವೂ ಕೂಡ ಭಗವಂತನಿಂದ ನಿರ್ಮಿತವಾಗಿದೆ, ಭಗವಂತನನ್ನು ಒಳಗೊಂಡಿದೆ. ತೇನ ತ್ಯಕ್ತೇನ ಭುಂಜೀತಾಃ ಮಾಗೃದ. ಅವನು ಏನು ಕೊಟ್ಟಿದ್ದಾನೆ ಅದನ್ನು ನೀನು ಅನುಭವಿಸಬೇಕು, ಅತಿಯಾದ ಆಸೆಯನ್ನು ಮಾಡಬಾರದು. ಕಸ್ಯ ಸಿದ್ಧನಂ. ಇದು ಯಾರ ಸಂಪತ್ತು? ಇದು ಭಗವಂತನ ಸಂಪತ್ತು, ನಿನ್ನದಲ್ಲ ಅಂತ ಈಶಾವಾಸ್ಯ ಉಪನಿಷತ್ತು ಆರಂಭದಲ್ಲೇ ಹೇಳುತ್ತದೆ. ಅದನ್ನು ಜಡಭರತನ ಮೂಲಕ ರಘುಗಣನಿಗೆ ವೇದವ್ಯಾಸರು ಹೇಳಿಸ್ತಾರೆ. ತನ್ಮೂಲಕ ನಮಗೆಲ್ಲ ಅಧ್ಯಾತ್ಮದ ಉಪದೇಶವನ್ನು ಮಾಡ್ತಾರೆ. ಮುಂದಿನದು ಒಬ್ಬ ಪೃಥು ಎನ್ನುವ ಚಕ್ರವರ್ತಿಯ ಕಥೆ. ನಾನು ವಿಸ್ತಾರವಾಗಿ ಹೇಳೋದಿಲ್ಲ, ಯಾಕೆಂದರೆ 7 ದಿನದಲ್ಲಿ ಭಾಗವತವನ್ನು ಪೂರ್ಣವಾಗಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಪೃಥು ಎನ್ನುವಂತಹ ಒಬ್ಬ ರಾಜ, ಅವನ ಅಪ್ಪ ಅಂಗದೇಶದ ಅಧಿಪತಿಯಾದ ವೇನ ಎನ್ನುವ ರಾಜ, ಅಂಗದೇಶದ ಅಧಿಪತಿ. ಆದರೆ ಆ ವೇನನಿಗೆ ದುರ್ಬುದ್ಧಿ, ಅತ್ಯಂತ ದುಷ್ಟ ರಾಜಕಾರಣಿ. ಅವನು ಪ್ರಜೆಗಳನ್ನು ಸತಾಯಿಸುವುದರಲ್ಲೇ, ಶೋಷಣೆ ಮಾಡುವುದರಲ್ಲೇ ಸುಖವನ್ನು ಪಡೆದುಕೊಂಡ ಆ ವ್ಯಕ್ತಿ. ಎಷ್ಟು ದಿನ ಸಹಿಸ್ತಾರೆ ಕೆಟ್ಟ ಸರ್ಕಾರವನ್ನು? ಪ್ರಜೆಗಳು ಪ್ರತಿಭಟಿಸ್ತಾರೆ. ಭಾಗವತ ಎಂತಹ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಹೇಳಿದೆ ನೋಡಿ. ನಾವೀಗ 21ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವವನ್ನು ಇಂಗ್ಲೆಂಡಿನಿಂದ ಆಮದು ಮಾಡಿಕೊಂಡು
ನಮ್ಮದೇ ಸಂವಿಧಾನವನ್ನು ಸೃಷ್ಟಿಸಿ ನಮ್ಮದು ಉತ್ಕೃಷ್ಟವಾದದ್ದು ಅಂತ ಹೇಳ್ತೇವೆ. ಅದರ ಬೀಜಾಂಕುರ ಭಾಗವತ ಕಾಲದಲ್ಲೇ ವೇದವ್ಯಾಸರಿಂದಲೇ ಆರಂಭವಾಗಿತ್ತು ಎನ್ನುವುದನ್ನು ಗ್ರಹಿಸಬೇಕು ರಾಜಕಾರಣಿಗಳು ಮುಖ್ಯವಾಗಿ. ವೇನ ದುಷ್ಟರಾಜನಾದಾಗ ಪ್ರಜೆಗಳೆಲ್ಲ ಏನಿದು, ನಮ್ಮನ್ನು ಆಳಬೇಕಾದವನು, ನಮಗೆ ಸುಖವನ್ನು ಸಂತೋಷವನ್ನು ಕೊಡುವ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕಾದಂತಹ ಚಕ್ರೇಶ್ವರ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾನಲ್ಲ, ಏನಿದು ಅಂತ ಋಷಿಮುನಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಋಷಿಮುನಿಗಳು ಅಂತಂದ್ರೆ ನಮ್ಮ ಕಾಲದ ಬುದ್ಧಿಜೀವಿಗಳ ಹಾಗೆ. ಆ ಮುನಿಗಳೆಲ್ಲ ಬಂದು ವೇನನಿಗೆ ಶಾಪ ಕೊಟ್ಟು ಅವನನ್ನ ಸಾಯುವ ಹಾಗೆ ಮಾಡ್ತಾರೆ. ರಾಜ ಅನ್ಯಾಯ ಮಾಡಿದಾಗ ಬುದ್ಧಿಜೀವಿಗಳು ಪ್ರತಿಭಟಿಸಬೇಕು ಎನ್ನುವುದು ನಿಜವಾದ ಪ್ರಜಾಪ್ರಭುತ್ವದ ಮೌಲ್ಯ. ಇವತ್ತು ನಮಗೇನಾಗಿದೆ, ಸರ್ಕಾರ ತಪ್ಪು ಹೆಜ್ಜೆಯನ್ನು ಇಡುವಾಗ ಯಾವೊಬ್ಬ ಬುದ್ಧಿಜೀವಿಯಾದರೂ ಮಾತಾಡ್ತಾನ? ಮಾತಾಡಬೇಕು ಎನ್ನುವ ಸೂಚನೆ ಭಾಗವತದಲ್ಲಿದೆ. ವೇನ ದುಷ್ಟನಾದದ್ದರಿಂದ ಅವನು ಹೇಳಿದ ಮಾತನ್ನು ಕೇಳದೇ ಇದ್ದಾಗ ಶಾಪ ಕೊಟ್ಟು ಅವನು ಸಾಯುವ ಹಾಗೆ ಮಾಡುವ ತಪೋಬಲವನ್ನು ಆ ಋಷಿಗಳು ಪಡೆದಿದ್ದರು. ಆದರೆ ಏನು ಮಾಡೋಣ, ಮುಂದಿನ ಉತ್ತರಾಧಿಕಾರಿ ಬೇಕಲ್ಲ. ಪ್ರಜೆಗಳೇ ರಾಜನನ್ನು ಕೊಂದರು ಅಂತ ಆಗಬಾರ್ದಲ್ವ, ಏನು ಮಾಡೋದು? ಆಗ ವೇನನ ಶರೀರವನ್ನು ಮಥನ ಮಾಡ್ತಾರೆ. ಅವನ 2 ಭುಜಗಳನ್ನು ನಾವು ಮೊಸರು ಕಡದ ಹಾಗೆ ಮಂತ್ರಪೂರ್ವಕವಾಗಿ ಕಡೆಯುತ್ತಾರೆ. ಆಗ ಅವನ ಭುಜದಲ್ಲಿ 2 ಭುಜಗಳಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಸೃಷ್ಟಿಯಾಗ್ತಾರೆ. ಅವರೇ ಪೃಥು ಮತ್ತು ಅರ್ಚಿ ಅನ್ನುವಂತಹ ಗಂಡು ಹೆಣ್ಣು. ಮುಂದೆ ಈ ಪೃಥು ಮತ್ತು ಅರ್ಚಿ ದಂಪತಿಗಳಾಗುತ್ತಾರೆ. ಪೃಥು ಬಹಳ ದೊಡ್ಡ ಸಾಮ್ರಾಟನಾಗಿ ಮೆರೆಯುತ್ತಾನೆ, ಭಗವದಂಶ ಸಂಭೂತ, ಭಗವಂತನ ಅವತಾರವೇ ಪೃಥು ಅಂತ ಹೇಳಲಾಗುತ್ತದೆ. ಅಂತಹ ಪೃಥು ತನ್ನ ತಂದೆಯಾದಂತಹ ವೇನ ದುರಾಡಳಿತದಿಂದ ದೇಶದಲ್ಲಿ ಸಂಪತ್ತೇ ಇಲ್ಲದೆ ಇದ್ದ ಹಾಗೆ ಮಾಡಿದನಲ್ಲ, ಪ್ರಜೆಗಳನ್ನು ಪಾಲಿಸುವುದು ಹೇಗೆ ಎನ್ನುವ ಪ್ರಶ್ನೆ ಪೃಥುವನ್ನು ಕಾಡುತ್ತದೆ. ಈಗ ಬರಗಾಲ ಬಂದಾಗ ಸರ್ಕಾರ ಏನು ಮಾಡುತ್ತದೆ? ಪ್ರಜೆಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಅವ್ರು ಕೊಡಬೇಕು. ಅಕ್ಕಿಯನ್ನು, ಗೋಧಿಯನ್ನು ಉಚಿತವಾಗಿ ಕೊಡೋದು, ಏನೋ ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ತಂದು ಪ್ರಜೆಗಳನ್ನು ಪಾಲಿಸುವ ಕೆಲಸವನ್ನು ಸರ್ಕಾರ ಮಾಡುತ್ತದೆ ಅಲ್ವಾ? ಹಾಗೆಯೇ ಪೃಥು ಯಾಕೆ ಈ ಪೃಥ್ವಿಯಲ್ಲಿ, ಈ ಭೂಮಿಯಲ್ಲಿ ಸಸ್ಯ ಸಮೃದ್ಧಿ ಇಲ್ಲ, ಆಹಾರ ಧಾನ್ಯಗಳು ಬೆಳೆಯುತ್ತಾ ಇಲ್ಲ ಅಂತ ಹೇಳಿ ಭೂದೇವಿಯನ್ನೇ ಪ್ರಶ್ನೆ ಮಾಡ್ತಾನೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಧನುರ್ಬಾಣವನ್ನು ಹಿಡಿದುಕೊಂಡು ಹೋಗಿ ಗುರಿ ಇಟ್ಟು ಭೂಮಿಗೆ ಬಾಣವನ್ನು ಬಿಟ್ಟು, ತಾಯಿ ನೀನು ನಾನು ಹೇಳಿದ ಹಾಗೆ ಕೇಳಬೇಕು, ನಾನು ಭೂಪತಿ, ನಾನು ರಾಜ, ಯಾಕೆ ನೀನು ಸಸ್ಯ ಸಮೃದ್ಧಿಯನ್ನು ಕೊಡಲಿಲ್ಲ? ನಮ್ಮ ಜನ ಹಸಿವಿನಿಂದ ಕಂಗಾಲಾಗಿದ್ದಾರೆ ಅಂತ ಕೇಳಿದಾಗ ಭೂದೇವಿ ಪ್ರತ್ಯಕ್ಷಳಾಗಿ, ನಾನು ಹಾಲಿನ ರೂಪದಲ್ಲಿ ಸಂಪತ್ತನ್ನು ಅನುಗ್ರಹಿಸ್ತೇನೆ ನಿನಗೆ, ನಿನ್ನ ದೇಶದಲ್ಲಿ ಸಸ್ಯ ಶ್ಯಾಮಲೆ ನೆಲೆಗೊಳ್ಳುವ ಹಾಗೆ ಮಾಡ್ತೇನೆ ಅಂತ ಹೇಳ್ತಾಳೆ ಭೂದೇವಿ. ಒಂದು ಹಸುವಿನ ಆಕಾರದಲ್ಲಿ ಅವಳು ನಿಂತಾಗ ಅವಳ ಸ್ತನ್ಯದಿಂದ ಸಸ್ಯ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ. ಆವತ್ತಿನಿಂದ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬರ್ತದೆ. ಯಾಕೆ? ಅದು ಪೃಥು ರಾಜ ಸಂಪದ್ಭರಿತವಾದ ನಾಡನ್ನು ನಿರ್ಮಾಣ ಮಾಡಿದ ಕಾರಣದಿಂದ ಭೂಮಿಗೆ ಪೃಥ್ವಿ ಎನ್ನುವ ಹೆಸರು ಬರ್ತದೆ. ಅಂತಹ ಪೃಥ್ವಿಯನ್ನು ಅವನು ಸಮತಟ್ಟು ಮಾಡ್ತಾನೆ, ಕಾಡನ್ನು ನಾಡಾಗಿಸ್ತಾನೆ, ನೀರಾವರಿ ಕಾಲುವೆಯನ್ನು ಮಾಡ್ತಾನೆ, ಬೇರೆ ಬೇರೆ ಬೆಳೆಗಳು ಬೆಳೆಯುವ ಹಾಗೆ ಮಾಡ್ತಾನೆ. ಹೀಗೆ ಸೃಷ್ಟಿಯ ಆದಿಯಲ್ಲಿ ಹೇಗೆ ನಾಗರಿಕತೆಯ ವಿಕಾಸವಾಯಿತು ಎನ್ನುವ ಸೋಷಿಯಾಲಜಿಯನ್ನು ಕೂಡ ಭಾಗವತ ಹೇಳುತ್ತದೆ. ನಮ್ಮ ಆಧುನಿಕ ಪಾರಿಭಾಷಿಕ ಶಾಸ್ತ್ರದ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದರೂ ಭಾಗವತ ನಮ್ಮ ಮನು ಕುಲದ ವಿಕಾಸದ ಕಥೆ ಕೂಡ ಹೌದು ಎನ್ನುವುದನ್ನು ಗಮನಿಸಬೇಕು. ಇನ್ನೊಬ್ಬ ರಂತಿದೇವ ಎನ್ನುವ ಬ್ರಾಹ್ಮಣ ಇರ್ತಾನೆ. ತುಂಬ ಚಿಕ್ಕ ಕಥೆ, ಆದರೆ ಬಹಳ ಅದ್ಭುತವಾದ ನೀತಿಯನ್ನು ಒಳಗೊಂಡಿದೆ. ರಂತಿದೇವ ತುಂಬ ಶ್ರೀಮಂತನಾದ ಬ್ರಾಹ್ಮಣ. ಎಲ್ಲ ಕಥೆಗಳಲ್ಲಿ ಅಲ್ಲೊಬ್ಬ ಬಡ ಬ್ರಾಹ್ಮಣನಿದ್ದನು ಅಂತ ಕೇಳ್ತೇವೆ, ಆದರೆ ಇವನು ಹಾಗಲ್ಲ. ಸುಖ ಸಂಭ್ರಮಗಳಲ್ಲಿ ಇದ್ದಂತಹ ಶ್ರೀಮಂತ ಬ್ರಾಹ್ಮಣ. ಆದರೆ
ಅವನಿಗೆ ಎಲ್ಲರಿಗೂ ದಾನ ಕೊಡುವಂತಹ ಮನಸ್ಸು. ಯಾರು ಏನು ಕೇಳಿದರೂ ಕೊಡುವುದು. ಕೊಟ್ಟು 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 ಶ್ರೀಮಂತನಾದ ರಂತಿದೇವ ದರಿದ್ರ ಬ್ರಾಹ್ಮಣನಾಗಿ ಬಿಟ್ಟ. ದಾನ ಕೊಡುವಾಗಲೂ ಯೋಚನೆ ಮಾಡಬೇಕು. ಕನಿಷ್ಠ ಪಕ್ಷ ನಮ್ಮ ಜೀವನಕ್ಕೆ ಬೇಕಾದುದನ್ನು ಉಳಿಸಿಕೊಂಡಲ್ವಾ ದಾನ ಮಾಡೋದು. ಸೂಕ್ಷ್ಮವಾಗಿದೆ ನೀತಿ, ಗ್ರಹಿಸಬೇಕದನ್ನು. ಹಾಗಂತ ಎಲ್ಲವೂ ನನಗೆ ಬೇಕು ಅಂತ ಭಾವಿಸುವುದಲ್ಲ. ಯಕ್ಕಶ್ಚಿತ್ ಜೀವನದಲ್ಲಿ ಈಶಾವಾಸ್ಯೋಪನಿಷತ್ತು ಹೇಳಿದ ಹಾಗೆ ಎಲ್ಲವನ್ನೂ ನಾನೇ ಸುಖಿಸಬೇಕು ಎನ್ನುವ ಭಾವನೆ ಕೂಡ ಇರಬಾರ್ದು. ಆದರೆ ದಾನ ಮಾಡಿ ಮಾಡಿ ಬಳಲಿದ ದರಿದ್ರನಾದಂತಹ ರಂತಿದೇವ ಎಲ್ಲೋ ಒಂದು ಕಡೆ ಹೋಗಿ ಯಾರೋ ಭಿಕ್ಷೆ ಕೊಟ್ಟದ್ದನ್ನು ಹಿಡ್ಕೊಂಡು ಬಂದು ಮನೆಯಲ್ಲಿ ಗಂಜಿ ಮಾಡಿ ಹೆಂಡತಿ ಮಕ್ಕಳ ಜೊತೆಗೆ ಊಟಕ್ಕೆ ಕುಳಿತುಕೊಳ್ತಾನೆ. ಅಷ್ಟು ಹೊತ್ತಿಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಅಂಗಳದಲ್ಲಿ ನಿಂತು, ಅಯ್ಯ ಹಸಿವಾಗುತ್ತದೆ, ದಾನ ಕೊಡಿ, ಭಿಕ್ಷೆ ಕೊಡಿ, ಕವಳ ಕೊಡಿ ಅಂತ ಕೇಳ್ತಾನೆ. ಊಟಕ್ಕೆ ಕುಳಿತಿದ್ದಾನಷ್ಟೇ. ಎಷ್ಟೋ ದಿನ ಆಯಿತು, ಹಸಿವೆ, ನಮಗೆ ಒಂದು ದಿನ ಏಕಾದಶಿ ಉಪವಾಸ ಮಾಡಲಿಕ್ಕಾಗೋದಿಲ್ಲ, ಕಷ್ಟ ಆಗುತ್ತದೆ. ಅದಕ್ಕೆಲ್ಲ ಏನೇನೋ ಹೊಸ ದಾರಿಯನ್ನು ಹುಡುಕ್ತೇವೆ. ಅನ್ನ ತಿನ್ನಬಾರ್ದು ಅಷ್ಟೇ. ಸಜ್ಜಿಗೆ ರೊಟ್ಟಿ ಮಾಡಬಹುದು, ಸಜ್ಜಿಗೆ ಉಪ್ಪಿಟ್ಟು ಮಾಡಬಹುದು, ಕಾಫಿ ಚಹಾ ಕುಡಿಬಹುದು. ಇದೆಲ್ಲ ನಾವು ಮಾಡಿಕೊಂಡ ಸಂವಿಧಾನದ ತಿದ್ದುಪಡಿಗಳು. ಪಾಪ ದರಿದ್ರನಾದ ರಂತಿದೇವನಿಗೆ ಎಷ್ಟೋ ದಿನ ಊಟ ಮಾಡಲಿಕ್ಕೆ ಗತಿ ಇರಲಿಲ್ಲ. ಎಲ್ಲೋ ಭಿಕ್ಷೆ ಬೇಡಿ ಊಟಕ್ಕೆ ಕುಳಿತ ಹೊತ್ತಿನಲ್ಲಿ ಕೂಡ ಒಬ್ಬ ಭಿಕ್ಷುಕ ಬಂದಿದ್ದಾನೆ ಅಂತಂದಾಗ ಅದನ್ನು ತಗೊಂಡು ಹೋಗಿ ಆ ಭಿಕ್ಷುಕನಿಗೆ ಕೊಡ್ತಾನೆ. ಎಂತಹ ದಾನಿ. ಮರುದಿನ ಮತ್ತೆ ಭಿಕ್ಷೆಗೆ ಹೋಗ್ತಾನೆ. ಇನ್ನೂ ಎಲ್ಲೋ ಅವನಿಗೆ ಭಿಕ್ಷೆ ಸಿಗ್ತದೆ. ಸ್ವಲ್ಪ ಒಳ್ಳೆಯ ರೀತಿಯ ಊಟ, ಪಾಯಸ ಅದೆಲ್ಲ ಮಾಡಿ ಹೆಂಡತಿ ಮಕ್ಕಳಿಗೆ ಸಂತೋಷ ಬರಲಿ ಎನ್ನುವ ದೃಷ್ಟಿಯಲ್ಲಿ ಅಡುಗೆ ಮಾಡಿ ಊಟಕ್ಕೆ ಕುಳಿತರೆ ಮತ್ತೊಬ್ಬ ಸನ್ಯಾಸಿ ಬರ್ತಾನೆ. ಊಟದ ಹೊತ್ತಿನಲ್ಲಿ ಹಸಿವೆ ಆಗುತ್ತದೆ ಅಂತ ಕೇಳ್ತಾನೆ. ಆಯಿತು, ಅವನಿಗೂ ಕೊಡೋಣ ಅಂತ ಹೇಳಿ ಮರುದಿನವೂ ಊಟಕ್ಕೆ ಕುಳಿತ ರಂತಿದೇವ ತನ್ನ ಬಟ್ಟಲಿನ ಅನ್ನವನ್ನು ಬೇಡಲು ಬಂದಂತಹ ಸನ್ಯಾಸಿಗೆ ನೀಡುತ್ತಾನೆ. ಮೂರನೆಯ ದಿನ ಮತ್ತೊಬ್ಬ ಬ್ರಾಹ್ಮಣ ಬರ್ತಾನೆ. ಹೀಗೆ ಒಬ್ಬೊಬ್ಬರೇ ದಾನ ಅಪೇಕ್ಷೆಗಳಾಗಿ ಬಂದು ಇವನಿಗೆ ಊಟ ಇಲ್ಲ ಎನ್ನುವ ಸ್ಥಿತಿ ಆದಾಗ ರಂತಿದೇವ ಹೆದರೋದೇ ಇಲ್ಲ. ನಾನು ಹಸಿವೆಯಲ್ಲಿ ಸತ್ತರೂ ಪರವಾಗಿಲ್ಲ, ದಾನ ಮಾಡುವ ನನ್ನ ಧರ್ಮ ಗುಣವನ್ನು ತೊರೆಯಲಾರೆ ಎನ್ನುವ ಧೀರ ಸಂಕಲ್ಪವನ್ನು ಕೈಗೊಳ್ಳುತ್ತಾನೆ. ಆಗ ಭಗವಂತ ಅವರಿಗೆ ಮೆಚ್ಚುತ್ತಾನೆ. ಬಂದಿರೋರು ಬೇರೆ ಯಾರಲ್ಲ, ಅಗ್ನಿ, ಯಮ, ವರುಣ ಮುಂತಾದ ದೇವತೆಗಳು. ಇಂದ್ರಾದಿ ದೇವತೆಗಳು ಮಾರುವೇಷದಿಂದ ಬಂದು ಇವನನ್ನು ಪರೀಕ್ಷೆ ಮಾಡಿದರು. ಆದರೆ ಆ ಪರೀಕ್ಷೆಯಲ್ಲಿ ರಂತಿದೇವ ಗೆಲ್ತಾನೆ. ಅವನಿಗೆ ಶ್ರೀಹರಿ ಪರಮಾತ್ಮ ನಿನಗೇನು ವರ ಬೇಕಾದರೂ ಕೊಡ್ತೇನೆ ಅಂತ ಕೇಳಿದಾಗ ರಂತಿದೇವ ಒಂದು ಮಾತು ಹೇಳ್ತಾನೆ. ನನಗೆ ಮೋಕ್ಷ ಸುಖ ಬೇಕು ಅಂತಲೂ ನಾನು ಪ್ರಾರ್ಥನೆ ಮಾಡೋದಿಲ್ಲ ದೇವರೇ. ಜಗತ್ತಿನಲ್ಲಿ ಯಾರ್ಯಾರು ಕಷ್ಟದಲ್ಲಿ ಇರ್ತಾರೆ, ನೋವನ್ನು ಅನುಭವಿಸ್ತಾರೆ, ಆ ನೋವು ನನಗೆ ಬರಲಿ ಅಂತ ನಾನು ಹಂಬಲಿಸ್ತೇನೆ ಅಂತ ಹೇಳ್ತಾನೆ. ಎಷ್ಟು ಉದಾತ್ತವಾದ ಹೃದಯ. ನಾವು ಇವತ್ತು ತಥಾಸ್ತು ಅಂತ ಹೇಳ್ತಾನೆ ದೇವರು. ನಾವು ಇವತ್ತು ಅನುಭವಿಸುವ ಎಲ್ಲ ನೋವು ಅಂದರೆ ದೈಹಿಕ ಮಾತ್ರ ಅಲ್ಲ, ರೋಗ ರುಜಿನಾದಿಗಳು ಮಾತ್ರ ಅಲ್ಲ, ಮಾನಸಿಕ ಯಾತನೆಯೂ ಸೇರಿ ಸಾಂಸಾರಿಕವಾದ ಐಹಿಕವಾದ ಎಲ್ಲ ಕಷ್ಟ ನಷ್ಟಗಳ ನೋವಿನ ಬೇನೆ ಬೇಗುದಿಯಲ್ಲಿ ರಂತಿದೇವ ಅನುಭವಿಸಿ ಕಿಂಚಿತ್ ಪ್ರಮಾಣವನ್ನು ಮಾತ್ರ ನಾವು ಅನುಭವಿಸ್ತಾ ಇರೋದು ಇವತ್ತು. ಯೋಚನೆ ಮಾಡಿ. ಇದನ್ನೇ ನಾವು ಅಸಹನೀಯ ಅಂತ ಹೇಳ್ತೇವೆ. ಅಯ್ಯೋ ದೇವರೇ ಎಷ್ಟೊಂದು ಕಷ್ಟ ಅಂತ. ಈ ಕಷ್ಟದ ಎಷ್ಟೋ ಭಾಗವನ್ನು ರಂತಿದೇವನೇ ಅನುಭವಿಸಿ ಆಗಿದೆ. ಅಂತಹ ಮಹಾತ್ಮ. ಮಾನವೀಯತೆ ಅನ್ನುವುದು ಇದು. ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು. ಈ ಅನುಕಂಪ ಅಂತ ಒಂದು ಶಬ್ದ ಇದೆಯಲ್ಲ, ಕಂಪ ಅಂದರೆ ಕಂಪನ. ಈ ಎರಡು ವೀಣೆಗಳನ್ನು ಎರಡು ಬೇರೆ ಬೇರೆ ದಿಕ್ಕಿನಲ್ಲಿ ಇಟ್ಟು, ಸಮಶ್ರುತಿಯಲ್ಲಿ ಇರುವ ಎರಡು ವೀಣೆಗಳನ್ನು ದೂರದಲ್ಲಿ ಇಟ್ಟು ಒಂದು ವೀಣೆಯನ್ನು ಮಿಡಿದರೆ, ಅದರ ತಂತಿಯನ್ನು ಮೀಟಿದರೆ ಇನ್ನೊಂದು ವೀಣೆಯಲ್ಲಿ ಟೊಯ್ ಅನ್ನುವ ಶಬ್ದ ಬರ್ತದೆ. ಇದು ಫಿಸಿಕ್ಸ್, ಭೌತಶಾಸ್ತ್ರದ ನಿಯಮ. ಈ ಕಂಪನವನ್ನು ಅನುಸರಿಸಿ ಉಂಟಾದ ಇನ್ನೊಂದು ವೀಣೆಯ ಕಂಪನಕ್ಕೆ ಅನುಕಂಪ ಅಂತ ಹೆಸರು.
ನಮ್ಮ ಮನಸ್ಸಿನಲ್ಲಿ ಇರಬೇಕಾದ ಅನುಕಂಪಕ್ಕೂ ಅದೇ ಅರ್ಥ. ಇತರರು ಕಷ್ಟದಲ್ಲಿರುವಾಗ ಅಯ್ಯೋ ನಾನು ಅವನಿಗೆ ನೆರವಾಗಬೇಕು ಎನ್ನುವ ಮನಸ್ಸು ನನ್ನ ಒಳಗಡೆ ಸೃಷ್ಟಿಯಾದರೆ, ಕಂಪಿಸಿದರೆ ಅದು ಅನುಕಂಪ. ಇಂಗ್ಲಿಷಿನಲ್ಲಿ ಸಿಂಪತಿ ಮತ್ತು ಎಂಪತಿ ಅಂತ ಎರಡು ಶಬ್ದ ಇದೆ. ಸಿಂಪತಿ ಅನ್ನೋದು ಕರುಣೆ, ಎಂಪತಿ ಅನ್ನೋದು ಅನುಕಂಪ. ಇನ್ನೊಬ್ಬನ ಕಷ್ಟವನ್ನು ಅದು ನನಗೇ ಬಂದಿದೆ ಅಂತ ನಾನು ಅನುಭವಿಸಿಕೊಂಡು ಓ ಇವನಿಗೆ ನಾನು ಮರುಗಬೇಕು ಅಂತ ಭಾವಿಸೋದಿದೆಯಲ್ಲ, ಅದು ಅನುಕಂಪ. ರಂತಿದೇವ ವ್ಯಕ್ತಪಡಿಸಿದ ಅನುಕಂಪ ಭಾಗವತದ ಅತ್ಯುತ್ತಮವಾದಂತಹ ಒಂದು ಆದರ್ಶ. ನಮ್ಮಲ್ಲಿ ಆ ಗುಣ ಮೇಳೈಸಬೇಕು. ಹೀಗೆ ಇನ್ನೊಂದು ಕಥೆ, ನಿಮಗೆಲ್ಲ ಗೊತ್ತಿರುವ ಕಥೆ, ಗಜೇಂದ್ರ ಮೋಕ್ಷದ ಕಥೆ. ಇಂದ್ರದ್ಯುಮ್ನ ಎನ್ನುವ ಪಾಂಡ್ಯ ದೇಶದ ರಾಜ ಅಹಂಕಾರದಿಂದ ಅಗಸ್ತ್ಯ ಮುನಿಗಳ ಕೋಪಕ್ಕೆ ತುತ್ತಾಗ್ತಾನೆ. ಯಾವುದೋ ಒಂದು ರಾಜನಾದವನಿಗೆ ಸಹಜವಾಗಿ ಸಾವಿರಾರು ತಾಪತ್ರಯಗಳಿರ್ತದೆ, ರಾಜ್ಯವನ್ನು ಪರಿಪಾಲಿಸುವಂತಹ ಇಕ್ಕಟ್ಟಿನ ದಿವಸಗಳಿರ್ತವೆ. ನಮಗೆ ಒಂದು ಮನೆ, ಸಂಸಾರ, ಕಚೇರಿಯನ್ನು ನಿರ್ವಹಿಸುವುದಕ್ಕೆ ಬ್ಲಡ್ ಪ್ರೆಷರ್ ಏರಿರ್ತದೆ. ಇಡೀ ಒಂದು ಸಾಮ್ರಾಜ್ಯವನ್ನು ಪಾಲನೆ ಮಾಡುವ ರಾಜನಿಗೆ ಎಷ್ಟು ಒತ್ತಡ ಇರಬಹುದು. ಇಂದ್ರದ್ಯುಮ್ನ ಅದು ಯಾವುದೋ ಅಂತಹ ಒಂದು ಒತ್ತಡದಲ್ಲಿ ಮುನಿಗಳಾದ ಅಗಸ್ತ್ಯರು ಬಂದುದನ್ನು ಲೆಕ್ಕಿಸದೆ ಅವಗಣಿಸಿದ ಎನ್ನುವುದರಿಂದ ಅಗಸ್ತ್ಯರು ಕುಪಿತರಾಗುತ್ತಾರೆ. ನೀನು ಮದವನ್ನು ಪ್ರಕಟಿಸಿದ್ದರಿಂದ ಮದ್ದಾನೆಯಾಗಿ ಹುಟ್ಟು ಅಂತ ಶಾಪ ಕೊಡ್ತಾನೆ. ಹಾಗೆ ಆನೆಯ ಜನ್ಮವನ್ನು ಪಡೆದ ಇಂದ್ರದ್ಯುಮ್ನ ರಾಜ ಒಂದು ಸರೋವರದಲ್ಲಿ ನೀರು ಕುಡಿಯುವ ಹೊತ್ತಿನಲ್ಲಿ ಒಂದು ಮೊಸಳೆ ಬಂದು ಆ ಆನೆಯ ಕಾಲನ್ನು ಹಿಡಿಯುತ್ತದೆ. ಮೊಸಳೆಯೂ ಕೂಡ ಶಾಪಗ್ರಸ್ತವಾದಂತಹ ಒಂದು ಗಂಧರ್ವ. ಈ ಮೊಸಳೆಯ ಬಾಯಿಗೆ ಸಿಲುಕಿ ನೋವನ್ನು ಅನುಭವಿಸುತ್ತಾ ಇಂದ್ರದ್ಯುಮ್ನ ಆನೆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತದೆ. ನಾರಾಯಣ ಕಾಪಾಡು, ಆದಿಮೂಲ ಅಂತ ಪ್ರಾರ್ಥನೆ ಮಾಡಿದಾಗ ಗರುಡ ವಾಹನನಾಗಿ ಪರಮಾತ್ಮ ಸುದರ್ಶನ ಧಾರಿಯಾಗಿ ಬಂದು ಮೊಸಳೆಯನ್ನು ಸೀಳಿ ಆನೆಗೆ ತನ್ನ ಅಭಯವನ್ನು ಕರುಣಿಸ್ತಾನೆ. ಮುಂದೆ ಆನೆಗೆ ಆ ಜನ್ಮ ಮೋಕ್ಷವಾಗಿ ಅವನಿಗೆ ಪರಮ ಪದವಿ ಲಭಿಸ್ತದೆ ಅನ್ನುವುದು ಗಜೇಂದ್ರ ಮೋಕ್ಷದ ಕತೆ. ನಾವು ಸಾಮಾನ್ಯವಾಗಿ ಗಜೇಂದ್ರ ಮೋಕ್ಷ ಅಂತ ಹೇಳ್ತೇವೆ. ಒಂದು ಅರ್ಥದಲ್ಲಿ ಅದು ಮಕರೇಂದ್ರ ಮೋಕ್ಷವೂ ಹೌದು. ಮೊಸಳೆಯನ್ನೂ ಕೂಡ ನಾರಾಯಣ ಸುದರ್ಶನದಲ್ಲಿ ಕೊಂದು ಆ ರೂಪದಲ್ಲಿದ್ದಂತಹ ಗಂಧರ್ವನಿಗೆ ಮೋಕ್ಷ ಕೊಡ್ತಾನೆ. ಆದ್ದರಿಂದ ಗಜೇಂದ್ರ ಮೋಕ್ಷ ಎನ್ನುವ ಕಥೆ ಮಕರೇಂದ್ರ ಮೋಕ್ಷ ಕೂಡ ಹೌದು ಎನ್ನುವುದನ್ನು ಗಮನಿಸಬೇಕು. ಮತ್ತೊಂದು, ಇವತ್ತು ಏಕಾದಶಿ, ನಾಳೆ ದ್ವಾದಶಿ. ಏಕಾದಶಿಯ ಉಪವಾಸವನ್ನು ಮಾಡಿದಂತಹ ಭಕ್ತರು ದ್ವಾದಶಿಯ ದಿವಸ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಭಗವಂತನನ್ನು ಸ್ಮರಣೆ ಮಾಡಿ ತೀರ್ಥಪ್ರಾಶನ ಮಾಡಿ ಪಾರಣೆಯನ್ನು ಮಾಡಬೇಕು. ಅಂದರೆ ಉಪವಾಸವನ್ನು ಸಮಾಪನಗೊಳಿಸಬೇಕು ಅನ್ನುವುದು ನಿಯಮ. ಅಂಬರೀಷ ಎನ್ನುವಂತಹ ಒಬ್ಬ ರಾಜ ಬಹಳ ದೊಡ್ಡ ವೈಷ್ಣವಾಗ್ರೇಸರ, ವಿಷ್ಣು ಭಕ್ತ. ಯಾವಾಗಲೂ ಏಕಾದಶಿಯನ್ನು ಉಪವಾಸದ ಮೂಲಕ ಆಚರಣೆ ಮಾಡಿ ದ್ವಾದಶಿಯ ದಿವಸ ಭಗವಂತನ ಪೂಜೆ ಮಾಡಿ ಪಾರಣೆಯನ್ನು ಮಾಡ್ತಾ ಇದ್ದ. ಒಂದು ದ್ವಾದಶಿಯ ದಿವಸ ಅಲ್ಲಿಗೆ ದೂರ್ವಾಸ ಋಷಿಗಳ ಆಗಮನವಾಗುತ್ತದೆ. ಬಂದವರು ದೂರ್ವಾಸರು ಅಂಬರೀಷ ರಾಜನಿಗೆ ಬಹಳ ಸಂತೋಷ. ದ್ವಾದಶಿಯ ಪುಣ್ಯ ದಿವಸ ಮಹರ್ಷಿಗಳು ಆಗಮಿಸಿದ್ದಾರೆ, ಓ ಬರಬೇಕು ಸ್ವಾಮಿ, ನಮ್ಮ ದಾನ ದಕ್ಷಿಣೆಗಳನ್ನೆಲ್ಲ ಸ್ವೀಕರಿಸಬೇಕು ಅಂತ ಹೇಳಿದರೆ, ತಡಿ 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 ಮಹಾರಾಯ, ನಾನು ಸ್ನಾನ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ. ಸ್ನಾನ ಮಾಡಿಕೊಂಡೇ ಬರಬಹುದಾಗಿತ್ತಲ್ಲ, ಸ್ನಾನ ಮಾಡದೆ ಯಾಕೆ ಈ ಋಷಿ ಬಂದದ್ದು ರಾಜನ ಮನೆಗೆ? ಕಥೆಯ ವಿಶೇಷತೆ ಅದು. ಸ್ನಾನಕ್ಕೆ ಹೋದಂತಹ ದೂರ್ವಾಸರು ಹೊತ್ತು ಮೀರಿದರೂ ಬರಲಿಲ್ಲ. ದ್ವಾದಶಿಯ ಗಳಿಗೆ ದಾಟಬಾರದು, ಅಷ್ಟು ಹೊತ್ತಿಗೆ ಪಾರಣೆಯನ್ನು ಮುಗಿಸಬೇಕು. ಏನು ಮಾಡೋದು? ಋಷಿಗಳು ಬರಲಿಲ್ವಲ್ಲ, ಅವರಿಗೆ ಪಾದಪೂಜೆ ಮಾಡಿ ಅವರಿಗೆ ಹಸ್ತೋದಕ ಕೊಟ್ಟು ಆಮೇಲೆ ನಾನು ಊಟ ಮಾಡಬೇಕು ಅನ್ನುವುದು ಅಂಬರೀಷನ ಮನಸ್ಸು, ಆಶಯ. ಅವರು ಬರದೇ ಇದ್ದಾಗ ಪುರೋಹಿತರ ಹತ್ರ ಕೇಳ್ತಾರೆ, ಅಂಬರೀಷ
ಅವನ ಮಂತ್ರಿಗಳೆಲ್ಲ. ಅದಕ್ಕೊಂದು ಮಧ್ಯಮ ಮಾರ್ಗವನ್ನು ಸೂಚಿಸ್ತಾರೆ. ನೀನು ತೀರ್ಥ ಜಲವನ್ನು ಸೇವನೆ ಮಾಡಬಹುದು, ನೀರನ್ನು ಕುಡಿದರೆ ಅದು ಊಟವೂ ಆಗುತ್ತದೆ, ಬಾಯಾರಿಕೆಯ ಉಪಶಮನವೂ ಆಗುತ್ತದೆ, ಪಾರಣೆಯ ವಿಧಿಯನ್ನು ಪೂರೈಸಿದ ಹಾಗೂ ಆಗುತ್ತದೆ, ಅನ್ನವನ್ನೇ ಊಟ ಮಾಡಬೇಕಾಗಿಲ್ಲ. ಅವರ ಸಲಹೆಯ ಮೇರೆಗೆ ಭಗವಂತನ ತೀರ್ಥವನ್ನು ಪ್ರಾಶನ ಮಾಡ್ತಾನೆ ಅಂಬರೀಷ. ಹೊತ್ತು ಮೀರಬಾರದು ಎನ್ನುವ ಕಾರಣಕ್ಕೆ ಅವನು ಪ್ರಾಶನ ಮಾಡಿದ ಮೇಲೆ ದೂರ್ವಾಸರು ಬರ್ತಾರೆ. ಅವರು ಸಿಟ್ಟಾಗ್ತಾರೆ. ನನ್ನನ್ನು ಬಿಟ್ಟು ನೀನು ದ್ವಾದಶಿಯ ಪಾರಣೆಯನ್ನು ಮಾಡಿದೆಯೋ ನಿನ್ನನ್ನು ಬಿಡೋದಿಲ್ಲ, ನಿನಗೆ ಶಾಪ ಕೊಡುತ್ತೇನೆ ಅಂತ ಉರಿದು ಬೀಳ್ತಾರೆ. ದೂರ್ವಾಸರು ಸಾಕ್ಷಾತ್ ರುದ್ರಾಂಶ ಸಂಭೂತರು. ಸಿಟ್ಟು ಎನ್ನುವುದು ಅವರ ಮೂಗಿನ ತುದಿಯಲ್ಲಿ ಇರುತ್ತದೆ. ಈ ದೂರ್ವಾಸರೇ ಕೃಷ್ಣ ನಿರ್ಯಾಣಕ್ಕೂ ಕಾರಣ ಆಗುತ್ತಾರೆ, ರಾಮ ನಿರ್ಯಾಣಕ್ಕೂ ಕಾರಣರಾಗ್ತಾರೆ. ಆ ಕಥೆಗಳಲ್ಲಿ ನಾವು ಅದನ್ನು ನೋಡಬಹುದು. ರಾಮನ ನಿರ್ಯಾಣಕ್ಕೆ ದೂರ್ವಾಸರು ಬಂದು ಪಲ್ಲವಿ ಹಾಡುವುದು, ಕೃಷ್ಣನ ನಿರ್ಯಾಣಕ್ಕೂ ಯಾದವಿ ಕುಲ ನಾಶಕ್ಕೂ ದೂರ್ವಾಸರೇ ಒಂದು ರೀತಿಯಲ್ಲಿ ಕಾರಣರಾಗುವುದು. ಅದರ ಅರ್ಥ ಲಯಕರ್ತನಾದ ಶಿವನ ಕರ್ತವ್ಯ ಅಂತ ಅರ್ಥ. ಅದು ದೂರ್ವಾಸ ರುದ್ರಾಂಶ ಸಂಭೂತ ಎನ್ನುವ ಹಿನ್ನೆಲೆಯಲ್ಲಿ ಈ ಅವತಾರ ಸಮಾಪ್ತಿಗೆ ನಾಟಕಕ್ಕೆ ಅವರು ಸೂತ್ರಧಾರಿಯಾಗಿ ಬರ್ತಾರೆ ಅನ್ನುವುದನ್ನು ಕಲ್ಪಿಸಿಕೊಳ್ಬೇಕು. ಇದು ಪುರಾಣ ಕಥೆಗಳ ಅಂತರಂಗ, ಸೂಕ್ಷ್ಮ ಸೌಂದರ್ಯ ಇರಲಿ. ಆದರೆ ಅಂಬರೀಷ ಹರಿನಾಮ ಜಪದಲ್ಲಿ ಮುಳುಗುತ್ತಾನೆ. ನೀವೇನು ಬೇಕಾದರೂ ಮಾಡಿ, ನನ್ನನ್ನು ಭಗವಂತ ಕಾಪಾಡ್ತಾನೆ ಅಂತ ಹೇಳಿದಾಗ ದೂರ್ವಾಸರು ನೋಡುವ ನಿನ್ನನ್ನು ಭಗವಂತ ಕಾಪಾಡ್ತಾನೋ ಅಂತ ಹೇಳಿ ಮಂತ್ರದಲ್ಲಿ ಕೃತ್ಯ ಎನ್ನುವಂಥ ರಾಕ್ಷಸಿ ಸೃಷ್ಟಿ ಮಾಡ್ತಾನೆ. ಕೃತ್ಯ ಎನ್ನುವುದು ಅಭಿಚಾರ ಅಥರ್ವ ಪ್ರಯೋಗದ ಒಂದು ಕ್ರಮ. ಅದು ಆ ರಾಕ್ಷಸಿಯನ್ನು ಸೃಷ್ಟಿ ಮಾಡಿ ಅಂಬರೀಷನ ಮೇಲೆ ಪ್ರಯೋಗ ಮಾಡ್ತಾನೆ. ನೋಡಿ, ಈ ಮಾಟ ಕೃತ್ರಿಮ ಅನ್ನುವುದು ಕೂಡ ಕಲಿಯುಗದ ಆರಂಭದಲ್ಲಿ ಭಾಗವತ ರಚನಾ ಕಾಲದಲ್ಲಿ ಇತ್ತು ಎನ್ನುವುದನ್ನು ಗ್ರಹಿಸಬೇಕು. ಆದರೆ ಅದು ಆತ್ಯಂತಿಕವಾದ ವಿಜಯವನ್ನು ಸಂಪಾದಿಸುವುದಿಲ್ಲ ಎನ್ನುವುದನ್ನು ನಾವು ಈ ಕಥೆಯಲ್ಲಿ ನೋಡ್ತೇವೆ. ತಾತ್ಕಾಲಿಕವಾದಂತಹ ಸುಖವನ್ನು ಅದು ಕೊಡಬಹುದು ಅಷ್ಟೇ. ಆ ಕೃತ್ಯ ರಾಕ್ಷಸಿ ಬಂದ ತಕ್ಷಣ ಅಂಬರೀಷ ನಾರಾಯಣ ನಾಮಸ್ಮರಣೆ ಮಾಡಿದ ತಕ್ಷಣ ಭಗವಂತನ ಸುದರ್ಶನ ಚಕ್ರ ಅಂಬರೀಷನ ಸುತ್ತ ರಕ್ಷಾ ಕವಚವಾಗಿ ನಿರ್ಮಾಣ ಮಾಡುತ್ತದೆ. ಸುದರ್ಶನದ ಎದುರುಗಡೆ ಯಾವ ಅಭಿಚಾರಿಕ ರಾಕ್ಷಸಿ ಮಂತ್ರವೂ ಕೂಡ ಸಫಲವಾಗುವುದಿಲ್ಲ. ಅದಕ್ಕೆ ಮಾಟ ಕೃತ್ರಿಮ ಉಚ್ಚಾಟನೆ ಮಾಡುವಾಗ ಸುದರ್ಶನ ಹೋಮ ಮಾಡುವುದು ನಾವು. ಆ ಸುದರ್ಶನ ಮಂತ್ರಕ್ಕೆ ಅಂತಹ ಶಕ್ತಿ ಇದೆ. ಕೃತ್ಯ ರಾಕ್ಷಸಿ ಸೋತು ಓಡಿ ಹೋಗ್ತಾಳೆ. ದೂರ್ವಾಸರನ್ನೇ ಅಟ್ಟಿಕೊಂಡು ಬರ್ತದೆ ಸುದರ್ಶನ ಚಕ್ರ. ಇವು ದೂರ್ವಾಸರು ಓಡಿ ಹೋಗ್ತಾರೆ. ಅತಳ ವಿತಳ ಸುತಳ ಮಹಾತಳ ರಸಾತಳ ಪಾತಾಳ ಭುವ ಸ್ವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಎಲ್ಲ ಲೋಕಗಳಿಗೂ ಓಡುತ್ತಾರೆ. 14 ಲೋಕಗಳಿಗೆ ಹೋಗಿ ವೈಕುಂಠಕ್ಕೆ ಹೋಗಿದ್ರು ನಾರಾಯಣ ದೇವರು ಹೇಳ್ತಾರೆ, ನೀವು ಎಲ್ಲಿ ಓಡಿದರೂ ಕೂಡ ಸುದರ್ಶನ ಚಕ್ರದಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ತಪ್ಪಾಯಿತು ಅಂತ ದೂರ್ವಾಸರು ಕೇಳಿದರೆ ಶ್ರೀಮನ್ನಾರಾಯಣ ಹೇಳ್ತಾನೆ, ನನ್ನಲ್ಲಿ ನೀವು ಕ್ಷಮಾಪಣೆ ಕೇಳಿದರೆ ಪ್ರಯೋಜನ ಇಲ್ಲ, ಅಂಬರೀಷ ರಾಜನಲ್ಲಿ ಹೋಗಿಯೇ ಕ್ಷಮೆಯನ್ನು ಕೇಳಿ ಅಂತ ಹೇಳ್ತಾನೆ. ಭಕ್ತ ಪರಾಧೀನತೆ ಅಂತ. ಭಗವಂತ ಭಕ್ತರ ಪರವಾಗಿರ್ತಾನೆ. ನಿಜವಾದಂತಹ ಸಾತ್ವಿಕ ಗುಣದಿಂದ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಎಂತಹ ಪ್ರಯೋಗಗಳನ್ನು ದುಷ್ಟಶಕ್ತಿಗಳನ್ನು ನಾವು ಗೆಲ್ಲಬಹುದು ಅನ್ನುವುದನ್ನು ಈ ಕಥೆ ಹೇಳುತ್ತದೆ. ಮಹರ್ಷಿಗಳಾದ ದೂರ್ವಾಸರು ಕೊನೆಗೆ ಬಂದು ಅಂಬರೀಷನ ಹತ್ತಿರವೇ ಆಶ್ರಯವನ್ನು ಬೇಡ್ತಾರೆ. ನಾನು ಮಾಡಿದ ಅಪರಾಧ ಆಯಿತು ಅಂತ ಹೇಳ್ತಾರೆ. ಆಗ ಸುದರ್ಶನ ಚಕ್ರದಿಂದ ಅವರು ರಕ್ಷಣೆಯನ್ನು ಪಡೆಯುತ್ತಾರೆ. ಇದು ಅಂಬರೀಷ ದ್ವಾದಶಿ ವ್ರತಾಚರಣೆಯ ಒಂದು ಬಹಳ ಮುಖ್ಯವಾದ ಉಪಾಖ್ಯಾನ. ಮತ್ತೊಂದು ಸಗರೋಪಾಖ್ಯಾನ. ಸಗರ ಅಂತಂದ್ರೆ, ಗರ ಅಂದ್ರೆ ವಿಷ, ಸಗರ ಅಂದ್ರೆ ವಿಷ ಸಹಿತವಾದದ್ದು ಅಂತ. ಏನಪ್ಪ ಈ ರಾಜನಿಗೆ ಸಗರ ವಿಷಯುಕ್ತನಾದವನು ಅಂತ ಹೆಸರು ಅಂತ ನೀವು ಆಶ್ಚರ್ಯಚಕಿತರಾಗಬಹುದು. ಕಾರಣ, ಅವನ ಅಪ್ಪ ಬಾಹುಕ ಎನ್ನುವ ರಾಜ ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಅವನ ಮಡದಿ ಪಟ್ಟದ ರಾಣಿ ಗರ್ಭಿಣಿಯಾಗಿರ್ತಾರೆ. ಈ ಸವತಿಯರಿಗೆ, ಉಪಪತ್ನಿಯರಿಗೆ
ಪಟ್ಟದ ರಾಣಿಗೆ ಮಗುವಾದರೆ ನಾಳೆ ಅವನೇ ಮಹಾರಾಜನಾಗುತ್ತಾನೆ ಎನ್ನುವ ಮತ್ಸರ ಉಂಟಾಗಿ ಗರ್ಭಸ್ಥ ಭ್ರೂಣವನ್ನು ನಾಶ ಮಾಡಬೇಕು ಎನ್ನುವ ಉದ್ದೇಶದಿಂದ ವಿಷವನ್ನು ಕೊಡುತ್ತಾರೆ ಪಟ್ಟದ ರಾಣಿ. ಗರ್ಭವತಿ ಪಟ್ಟದ ರಾಣಿ ಸವತಿಯರ ಕಾಟದಿಂದ ವಿಷವನ್ನು ಸೇವಿಸಬೇಕಾಗ್ತದೆ. ಆದರೆ ಅವಳಿಗೆ ಅವಳ ಗರ್ಭದಲ್ಲಿರುವಂತಹ ಈ ಗಂಡು ಮಗುವಿಗೆ ಏನೂ ಆಗೋದಿಲ್ಲ. ವಿಷ ಸಹಿತವಾಗಿ ಆ ವಿಷವನ್ನು ಜೀರ್ಣಿಸಿಕೊಂಡು ಅವನು ಹುಟ್ಟುತ್ತಾನೆ. ಆ ಕಾರಣದಿಂದ ಅವನಿಗೆ ಸಗರ ಎನ್ನುವ ಹೆಸರು. ಪ್ರಾಯ ಪ್ರಬುದ್ಧನಾಗುತ್ತಾನೆ, ಚಕ್ರವರ್ತಿಯಾಗುತ್ತಾನೆ. ಬಹಳ ವೈಭವೋಪೇತವಾದ ಸಮೃದ್ಧವಾದ ಸಾಮ್ರಾಜ್ಯವನ್ನು ಅವನು ಕಾಪಾಡುತ್ತಾನೆ. ಅವನಿಗೆ ಅಶ್ವಮೇಧ ಯಾಗ ಮಾಡಬೇಕು ಎನ್ನುವ ಮನಸ್ಸಾಗ್ತದೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿ ಯಜ್ಞಾಶ್ವವನ್ನು ಸ್ತಂಭಕ್ಕೆ ಕಟ್ಟಿ ಯಜ್ಞ ವೇದಿಕೆಯಲ್ಲಿ ಯಜ್ಞ ಮಾಡ್ತಾ ಇರಬೇಕಾದ್ರೆ ದೇವೇಂದ್ರ ಆ ಯಜ್ಞಾಶ್ವವನ್ನು ಅಪಹರಿಸ್ತಾನೆ. ಈ ದೇವೇಂದ್ರನಿಗೆ ಒಂದು ಕೆಟ್ಟ ಭಯ, ಎಲ್ಲಿ ರಾಜರು 100 ಅಶ್ವಮೇಧವನ್ನು ಮಾಡಿದರೆ ನನ್ನ ಸಿಂಹಾಸನಕ್ಕೆ ಬಂದು ಕುಳಿತುಕೊಳ್ತಾರೆ, ನನ್ನ ಅಧಿಕಾರ ಹೋಗುತ್ತದೆ. ಈ ಪಟ್ಟಭದ್ರ ಹಿತಾಸಕ್ತಿ ಅಂತ ನಾವಿವತ್ತು ವಾರ್ತಾಪತ್ರಿಕೆಗಳಲ್ಲಿ ಓದ್ತೇವಲ್ವ, ಇದೇ ಅದು. ನನ್ನ ಪೀಠ ನನಗೆ ಭದ್ರವಾಗಿ ಇರಬೇಕು ಎನ್ನುವಂತಹ ಒಂದು ಆಕಾಂಕ್ಷೆ, ಮಹತ್ವಾಕಾಂಕ್ಷೆ. ಇದರಿಂದಾಗಿ ತಾನೇ ರಾಜಕೀಯದಲ್ಲಿ ಇಷ್ಟು ಡೋಲಾಯಮಾನವಾದಂತಹ ಸ್ಥಿತಿಗತಿಗಳು ಉಂಟಾಗುವುದು. ಕುರ್ಚಿ ಬಿಡಲಿಕ್ಕೆ ಯಾರೂ ತಯಾರಿಲ್ಲ. ಮಂತ್ರಿ ಮಹೋದಯರು ಮಾತ್ರ ಅಲ್ಲ, ಮುಖ್ಯಮಂತ್ರಿ ಪ್ರಧಾನಿ ರಾಷ್ಟ್ರ ಮಾತ್ರ ಅಲ್ಲ, ಗ್ರಾಮ ಪಂಚಾಯತಿಯ ಪ್ರಧಾನನಿಗೂ ಕೂಡ ತನ್ನ ಕುರ್ಚಿ ಶ್ರೇಷ್ಠವಾದದ್ದು ಅನ್ನುವಂತಹ ಭಾವನೆ ಇರುತ್ತದೆ. ಯಾಕೆ ಅಂದರೆ ಅದೊಂದು ಅಧಿಕಾರದ ಮೋಹ. ಪ್ರಾಪಂಚಿಕವಾದ ಸುಖೋಪಭೋಗಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಲೋಭನೆಯನ್ನು ಉಂಟು ಮಾಡುತ್ತದೆ. ಬರೀ ನಮಗೆ ಏನು ಪಾಯಸ ತಿನ್ನಬೇಕು, ಕೇಸರಿ ಬಾತು ತಿನ್ನಬೇಕು, ಡಯಾಬಿಟಿಕ್ ಇದ್ದರೂ ಕೂಡ ನಾನು ಸ್ವೀಟ್ ತಿನ್ನಬೇಕು ಅಂತ ಇರ್ತದೆ ಮನಸ್ಸಿನಲ್ಲಿ, ವಿಷಯಾಭಿಲಾಷೆ. ಹಾಗೆಯೇ ಐಶ್ವರ್ಯವನ್ನು ಸಂಪಾದಿಸಬೇಕು, ಅಧಿಕಾರವನ್ನು ಚಲಾಯಿಸಬೇಕು ಎನ್ನುವ ಲೋಲುಪತೆ ಕೂಡ ಮನುಷ್ಯನಲ್ಲಿ ಉಂಟಾಗುತ್ತದೆ. ಇದನ್ನೆಲ್ಲ ನಿಗ್ರಹಿಸಬೇಕು ಎನ್ನುವುದೇ ಭಾಗವತದ ಎಲ್ಲ ಉಪಾಖ್ಯಾನಗಳ ಸಾರ. ಹೀಗೆ ಇದು ಮನುಷ್ಯರಿಗೆ ಮಾತ್ರ ಅಲ್ಲ, ಇಂದ್ರನಿಗೂ ಕೂಡ ಇತ್ತು ಅನ್ನೋದು ಬಹಳ ಕುತೂಹಲದ ವಿಷಯ. ಈ ಯಜ್ಞಾಶ್ವವನ್ನೇ ಕದ್ದುಕೊಂಡು ಹೋದರೆ ಇವನು ಅಶ್ವಮೇಧವನ್ನು ಹೇಗೆ ಸಂಪೂರ್ಣ ಮಾಡ್ತಾನೆ ನೋಡೋಣ ಅನ್ನುವುದು ಇಂದ್ರನ ದೃಷ್ಟಿ. ಇವನು ತನ್ನ ಮಕ್ಕಳನ್ನು ಕಳುಹಿಸ್ತಾನೆ, ಎಲ್ಲಿದ್ದರೂ ಕೂಡ ಯಜ್ಞಾಶ್ವವನ್ನು ಹಿಡಿದುಕೊಂಡು ಬನ್ನಿ, ಅಶ್ವಮೇಧವನ್ನು ನಾವು ಪೂರ್ಣಾಹುತಿ ಮಾಡಬಹುದಾಗ. 60,000 ಜನ ಮಕ್ಕಳಿರ್ತಾರೆ ಅವನಿಗೆ. 60,000 ಜನರು ಕೂಡ ಹುಡುಕುತ್ತಾರೆ, ಇಡೀ ಭೂಮಿಯನ್ನು ಹುಡುಕ್ತಾರೆ. ಎಲ್ಲಿ ನೋಡಿದರೂ ಯಜ್ಞಾಶ್ವ ಇಲ್ಲ. ಇಂದ್ರ ಕದ್ದುಕೊಂಡು ಹೋದರೆ ಭೂಮಿಯಲ್ಲಿ ಬಿಡ್ತಾನೋ, ಅವನು ದೇವಲೋಕಕ್ಕೆ ಕೊಂಡು ಹೋಗ್ತಾನೆ. ಪಾತಾಳಕ್ಕೆ ಹೋಗಬೇಕು ಅಂತ ಹೇಳಿ ಭೂಮಿಯನ್ನು ಅಗೆಯುತ್ತಾರೆ. 60,000 ಜನ ಒಂದೇ ಸವನೆ ಭೂಮಿಯನ್ನು ಅಗೆದದ್ದರಿಂದ ಆಳವಾದಂತಹ ಭೂಮಿಯಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಅದಕ್ಕೆ ಸಾಗರ ಅಂತ ನಾವು ಹೆಸರು ಕೊಡ್ತೇವೆ. ಸಗರನ ಮಕ್ಕಳು ಮಾಡಿದ ಗುಳಿ, ಕೆರೆ, ಸಮುದ್ರ ಅದು. ಅದಕ್ಕೆ ಸಾಗರ ಅಂತ ಹೆಸರು ಬರುವುದು ಈ ಕಾರಣದಿಂದ. ಆದರೆ ಎಲ್ಲಿಯೂ ಕೂಡ ಯಜ್ಞಾಶ್ವ ಸಿಗುವುದಿಲ್ಲ. ಅಶ್ವಮೇಧವನ್ನು ಸಂಪೂರ್ಣ ಮಾಡಲಿಕ್ಕಾಗೋದೇ ಇಲ್ಲ ಸಗರನಿಗೆ. ಹಾಗೆಯೇ ಅವನು ತನ್ನ ಜೀವನವನ್ನು ಮುಗಿಸ್ತಾನೆ. ಮುಂದೆ ಬಂದಂತಹ ಅವನ ಮಗ ಇನ್ನೊಬ್ಬ ಅಂಶುಮಂತ ಅಂತ ಅವನ ಹೆಸರು. ಇನ್ನೊಬ್ಬ ಮಗ ಇರ್ತಾನೆ ಅಸಮಂಜಸ ಅಂತ. ಅವನ ಹೆಸರಿನ ಹಾಗೆ ಕೆಟ್ಟವನು. ಅವನಿಗೆ ರಾಜ್ಯಾಧಿಕಾರವನ್ನು ಕೊಡದೆ ಓಡಿಸಿ ಬಿಡ್ತಾರೆ. ಸಮಂಜಸವಲ್ಲದೇ ಇದ್ದ ರೀತಿಯಲ್ಲಿ ವರ್ತಿಸಿದ್ದಾನೆ ಎನ್ನುವ ಕಾರಣದಿಂದ. ಆಮೇಲೆ ಪಟ್ಟಕ್ಕೆ ಬಂದವನು ಅಂಶುಮಂತ ಎನ್ನುವ ಮಗ. ಆ ಅಂಶುಮಂತನು ಕೂಡ ಅಪ್ಪ ಮಾಡದೆ ಹೋದ ಅಶ್ವಮೇಧವನ್ನು ತಾನು ಮಾಡಬೇಕು ಅಂತ ಹೇಳಿ ಆ ಯಜ್ಞಾಶ್ವವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾನೆ. ಲೋಕಾಂತರಗಳಿಗೆಲ್ಲ ಪ್ರಯಾಣ ಮಾಡಿ ಒಂದು ಕಡೆ ಕಪಿಲ ಮುನಿಗಳು ತಪಸ್ಸು ಮಾಡ್ತಾ ಇರುವ ಕಡೆಗೆ ಬರ್ತಾನೆ. ಆಗ ಕಪಿಲ ಮುನಿಗಳು ಹೇಳ್ತಾರೆ, ಅಪ್ಪ ನಿನಗೆ ಈ ಅಶ್ವಮೇಧ ಯಜ್ಞವನ್ನು ಪೂರ್ಣ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಮಾಡಬೇಕು ಅಂತಂದರೆ ಈ ನಿನ್ನ ಸತ್ತು ಹೋದಂತಹ ಪಿತೃಗಳು 60,000 ಸಗರ ಪುತ್ರರು, ಅವರಿಗೆ ಮೋಕ್ಷ ಸಿಗಬೇಕು. ಆಮೇಲೆ ಅಶ್ವಮೇಧವನ್ನು ನೀನು ಮಾಡಬಹುದು, ಅಥವಾ ನಿನ್ನ ವಂಶದವರು ಬೇರೆಯವರು ಮಾಡ್ಯಾರು, ಆ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳ್ತಾರೆ.
ಸಗರನ 60,000 ಮಕ್ಕಳು ಬೂದಿ ರಾಶಿಯಾಗಿ ಬಿದ್ದಿರ್ತಾರೆ ಪಾತಾಳ ಲೋಕದಲ್ಲಿ. ಆ ರಾಶಿಯ ಮೇಲೆ ಗಂಗೆಯ ಜಲವನ್ನು ಸಿಂಪಡಿಸಿದರೆ, ಪ್ರೋಕ್ಷಣೆ ಮಾಡಿದರೆ ಆಗ ಅವರು ಮುಕ್ತರಾಗ್ತಾರೆ ಅನ್ನುವ ಮಾತನ್ನು ಕಪಿಲ ಮುನಿಗಳಿಂದ ಕೇಳಿದ ಅಂಶುಮಂತ ಗಂಗೆಯನ್ನು ತರುವುದಕ್ಕೆ ತಪಸ್ಸು ಮಾಡ್ತಾನೆ. ಆದರೆ ಅವನಿಗೂ ಕೂಡ ಗಂಗೆಯನ್ನು ತರುವುದು ಸಾಧ್ಯವಾಗುವುದಿಲ್ಲ. ಅವನ ಮಗ ದಿಲೀಪ ಅನ್ನುವಂಥ ಬಹಳ ದೊಡ್ಡ ಚಕ್ರವರ್ತಿ ದಿಲೀಪ, ಅವನಿಗೂ ಕೂಡ ಗಂಗೆಯನ್ನು ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನ ಮಗನಾದ ಭಗೀರಥ ಆ ಪ್ರಯತ್ನವನ್ನು ಮಾಡ್ತಾನೆ. ತನ್ನ ಪಿತೃಗಳಾದಂತಹ 60,000 ಸಗರ ಪುತ್ರರಿಗೆ ಮೋಕ್ಷವನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ಅವನು ಗಂಗೆಯನ್ನು ಕುರಿತು ತಪಸ್ಸು ಮಾಡ್ತಾನೆ. ಗಂಗಾದೇವಿ ಪ್ರತ್ಯಕ್ಷಳಾಗಿ ಒಂದು ಮಾತು ಹೇಳ್ತಾಳೆ, ನಾನು ಸ್ವರ್ಗಲೋಕದಿಂದ ಭೂಮಿಗೆ ಹಾರಿದಾಗ ಭೂಮಿ ಅದನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅದನ್ನು ಧರಿಸುವುದಕ್ಕೆ ಪರಶಿವನನ್ನು ಕುರಿತು ನೀನು ತಪಸ್ಸು ಮಾಡಿ ಮೆಚ್ಚಿಸು. ಈಶ್ವರ ದೇವರು ಒಪ್ಪಿದರೆ ನಾನು ಅವರ ತಲೆಗೆ ಹಾರಿ ಅಲ್ಲಿಂದ ಭೂಮಿಗೆ ಇಳೀತೇನೆ. ಸರಿ, ಗಂಗೆಯ ತಪಸ್ಸನ್ನು ಬಿಟ್ಟು ಇವನು ಶಿವನ ತಪಸ್ಸನ್ನು ಮಾಡ್ತಾನೆ. ಕಠೋರವಾದ ಕಠಿಣವಾದ ವ್ರತ ನಿಯಮಗಳಿಂದ ತಪಸ್ಸು ಮಾಡಿ ಪರಶಿವನನ್ನು ಮೆಚ್ಚಿಸ್ತಾನೆ. ಗಂಗೆಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಪರಶಿವ ದೇವರು ಒಪ್ಪುತ್ತಾರೆ. ಈಶ್ವರ ದೇವರ ತಲೆಗೆ ಹಾರುತ್ತಾಳೆ ಗಂಗೆ ಸ್ವರ್ಗಲೋಕದಿಂದ. ಅವಳಿಗೆ ಆ ಸ್ವರ್ಗಲೋಕದ ನದೀ ದೇವತೆ ಗಂಗೆ ಶಿವನ ಜಟಾಜೂಟದಲ್ಲಿ ನಿಲ್ತಾಳೆ. ಗಂಗಾಧರ ಅನ್ನುವ ಹೆಸರು ಶಿವನಿಗೆ ಬರ್ತದೆ. ಅಲ್ಲಿಂದ ಒಂದು ಕಿರು ವಾಹಿನಿಯಾಗಿ ಸಣ್ಣ ಧಾರೆಯಾಗಿ ಗಂಗೆ ಕೆಳಗೆ ಬೀಳುತ್ತದೆ, ಭೂಮಿಗೆ ಬೀಳ್ತದೆ. ಆ ಕಾರಣದಿಂದ ಅವಳಿಗೆ ಭಾಗೀರಥಿ ಅಂತ ಹೆಸರು. ಭಗೀರಥ ಎನ್ನುವ ರಾಜ ಗಂಗೆಯನ್ನು ತಂದಿದ್ದರಿಂದ ಗಂಗೆಗೆ ಭಾಗೀರಥಿ ಎನ್ನುವ ಹೆಸರು ಬರ್ತದೆ. ಭೂಮಿಗೆ ಬಂದರೆ ಸಗರಪುತ್ರರಿಗೆ ಮೋಕ್ಷ ಆಗುವುದಿಲ್ಲ, ಅವರ ಬೂದಿ ರಾಶಿ ಇರುವುದು ಪಾತಾಳದಲ್ಲಿ. ಅದಕ್ಕೆ ಭೂಮಿಯನ್ನು ದಾಟಿ ಪಾತಾಳಕ್ಕೆ ಕೊಂಡೊಯ್ತಾನೆ ಗಂಗೆಯನ್ನು. ಗಂಗಾದೇವಿ ಅವಳು ಉಕ್ಕಿ ಹರಿಯುತ್ತಾಳೆ. ಉಕ್ಕಿ ಹರಿಯುವಾಗ ಜನ್ನು ಮುನಿಯ ಆಶ್ರಮ ಮುಳುಗಿ ಹೋಗುತ್ತದೆ. ಜನ್ನು ಮುನಿಗಳಿಗೆ ಸಿಟ್ಟು ಬರುತ್ತದೆ, ಏನಿದು ಪ್ರವಾಹ, ಆಪೋಷಣ ಮಾಡಿಬಿಡ್ತೇನೆ ಅಂತ ಹೇಳಿ ಮಂತ್ರದ ಮೂಲಕ ಗಂಗಾ ಜಲವನ್ನು ಅವರು ಆಪೋಷಣ ಮಾಡ್ತಾರೆ. ನೆರೆ ಎಲ್ಲ ನಿಂತು ಹೋಗ್ತದೆ, ಭಾಗೀರಥಿ ಎಲ್ಲಿಯೂ ಕಾಣೋದೇ ಇಲ್ಲ. ಆಗ ಇದು ಜನ್ನು ಮುನಿಗಳ ತಪಸ್ಸು, ಅದರ ಫಲ ಅಂತ ಹೇಳಿ ಭಗೀರಥ ಅವರಿಗೆ ಶರಣಾಗ್ತಾನೆ. ಅವರು ತನ್ನ ಕಿವಿಯ ರಂಧ್ರದ ಮೂಲಕ ಭಾಗೀರಥಿಯನ್ನು ಹೊರಗಡೆ ಬಿಡ್ತಾರೆ. ಆದ್ದರಿಂದ ಅವಳಿಗೆ ಜಾಹ್ನವಿ ಅನ್ನುವ ಹೆಸರಾಗ್ತದೆ. ಜನ್ನು ಮುನಿಯ ದೇಹದಿಂದ ಕಿವಿಯ ಮೂಲಕ ಹೊರಗೆ ಬಂದ ಕಾರಣ ಅವಳು ಜಾಹ್ನವಿ. ಅಲಕನಂದ ಎನ್ನುವ ಹೆಸರಿನ ಗಂಗೆ ಭೂಮಿಗೆ ಬಂದು ಭಾಗೀರಥಿ ಎನ್ನುವ ಹೆಸರನ್ನು ಪಡೆದು ಜಾಹ್ನವಿ ಎನ್ನುವ ನಾಮಾಂತರವನ್ನು ಪಡೆದುಕೊಂಡು ಪಾತಾಳಕ್ಕೆ ಹೋಗಿ ಸಗರ ಪುತ್ರರ ಭಸ್ಮರಾಶಿಯ ಮೇಲೆ ಪ್ರವಹಿಸ್ತಾಳೆ. ಅವರಿಗೆಲ್ಲ ಮೋಕ್ಷ ಸಿಗುತ್ತದೆ. ಇದು ಸಗರೋಪಾಖ್ಯಾನದ ಕಥೆ. ನಾವೆಲ್ಲ ಹೇಳ್ತೇವೆ ಭಗೀರಥ ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಹೇಳ್ತೀವಲ್ಲ, ಏನದು? ಇದು ವಂಶದಲ್ಲಿ ಎಷ್ಟೋ ಪಿತೃಗಳಿಗೆ, ಹಿಂದಿನವರಿಗೆ ಸಾಧ್ಯ ಆಗದೇ ಇದ್ದ ಸಾಹಸವನ್ನು ಭಗೀರಥ ಮಾಡ್ತಾನೆ. ಮುತ್ತಾತಂದಿರಿಗೆ ಮೋಕ್ಷವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾನೆ. ಯಜ್ಞಾಶ್ವವನ್ನು ತಂದು ಅಶ್ವಮೇಧವನ್ನು ಸಂಪೂರ್ಣ ಮಾಡ್ತಾನೆ. ಇದೆಲ್ಲ ಅಸಾಮಾನ್ಯವಾದ ಸಾಹಸ ಎನ್ನುವ ಕಾರಣದಿಂದ ಇವತ್ತು ಒಂದು ನಾಣ್ಣುಡಿಯಾಗಿ ಭಗೀರಥ ಪ್ರಯತ್ನ ಎನ್ನುವುದು ಉಳಿದಿದೆ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾಷೆಯಲ್ಲಿ, ನಮ್ಮ ಪದ ಪುಂಜಗಳಲ್ಲಿ ಇಂತಹ ಪುರಾಣೋಕ್ತವಾದ ಘಟನೆಗಳು ಹಾಸು ಹೊಕ್ಕಾಗಿವೆ. ಅವುಗಳೇನು ಅಂತ ಅರ್ಥ ಮಾಡ್ಕೊಳ್ಬೇಕು. ಜಾಹ್ನವಿ ಅಂತ ಹೆಸರು ಇರ್ತದೆ. ಏನಮ್ಮ ನಿನ್ನ ಹೆಸರು ಜಾಹ್ನವಿ? ಜಾಹ್ನವಿ ಅಂದರೆ ಏನು? ಕೆಲವರು ಹೇಳ್ತಾರೆ ಗಂಗೆ ಅಂತ. ಅದೇ ಗಂಗೆಗೆ ಜಾಹ್ನವಿ ಅಂತ ಹೆಸರು ಬಂದದ್ದು ಯಾಕೆ ಅಂತ ಹೇಳಿದರೆ ಅವರಿಗೆ ಗೊತ್ತಿರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಪೌರಾಣಿಕ ಘಟನೆ ಇರ್ತದೆ. ಅದರ ಹಿನ್ನೆಲೆಯಲ್ಲಿ ಒಂದು ನೀತಿ ಇರ್ತದೆ, ಒಂದು ತಾತ್ವಿಕವಾದ ಸಂದೇಶ ಇರ್ತದೆ. ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಭರತ ವಂಶದ ಈ ಭಾರತದ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದು ಸಾರ್ಥಕ ಆಗೋದು. ಹೆಸರೇ ಗೊತ್ತಿಲ್ಲದೆ ಇದ್ದರೆ, ಅದರ ಅರ್ಥವೇ ಗೊತ್ತಿಲ್ಲದೆ ಇದ್ದರೆ, ಅಂತಹ ಭಗೀರಥ ಪ್ರಯತ್ನದ ಒಂದು ಆದರ್ಶವನ್ನು ಭಾಗವತ ಪುರಾಣ ನಮ್ಮ ಕಣ್ಣ ಮುಂದೆ ಕಟ್ಟಿದೆ.
ನಮ್ಮ ಆಲೋಚನೆಗಳು ಕೂಡ ಭಸ್ಮ ರಾಶಿಯಾಗಿ ಬಿದ್ದಿರ್ತದೆ. ನಮ್ಮೊಳಗೂ ಕೂಡ ಕಲ್ಮಶ ಭಸ್ಮದ ರಾಶಿಯಾಗಿ ಒಳಗೆ ಅಡಗಿಕೊಂಡಿರ್ತದೆ. ಅದನ್ನು ನಾಶ ಮಾಡಬೇಕಾದ್ರೆ ಅಥವಾ ಅದನ್ನು ಪಾವನಗೊಳಿಸಬೇಕಾದ್ರೆ ದೇವಗಂಗೆಯನ್ನು ಕರೆತರುವ ಪ್ರಯತ್ನವನ್ನು ನಾವು ಮಾಡಬೇಕು. ಏನದು ದೇವಗಂಗೆ ಅಂತಂದರೆ ಪ್ರಯತ್ನದ ಮೂಲಕ ಭಗವಂತನ ಕೃಪಾ ಕಟಾಕ್ಷವನ್ನು ಸಂಪಾದಿಸುವುದೇ ನಮ್ಮ ಪಾಪರಾಶಿಯನ್ನು ನಾಶ ಮಾಡುವಂತಹ ಒಂದು ವಿಧಾನ. ಆ ಸಾಂಕೇತಿಕ ಸಮೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಸಗರೋಪಾಖ್ಯಾನದ ಬಹಳ ಮುಖ್ಯವಾದ ಕತೆ. ಇನ್ನೊಂದು ಕಥೆ ಪುರೂರವೋಪಾಖ್ಯಾನ. ಪುರೂರವ ಎನ್ನುವವನು ನವಗ್ರಹಗಳಲ್ಲಿ ಒಬ್ಬನಾದ ಬುಧ ಎನ್ನುವವನ ಮಗ. ಈ ಬುಧನ ಕತೆ ಬಹಳ ವಿಚಿತ್ರವಾಗಿದೆ. ಅವನು ತನ್ನ ಚಂದ್ರನ ಮಗ. ಈ ಸೂರ್ಯನಿಂದಲೂ ಒಂದು ವಂಶ, ಸೂರ್ಯವಂಶ ಅಂತ ಪ್ರಖ್ಯಾತ ಆದ ಹಾಗೆ ಚಂದ್ರನಿಂದಲೂ ಕೂಡ ಒಂದು ವಂಶ ಪುರಾಣಗಳಲ್ಲಿ ಬೆಳೆದಿದೆ. ಆ ಚಂದ್ರವಂಶದಲ್ಲಿಯೇ ಹಸ್ತಿನಾವತಿಯ ಕೌರವರು ಪಾಂಡವರು ಸಂಜಾತರಾಗಿದ್ದು. ಈ ಚಂದ್ರ ಅವನು ತಾರಾದೇವಿ ಎನ್ನುವ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯ ಜೊತೆಗೆ ರಮಿಸಿ ಪಡೆದ ಮಗ ಬುಧ. ಆ ಬುಧ ಒಮ್ಮೆ ವನವಿಹಾರಕ್ಕೆ ಹೋದಾಗ ಒಬ್ಬಳು ಸುಂದರಿಯನ್ನು ನೋಡುತ್ತಾನೆ. ಅವಳ ಹೆಸರು ಇಳಾ ಅಂತ. ಆ ಇಳಾ ಎನ್ನುವ ಸುಂದರಿಯ ಕಥೆಯು ಕೂಡ ಬಹಳ ವಿಚಿತ್ರವಾಗಿದ್ದು. ಆ ಇಳಾ ಎನ್ನುವ ಹುಡುಗಿಯ ತಾಯಿ ತಂದೆಯರು ಬಹಳ ದೊಡ್ಡ ವ್ರತವನ್ನು ಮಾಡಿ ಸುಪುತ್ರನನ್ನು ಪಡೆಯಬೇಕು ಅಂತ ಯಜ್ಞ ಮಾಡುವ ಹೊತ್ತಿನಲ್ಲಿ ಪಟ್ಟದ ರಾಣಿ ಬಂದು ಪುರೋಹಿತರ ಹತ್ರ ಹೇಳ್ತಾಳೆ, ನಮಗೆ ಗಂಡು ಮಗು ಬೇಡ, ಹೆಣ್ಣು ಮಗು ಆಗುವ ಹಾಗೆ ಮಂತ್ರ ಹೇಳಿ. ನೋಡಿ ಪಟ್ಟದ ರಾಣಿಯ ಮನಸ್ಸು. ಪ್ರಪಂಚ ಎಲ್ಲ ಗಂಡು ಮಗು ಅಂತ ಕೇಳುವಾಗ ಹೆಣ್ಣು ಮಗು ಬೇಕು ಎನ್ನುವ ಮಹಾತಾಯಿ ಒಬ್ಬಳು ಪ್ರಾಚೀನ ಕಾಲದಲ್ಲಿ ಇದ್ದಳು ಎನ್ನುವುದನ್ನು ಇವತ್ತಿನ ಹುಡುಗಿಯರು ತಿಳ್ಕೊಳ್ಬೇಕು. ಗಂಡು ಮಗುವಿಗಾಗಿ ಹಪಹಪಿಸಬೇಕಾಗಿಲ್ಲ, ಹೆಣ್ಣು ಮಗುವು ಕೂಡ ವಂಶವನ್ನು ಮುಂದುವರಿಸಬಲ್ಲಳು ಎನ್ನುವ ಸತ್ಯವನ್ನು ಭಾಗವತ ಪುರಾಣ ಹೇಳುತ್ತದೆ. ಇದು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಗಂಡನಿಗೆ ಗೊತ್ತಿಲ್ಲದೆ ಮಾಡಿದ ಕಿತಾಪತಿ ಹೆಂಡತಿಯದ್ದು. ಪುರೋಹಿತರು ಮಂತ್ರ ಹೇಳಿರ್ತಾರೆ. ಹೆರಿಗೆ ಆದಾಗ ಗೊತ್ತಾಗ್ತದೆ ಹೆಣ್ಣು ಮಗು ಹುಟ್ಟಿತಲ್ಲ. ರಾಜನಿಗೆ ಬಹಳ ದುಃಖ ಆಗ್ತದೆ. ಏನಿದು, ನಾವು ಇಷ್ಟು ದೊಡ್ಡ ಯಜ್ಞ ಮಾಡಿ ಗಂಡು ಮಗು ಹುಟ್ಟದೆ ಹೆಣ್ಣಾಗಿದೆಯಲ್ಲ ಅಂತ ಕೇಳಿದಾಗ, ಏನು ಮಾಡಲಿಕ್ಕಾಗೋದಿಲ್ಲ, ನನ್ನ ಅನುಗ್ರಹದಿಂದ ಅವಳು 6 ತಿಂಗಳು ಹೆಣ್ಣು 6 ತಿಂಗಳು ಗಂಡಾಗುವ ಹಾಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ ಪುರೋಹಿತರು ಹೇಳ್ತಾರೆ, ವಶಿಷ್ಠರು. ಹಾಗೆ ಅವನಿಗೆ ಸುದ್ಯುಮ್ನ ಅಂತ ಹೆಸರಿಡ್ತಾನೆ. ಅವನು 6 ತಿಂಗಳು ಪುರುಷ, 6 ತಿಂಗಳು ಹೆಣ್ಣು. ತಂದೆಯ ನಂತರ ಅವನೇ ಸಿಂಹಾಸನದ ಅಧಿಪತಿ ಆಗ್ತಾನೆ, ರಾಜನಾಗ್ತಾನೆ. ಕಾಡಿಗೆ ಬೇಟೆಗೆ ಹೋಗ್ತಾನೆ. 6 ತಿಂಗಳ ಅವಧಿ, ಆ ದಿನ ಮುಗಿದ ಹೊತ್ತು ಅವನು ಕಾಡಿನಲ್ಲಿರ್ತಾನೆ, ಹೆಣ್ಣಾಗ್ತಾನೆ. ಅವಳಿಗೆ ಇಳಾ ಅಂತ ಹೆಸರು. ಆ ಇಳಾದೇವಿಯನ್ನು ನೋಡಿ ಬುಧ ಮೋಹಿಸ್ತಾನೆ. ಅವರಿಬ್ಬರೂ ಮದುವೆ ಆಗ್ತಾರೆ. ಅವರೀರುವರಿಗೆ ಹುಟ್ಟಿದ ಮಗನೇ ಪುರೂರವ. ಈ ಪುರೂರವ ಬಹಳ ದೊಡ್ಡ ತಪಸ್ವಿ, ರಾಜರ್ಷಿ ಅವನು. ಆದರೆ ಏನು ಮಾಡೋಣ, ಅವನ ಕಥೆಯೂ ಕೂಡ ವಿಚಿತ್ರವಾದದ್ದು. ಪ್ರಾಯಪ್ರಬುದ್ಧನಾದಂತಹ ಪುರೂರವನಿಗೆ ಅಪ್ಸರೆಯರಲ್ಲಿ ಒಬ್ಬಳಾದ ಊರ್ವಶಿಯನ್ನು ಕಂಡು ಆಸಕ್ತಿ ಉಂಟಾಗುತ್ತದೆ. ಊರ್ವಶಿಯ ಹತ್ತಿರ ಹೋಗಿ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಾನೆ ಪುರೂರವ. ನೀನು ನನ್ನ ರಾಣಿ ಆಗಬೇಕು ಅಂತ. ಅವಳು ಷರತ್ತು ಹಾಕ್ತಾಳೆ. ಆಗ ನೋಡಿ, ಆ ಕಾಲ ಕೂಡ ಕಂಡೀಷನ್ಸ್ ಅಪ್ಲೈ. ಷರತ್ತು ಊರ್ವಶಿಯದ್ದು ಏನು, ನಾನು ಹೇಳಿದ ಹಾಗೆ ಕೇಳಬೇಕು. ನನ್ನ ಹತ್ತಿರ 4 ಮೇಕೆಗಳಿವೆ. ಆ ಮೇಕೆಗಳನ್ನು ನೀನು ಯಾವತ್ತೂ ಕೂಡ ಯಾರೂ ಅಪಹರಿಸದೇ ಇದ್ದ ಹಾಗೆ ಸಂರಕ್ಷಣೆ ಮಾಡಬೇಕು. ಯಾವ ಹೊತ್ತಿನಲ್ಲಿಯೂ ಕೂಡ ನೀನು ನಗ್ನ ಶರೀರಿಯಾಗಿ ನನಗೆ ಕಾಣಬಾರದು. ಹೀಗೆ ಎಲ್ಲ ಅವಳು ಷರತ್ತುಗಳನ್ನು ಹೇಳಿದಾಗ, ನೀನು ಏನು ಹೇಳಿದರೂ ನಾನು ಅದಕ್ಕೆ ಒಪ್ಪುತ್ತೇನೆ ಅಂತ ಇವನು ಸಂಪೂರ್ಣ ಶರಣಾಗಿ ಊರ್ವಶಿಯನ್ನು ತನ್ನ ಮಡದಿಯನ್ನಾಗಿಸಿಕೊಳ್ತಾನೆ.
ಒಂದು ವಿಚಿತ್ರ ದಾಂಪತ್ಯ. ಆದರೆ ಎಷ್ಟೋ ವರ್ಷಗಳ ನಂತರ ಊರ್ವಶಿ ಅಪ್ಸರೆ ಅವಳು ಭೂಮಿಯಲ್ಲಿ ಇರಲಿಕ್ಕಾಗೋದಿಲ್ಲ, ಏನೋ ಒಂದು ನೆವನ ಮಾಡಿ ಆ ಊರ್ವಶಿಯನ್ನು ಕರೆಸಿಕೊಳ್ಳಬೇಕು ಎನ್ನುವುದಕ್ಕೆ ಇಂದ್ರ ಮಧ್ಯರಾತ್ರಿಯಲ್ಲಿ ಮೇಕೆಗಳನ್ನು ಕದೀತಾನೆ. ಅಯ್ಯೋ, ನನ್ನ ಮೇಕೆಗಳಿಲ್ಲ ಅಂತ ಊರ್ವಶಿ ಗೋಗರೆಯುತ್ತಾಳೆ. ನಗ್ನ ಶರೀರದಲ್ಲಿ ಇವನು ಓಡ್ತಾನೆ, ಮೇಕೆ ಎಲ್ಲಿ ಅಂತ ಹುಡುಕಲಿಕ್ಕೆ ಪುರೂರವ. ಇದೇ ಸುಸಂದರ್ಭ ಅಂತ ಹೇಳಿ ನನ್ನ ಷರತ್ತನ್ನು ನೀನು ಭಂಗ ಮಾಡಿದ್ದೀಯಾ, ನಾನು ನಿನ್ನ ಜೊತೆಗಿನ ದಾಂಪತ್ಯವನ್ನು ವಿಚ್ಛೇದನ ಮಾಡ್ತೇನೆ ಅಂತ ಹೇಳಿ ಊರ್ವಶಿ ಸ್ವರ್ಗಲೋಕಕ್ಕೆ ಹೊರಟು ಹೋಗ್ತಾಳೆ. ಆಮೇಲೆ ವಿಶೇಷವಾದ ಕಥೆ. ಪ್ರೇಯಸಿಯನ್ನು ಕಳೆದುಕೊಂಡಂತಹ ಪುರೂರವ ವಿರಹಿಯಾಗಿ ಭೂಮಿಯಲ್ಲೆಲ್ಲ ತಿರುಗಾಡ್ತಾನೆ. ನನಗೆ ಊರ್ವಶಿ ಬೇಕು, ಊರ್ವಶಿ ಬೇಕು ಅಂತ ಹುಚ್ಚನ ಹಾಗೆ ಸಂಚಾರ ಮಾಡ್ತಾನೆ. ಎಲ್ಲಿಯವರೆಗೆ ಹುಚ್ಚ ಅಂತಂದರೆ, ಅವನು ಒಂದು ಅಶ್ವತ್ಥದ ಕಟ್ಟಿಗೆಯನ್ನು, ಒಂದು ಶಮೀ ವೃಕ್ಷದ ಕೊಂಬೆಯನ್ನು ಎರಡನ್ನೂ ಕೂಡ ಹಿಡಿದುಕೊಂಡು ಇದು ಪುರೂರವ, ಇದು ಊರ್ವಶಿ, ಇದು ಪುರೂರವ, ಇದು ಊರ್ವಶಿ ಅಂತ ಹೇಳಿ ಅವೆರಡನ್ನೂ ಕೂಡ ಸ್ಪರ್ಶಿಸ್ತಾನೆ. ಹುಚ್ಚರ ಸ್ಥಿತಿಯಲ್ಲಿ ಹೀಗೆ ಆಗುತ್ತದೆ. ಒಂದು ನಿಮಗೆ ಆಧುನಿಕ ಸಿನಿಮಾ ಕಥೆಯ ಹಾಗೆ ಕಾಣುತ್ತದೆ ಇದು. ಆ ಹುಚ್ಚುತನ ಅಲ್ಲಿಯವರೆಗೆ ಅಶ್ವತ್ಥದ ಕಟ್ಟಿಗೆ ಮತ್ತು ಶಮೀ ವೃಕ್ಷದ ಕೊಂಬೆಗಳನ್ನು ನಾನು ಮತ್ತೆ ಊರ್ವಶಿ ಅಂತ ಭಾವಿಸಿಕೊಂಡು ಅವೆರಡರ ಘರ್ಷಣೆಯಿಂದ ಸುಖವನ್ನು ಪಡುವಂತಹ ಹೊತ್ತಿನಲ್ಲಿ ಅದರಲ್ಲಿ ಬೆಂಕಿ ಹುಟ್ಟುತ್ತದೆ. ಅರಣಿ ಮಥನದಲ್ಲಿ ತಾನೇ ನಾವು ಹೋಮಾಗ್ನಿಯನ್ನು ಸೃಷ್ಟಿ ಮಾಡುವುದು. ಅದರ ಮೂಲ ಇದು. ಅದಕ್ಕೆ ನಾವು ಇವತ್ತಿಗೂ ಪೌರೋಹಿತ್ಯದಲ್ಲಿ ಪುರೂರವನ ಹೆಸರನ್ನು ಒಳಗೊಂಡಂತಹ ಮಂತ್ರ ಬರ್ತದೆ. ಆ ಅಗ್ನಿಗೆ ಆವತ್ತಿನಿಂದ ಅದನ್ನು ಮೂರಾಗಿ ವಿಭಾಗಿಸ್ತಾನೆ. ಆಹವನೀಯ, ಗಾರ್ಹಪತ್ಯ, ದಾಕ್ಷಿಣಾಗ್ನಿ ಅಂತ ಅದಕ್ಕೆ 3 ಅಗ್ನಿಗಳಿಗೆ ಹೆಸರು. ಆಹವನೀಯ ಅಗ್ನಿ ಹೋಮ ಹವನಾದಿಗಳನ್ನು ಮಾಡುವುದಕ್ಕೆ, ಗಾರ್ಹಪತ್ಯ ಗೃಹಸ್ಥ ಧರ್ಮವನ್ನು ಪರಿಪಾಲಿಸುವುದಕ್ಕೆ, ದಾಕ್ಷಿಣಾಗ್ನಿ ಸತ್ತ ಮೇಲೆ ಚಿತೆಗೆ ಬೆಂಕಿಯನ್ನು ಕೊಡುವುದಕ್ಕೆ. ಈ 3 ರೂಪದಲ್ಲಿ ಅಗ್ನಿಯ ಸೃಷ್ಟಿಯಾಗುತ್ತದೆ. ಅದಕ್ಕೆ ಕಾರಣ ಪುರೂರವನ ಪ್ರೇಮ ಪ್ರಕರಣ, ಭಗ್ನ ಪ್ರೇಮ ಪ್ರಕರಣ. ಆವತ್ತು ಅವನು ಓಂಕಾರವನ್ನು ಪಠಿಸಿ ಆ ಅಗ್ನಿಯನ್ನು ಪ್ರಜ್ವಲಿಸಿದ್ದರಿಂದ ಆವತ್ತಿನಿಂದ 1 ಅಕ್ಷರವಾಗಿದ್ದ ಓಂಕಾರ ವೇದ 3 ವಿಭಾಗವಾಗುತ್ತದೆ ಅಂತೆ. ತ್ರಯೀ ಅನ್ನುವ ರೂಪವನ್ನು ಪಡೆಯುತ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೇಳಲಿಕ್ಕೆ ತೊಡಗಿದ್ದು ಆ ಕ್ಷಣದಿಂದ. ಇದು ತ್ರೇತಾಯುಗದ ಆರಂಭದಲ್ಲಿ ನಡೆದ ಘಟನೆ. ಅಗ್ನಿ 3 ಆಗಿದ್ದರಿಂದ, ವೇದ 3 ಆಗಿದ್ದರಿಂದ ಆ ಯುಗವನ್ನು ತ್ರೇತ ಅಂತ ಕರೆದು. ನಿಜವಾಗಿ ಅದು 2ನೇ ಯುಗ. ಕೃತಯುಗ ಆದಮೇಲೆ ತ್ರೇತಾಯುಗ. ಅದು 3ಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆ ಅದಕ್ಕೆ 3 ಅಂತ ಹೆಸರು? ತ್ರೇತ ಅಂತ ಯಾಕೆ ಹೆಸರು ಅಂದರೆ 3 ಅಗ್ನಿಗಳು, 3 ವೇದ ಶಾಖೆಗಳು ಸೃಷ್ಟಿಯಾದಂತಹ ಕಾರಣದಿಂದ ಆ ಯುಗವನ್ನು ತ್ರೇತ ಅಂತ ಕರೆದು. ಕಷ್ಟ ಆಗಿದ್ದು 3ನೇ ಯುಗಕ್ಕೆ ಹೆಸರಿಗೆ ಇಡೋದು ಹೇಗೆ ಅಂತ. ಈಗ 2ನೇ ಯುಗಕ್ಕೆ ತ್ರೇತ ಅಂತ ಸಂಸ್ಕೃತದಲ್ಲಿ ತ್ರಿ ಅನ್ನೋದರಿಂದ ಹುಟ್ಟಿದ್ದದು ತ್ರೇತ. 3ನೇ ದ್ವಾಪರಕ್ಕೆ ಹೆಸರಿಡೋದು ಹೇಗೆ? 3 ಅಂತ ಹೆಸರಿಡ್ಲಿಕ್ಕೆ ಆಗೋದಿಲ್ಲ. ತ್ರೇತ ಏನೋ ಹೆಸರನ್ನು ಇಟ್ಟಾಗಿದೆಯಲ್ಲ. ಅದಕ್ಕೆ ಸಂಸ್ಕೃತ ಭಾಷೆ ತುಂಬ ಪಾಂಡಿತ್ಯಪೂರ್ಣವಾದ ಭಾಷೆ. ಅದು ಹೇಳ್ತದೆ 2ರ ಮೇಲೆ 1 ದ್ವಾ ಅಪರ ಅಂತ ಹೇಳ್ತದೆ. 3ನೇ ಯುಗಕ್ಕೆ ದ್ವಾಪರ ಅಂತ ಹೆಸರಿಟ್ಟದ್ದು ಹಾಗೆ. 2 ಆದ ಮೇಲಿನದ್ದು ದ್ವಾ ಅಪರ, 2 ಆದ ಮೇಲಿನ ಯುಗ ಅದು. ಎಷ್ಟು ಪ್ರೌಢವಾದ ಪ್ರಬುದ್ಧವಾದಂತಹ ಭಾಷೆ ಸಂಸ್ಕೃತ ಅನ್ನುವುದನ್ನು ನಾವಿಲ್ಲಿ ನೋಡಬಹುದು. ಹೀಗೆ ಉಪಾಖ್ಯಾನಗಳ ಸರಣಿಯನ್ನು ನಾವು ನೋಡುತ್ತೇವೆ. ಪುರೂರವನನ್ನು ನಮ್ಮ ಮಂತ್ರ ಮಹರ್ಷಿಯಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಇನ್ನೊಂದು ಉಪಾಖ್ಯಾನವನ್ನು ಇವತ್ತೇ ಮುಗಿಸಿ ಬಿಡೋಣ. ಯಾಕೆಂದರೆ ಅನೇಕ ಉಪಾಖ್ಯಾನಗಳಿವೆ, ಅನೇಕ ಕಥೆಗಳಿವೆ. ಒಂದು ವಾರದಲ್ಲಿ ಸಮಗ್ರ ಭಾಗವತವನ್ನು ಸ್ವಲ್ಪವಾದರೂ ನಾವು ಸ್ಪರ್ಶ ಮಾಡಬೇಕಾಗ್ತದೆ. ಅದು ಚ್ಯವನೋಪಾಖ್ಯಾನ ಅಂತ ಅದಕ್ಕೆ ಹೆಸರು. ಚ್ಯವನ ಎನ್ನುವನು ಬಹಳ ದೊಡ್ಡ ಋಷಿ. ನಾವಿವತ್ತು ಚ್ಯವನ ಪ್ರಾಶ, ಅವನ ಹೆಸರಿನಲ್ಲಿ ಆಯುರ್ವೇದದಲ್ಲಿ ಒಂದು ಔಷಧವನ್ನು ಸೇವಿಸ್ತೇವೆ. ಅಂತಹ ಮಹಾತ್ಮ ಅವನು. ಅದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೇನೆ.
ಶರ್ಯಾತಿ ಎನ್ನುವಂತಹ ಚಂದ್ರವಂಶದ ರಾಜನಿಗೆ ಸುಕನ್ಯಾ ಅನ್ನುವಂಥ ಒಬ್ಬಳು ಮಗಳಿರ್ತಾಳೆ. ಪ್ರಾಯಪ್ರಬುದ್ಧೆಯಾದಂತಹ ಸುಕನ್ಯೆ ಒಂದು ದಿನ ವನವಿಹಾರಕ್ಕೆ ಬಂದು ಕಾಡಿನಲ್ಲೆಲ್ಲ ಸಖಿಯರೊಂದಿಗೆ ಸಂಚಾರ ಮಾಡುತ್ತಾ ಒಂದು ಹುತ್ತವನ್ನು ನೋಡ್ತಾಳೆ. ಅದೊಂದು ವಿಶೇಷವಾದ ಹುತ್ತ. ಅದರಲ್ಲಿ 2 ರಂಧ್ರಗಳಿರ್ತವೆ. ಆ 2 ರಂಧ್ರ ಪ್ರಕಾಶಮಾನವಾಗಿ ಸೂರ್ಯ ಚಂದ್ರರ ಹಾಗೆ ಕಂಗೊಳಿಸ್ತಾ ಇರ್ತದೆ, ಪ್ರಕಾಶಮಾನವಾಗಿರ್ತದೆ, ತೇಜಸ್ಸಿರ್ತದೆ. ದೀಪ 2 ದೀಪಗಳು ಉರಿಯುತ್ತಾ ಇವೆಯೋ ಏನೋ ಎನ್ನುವ ಹಾಗೆ ಸುಕನ್ಯಾ ಮನಸ್ಸಿನಲ್ಲಿ ಭ್ರಮೆ ಉಂಟಾಗ್ತದೆ. ಏನಿದು, ನೋಡಿಬಿಡೋಣ ಅಂತ ಹೇಳಿ ಹುಚ್ಚು ಹುಡುಗಾಟಿಕೆ ಹುಡುಗಿಯರಿಗೆ ಹೆಚ್ಚು ಒಂದು ಮುಳ್ಳು ಕಡ್ಡಿಯನ್ನು ಹಿಡಿದುಕೊಂಡು ಆ 2 ದೀಪಗಳ ಹಾಗೆ ಕಾಣುವ ರಂಧ್ರಗಳಿಗೆ ಚುಚ್ಚುತ್ತಾಳೆ. ಅದು ನಿಜವಾಗಿಯೂ ಚ್ಯವನ ಎನ್ನುವ ಮಹರ್ಷಿ ತಪಸ್ಸು ಮಾಡುತ್ತಾ ಇರುವಾಗ ಕುಳಿತಿರುವ ಹುತ್ತ. ಅದು ಆ 2 ದೀಪದಂತೆ ಪ್ರಜ್ವಲಿಸುವುದು ಆ ಚ್ಯವನ ಮಹರ್ಷಿಯ 2 ಕಣ್ಣುಗಳು. ಸುಕನ್ಯಾ ಮುಳ್ಳನ್ನು ಚುಚ್ಚಿದ್ದರಿಂದ ಚ್ಯವನ ಋಷಿಯ 2 ಕಣ್ಣುಗಳು ಕುರುಡಾಗಿ ಹೋಗುತ್ತದೆ. ಹುತ್ತವನ್ನು ಒಡೆದು ಹೊರಗಡೆ ಬಂದು, ಯಾರಮ್ಮ ನೀನು, ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾನೆ. ಈ ವಿಷಯ ಶರ್ಯಾತಿ ರಾಜನಿಗೂ ಕೂಡ ಗೊತ್ತಾಗ್ತದೆ. ಅಪರಾಧ ಪ್ರಜ್ಞೆಯಿಂದ ಸುಕನ್ಯೆ, ನಾನು ನಿಮಗೆ ಅನ್ಯಾಯ ಮಾಡಿದೆ, ನನಗೆ ಗೊತ್ತಾಗದೆ ಈ ಅಪರಾಧ ನಡೆದು ಹೋಯಿತು, ನೀವು ಕುರುಡರಾಗಿ ಹೋದಿರಿ, ನಿಮ್ಮ ಜೀವನವನ್ನು ನೀವು ಸವೆಸುವುದು ಕಷ್ಟವಾಗುತ್ತದೆ, ನಿಮಗೆ ಸಹಕಾರಿಯಾಗಿ ನಾನು ಹೆಂಡತಿಯ ಸ್ಥಾನದಲ್ಲಿ ನಿಂತು ನಿಮಗೆ ನೆರವಾಗುತ್ತೇನೆ ಅಂತ ಹೇಳ್ತಾನೆ. ಎಷ್ಟು ಜನರಿಗೆ ಇಂತಹ ಉದಾತ್ತ ಹೃದಯ ಇರ್ತದೆ. ಇವಳು ಚಿಕ್ಕ 16ರ ಹುಡುಗಿ, ಅವನು ಮುದುಕ ಚ್ಯವನ. ಆದರೆ ನನ್ನಿಂದಾಗಿ ಅವರ ಕಣ್ಣು ಹೋಯಿತಲ್ಲ ಅನ್ನುವ ಕಾರಣದಿಂದ ಅವಳು ಚ್ಯವನ ಋಷಿಗೆ ಮಡದಿಯಾಗ್ತಾಳೆ. ಶರ್ಯಾತಿ ಮಹಾರಾಜ ಮದುವೆ ಮಾಡಿಕೊಡ್ತಾನೆ. ಹೀಗೆಯೇ ಅವರ ದಾಂಪತ್ಯ ನಡೆಯುತ್ತಾ ಇರುತ್ತದೆ. ಒಂದು ದಿನ ಅಶ್ವಿನಿ ದೇವತೆಗಳು ಅಲ್ಲಿಗೆ ಬರ್ತಾರೆ. ಅವರು ಚ್ಯವನ ಋಷಿಗೆ ಹೇಳ್ತಾರೆ, ನೋಡು, ನೀನು ವೃದ್ಧನಾಗಿದ್ದೀಯ, ಅಂಧ ಬೇರೆ, ಕಣ್ಣು ಕಾಣೋದಿಲ್ಲ, ನಾವು ನಮ್ಮ ಔಷಧಿ ವಿದ್ಯೆಯಿಂದ, ಆಯುರ್ವೇದ ವಿದ್ಯೆಯಿಂದ ನಿನಗೆ ನೇತ್ರ ಶಕ್ತಿಯನ್ನು ಕೊಡಬಲ್ಲೆವು ಅಂತ ಹೇಳ್ತಾರೆ. ಆದರೆ ಒಂದು ಷರತ್ತು, ದೇವತೆಗಳ ಹವಿರ್ಭಾಗದಲ್ಲಿ ನಮಗೆ ಪಾಲು ಸಿಗುವ ಹಾಗೆ ನೀನು ಮಾಡಬೇಕು. ಈ ಅಶ್ವಿನಿ ದೇವತೆಗಳಿಗೆ ದೇವತೆಗಳ ಯಜ್ಞಭಾಗ ಪ್ರಾಪ್ತವಾಗಿರುವುದಿಲ್ಲ. ಅದು ಯಾವುದೋ ಒಂದು ವರ್ಣಭೇದ ನೀತಿಯಿಂದಾಗಿ ಅಶ್ವಿನಿ ದೇವತೆಗಳಿಗೆ ಕೊಡಬಾರದು ಅನ್ನುವುದು ದೇವತೆಗಳ ನಿರ್ಧಾರವಾಗಿರ್ತದೆ. ಚ್ಯವನ ಮಹರ್ಷಿ ಖಂಡಿತ ನಾನು ಆ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಬಹುದೊಡ್ಡ ಯಜ್ಞವನ್ನು ತಾನೇ ಮಾಡಿ ಅದರಲ್ಲಿ ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಕೊಡುವಂತಹ ಪರಿಪಾಠವನ್ನು ಆರಂಭ ಮಾಡ್ತಾನೆ. ಅದರಿಂದ ಸುಪ್ರೀತರಾದ ಅಶ್ವಿನಿ ದೇವತೆಗಳು ಚ್ಯವನ ಮಹರ್ಷಿಗೆ ಕಣ್ಣನ್ನು ಕೊಡ್ತಾರೆ, ನೇತ್ರದೃಷ್ಟಿಯನ್ನು ಕೊಡ್ತಾರೆ, ಯೌವನವನ್ನು ಕೊಡ್ತಾರೆ. ಆದರೆ ಅದನ್ನು ಕೊಡೋದಕ್ಕೆ ಒಂದು ತಂತ್ರವನ್ನು ಹೂಡ್ತಾರೆ. ಇಬ್ಬರು ಅಶ್ವಿನಿ ದೇವತೆಗಳು ಅಂದರೆ ಯಮಳರು, ಅವಳಿ ಮಕ್ಕಳು, ಜೋಡಿ ದೇವತೆಗಳು. ಆ ಇಬ್ಬರು ದೇವತೆಗಳು ಚ್ಯವನ ಋಷಿಯನ್ನು ಕರೆದುಕೊಂಡು ಹೋಗಿ ನಾವು ಸರೋವರದಲ್ಲಿ ಸ್ನಾನ ಮಾಡಿ ಬರೋಣ ಅಂತ ಹೇಳ್ತಾರೆ. ಕಣ್ಣು ಕಾಣದೇ ಇದ್ದ ಚ್ಯವನನ ಎಡ ಬಲ ಕರಗಳನ್ನು ಹಿಡಿದುಕೊಂಡು ಅಶ್ವಿನಿ ದೇವತೆಗಳು ಸರೋವರಕ್ಕೆ ಹೋಗಿ ಮಿಂದು ಮೇಲೆ ಎದ್ದು ಬರುವಾಗ ಅವನಿಗೆ ಕಣ್ಣೂ ಬರುತ್ತದೆ, ಚ್ಯವನನಿಗೆ ಯೌವನವೂ ಬರ್ತದೆ, ಸ್ಫುರದ್ರೂಪವೂ ಬರುತ್ತದೆ. ಆ ತಾರುಣ್ಯದ ಸೌಂದರ್ಯ ಹೇಗಿತ್ತು ಅಂತಂದರೆ ಅಶ್ವಿನಿ ದೇವತೆಗಳ ಹಾಗೆಯೇ ಇತ್ತು. ಈಗ ಸುಕನ್ಯೆಗೆ ತಲೆಬಿಸಿ, ಒಂದೇ ರೀತಿಯ 3 ಜನ ಹುಡುಗರು ಬರ್ತಾ ಇದ್ದಾರಲ್ಲ, ತನ್ನ ಗಂಡ ಚ್ಯವನ ಅಲ್ಲಿಲ್ಲ, ಅಶ್ವಿನಿ ದೇವತೆಗಳಿಬ್ಬರೂ ಮೊದಲೇ ನೋಡಿದ್ದೇವೆ, ಅವರ ಹಾಗೆ ಇರುವ ಇನ್ನೊಬ್ಬ 3ನೇಯವನು. ಈ 3 ಪುರುಷರಲ್ಲಿ, ಒಂದೇ ರೂಪ ಇರುವ 3 ತರುಣರಲ್ಲಿ ನನ್ನ ಗಂಡ ಯಾರು ಅನ್ನುವುದು ಸುಕನ್ಯೆಗೆ ಬಹಳ ದೊಡ್ಡ ಪ್ರಶ್ನೆಯಾಗ್ತದೆ. ಅವಳ ಪಾತಿವೃತ್ಯದ ಪ್ರಭಾವದಿಂದ ತೀರ್ಥ ಜಲವನ್ನು ಪ್ರೋಕ್ಷಣೆ ಮಾಡಿ ಅಶ್ವಿನಿ ದೇವತೆಗಳು ಮತ್ತು ತನ್ನ ಗಂಡ ಚ್ಯವನ
ಅವರನ್ನು ಬೇರ್ಪಡಿಸುವ, ಅವರನ್ನು ಗುರುತಿಸುವ ಶಕ್ತಿಯನ್ನು ತೋರ್ತಾಳೆ. ಅಶ್ವಿನಿ ದೇವತೆಗಳು ಬಹಳ ದೊಡ್ಡ ಆಯುರ್ವೇದ ವಿದ್ಯೆಯನ್ನು ಚ್ಯವನರಿಗೆ ಕೊಟ್ಟು ದೇವಲೋಕಕ್ಕೆ ಸಾಗುತ್ತಾರೆ. ಬಹಳ ದೊಡ್ಡ ಸಾಧನೆ ಚ್ಯವನ ಮಹರ್ಷಿಯದ್ದು. ಅಲ್ಲಿಯವರೆಗೆ ಯಜ್ಞಭಾಗದಲ್ಲಿ ಹವಿರ್ಭಾಗ ದೊರೆಯದೇ ಇದ್ದ ಅಶ್ವಿನಿ ದೇವತೆಗಳಿಗೆ ಅದನ್ನು ಕೊಡುವಂತಹ ಕೆಲಸವನ್ನು ಚ್ಯವನರು ಮಾಡಿದರು. ತತ್ ಪರಿಣಾಮವಾಗಿ ಚ್ಯವನರಿಗೆ ಯೌವನ ಮತ್ತು ಸೌಂದರ್ಯ ಇದು ಪ್ರಾಪ್ತವಾಗ್ತದೆ. ಸುಕನ್ಯೆ ಮತ್ತು ಚ್ಯವನ ಋಷಿಗಳು 100 ಕಾಲ ಸುಖ ದಾಂಪತ್ಯದ ಜೀವನವನ್ನು ಸಾಗಿಸ್ತಾರೆ ಅನ್ನುವುದು ಚ್ಯವನೋಪಖ್ಯಾನ. ಇವತ್ತು ನಾವು ಆಯುರ್ವೇದದಲ್ಲಿ ಚ್ಯವನಪ್ರಾಶ ಅನ್ನುವಂತಹ ಔಷಧವನ್ನು ತಗೊಳ್ಳುವುದು ಯೌವನ ಶಕ್ತಿಗಾಗಿ, ತಾರುಣ್ಯದ ತೇಜಸ್ಸಿಗಾಗಿ. ಆ ಪುರಾಣದ ನೆನಪು ನಮಗಿರಬೇಕು ಅಂತ ಆ ಹೆಸರನ್ನು ಇಟ್ಟಿದ್ದೇವೆ ಆಯುರ್ವೇದದಲ್ಲಿ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ಕೂಡ ಪುರಾಣದ ಬೇರೆ ಬೇರೆ ಪಾತ್ರಗಳ, ಬೇರೆ ಬೇರೆ ಘಟನೆಗಳ ಮರುಕಳಿಕೆ ಇದೆ. ಯಾಕೆ ಇದನ್ನು ಹೀಗೆ ಮಾಡಿದ್ದಾರೆ ಅಂತಂದರೆ, ನಾನು ನಿನ್ನೆ ಹೇಳಿದ ಹಾಗೆ ಕಾಲಪ್ರವಾಹದ ನೆನಪು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ರಾಮಾಯಣ, ಮಹಾಭಾರತ, ವೇದೋಪನಿಷತ್ತುಗಳು, ಅಷ್ಟಾದಶ ಪುರಾಣಗಳು, ಅಲ್ಲಿಯ ಮಹಾಪುರುಷರು ಅವರು ಮಾಡಿದ ಸಾಧನೆ, ಇದು ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ಹೆಜ್ಜೆ ಹೆಜ್ಜೆಗೆ ಅನುರಣನಗೊಳ್ಳಬೇಕು, ಸ್ಮೃತಿಗೆ ಬರಬೇಕು ಎನ್ನುವ ಕಾರಣದಿಂದ ಇವುಗಳನ್ನೆಲ್ಲ ನಾವು ಇವತ್ತು ಉಳಿಸಿಕೊಂಡು ಬಂದಿದ್ದೇವೆ. ಏಕಾಏಕಿಯಾಗಿ ಇದು ಮನುಧರ್ಮವಾಗುತ್ತದೆ, ಇದು ಮನುವಾದವಾಗುತ್ತದೆ, ಇದು ಸಲ್ಲದು, ನಾವು ಹೊಸ ಹೆಸರಿಡೋಣ ಅನ್ನುವಂತಹ ಯೋಚನೆಗಳೆಲ್ಲ ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಗೆ ಮಾಡುವ ದ್ರೋಹ. ಎಷ್ಟೋ ಊರಿನ ಹೆಸರುಗಳು ರಾಜ ಮಹಾರಾಜರ, ಋಷಿಪುಂಗವರ ಹೆಸರಿನಿಂದ ಖ್ಯಾತವಾಗಿದ್ದನ್ನು ಐತಿಹಾಸಿಕವಾದ ಕಾಲದಲ್ಲಿ ಮಧ್ಯಘಟ್ಟದಲ್ಲಿ ಹೆಸರನ್ನು ಇಟ್ಟಿದ್ದೇವೆ. ನಾವು ಅವುಗಳನ್ನು ಪುನರ್ನಾಮಕರಣ ಮಾಡುವ ಕೆಲಸವನ್ನು ಮಾಡಬೇಕು. ಇತ್ತೀಚೆಗೆ ಆ ಕೆಲಸ ಕೂಡ ನಮ್ಮ ದೇಶದಲ್ಲಿ ನಡೀತಾ ಇದೆ. ನಮ್ಮ ಬೀದಿಗಳಲ್ಲಿಯೂ ಕೂಡ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಿಸಿದ, ಅಷ್ಟಾದಶ ಪುರಾಣಗಳಿಗೆ ಸಂಬಂಧಿಸಿದಂತಹ ಹೆಸರುಗಳಿರಬೇಕು. ನಮ್ಮ ಮೈಸೂರಿನಲ್ಲಿ ತುಂಬ ಸುಂದರವಾದಂತಹ ಬೀದಿಗಳ ಹೆಸರಿವೆ. ಮೋಕ್ಷ ಮಾರ್ಗ, ಗಾಂಧಿ ಮಾರ್ಗ, ಸತ್ಯ ಮಾರ್ಗ, ಇಂತಹ ಹೆಸರುಗಳಿವೆ. ಎಲ್ಲ ನಗರಗಳು ಇಂತಹ ಉದಾತ್ತವಾದ ಹೆಸರನ್ನು ಇಟ್ಟುಕೊಂಡಾಗ, ಬಡಾವಣೆಗಳಿಗಿರಬಹುದು, ಬೀದಿಗಳಿಗಿರಬಹುದು, ನಗರಕ್ಕೆ ಇರಬಹುದು, ಇಂತಹ ಹೆಸರನ್ನು ಇಟ್ಟುಕೊಂಡಾಗ ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆಯ ಅರಿವಾಗ್ತದೆ. ಕನಿಷ್ಠ ಪಕ್ಷ ನಾವು ಭಾಷಣದಲ್ಲಿ ಮಾತ್ರ ಹೇಳ್ತೇವಲ್ವ, ಗಾಂಧಿ ಮಾರ್ಗದಲ್ಲಿ ನಡೆಯುತ್ತೇವೆ. ನಿಜವಾದ ಆ ಮಾರ್ಗಕ್ಕೆ ಗಾಂಧಿ ಮಾರ್ಗ ಅಂತ ಹೆಸರಿಟ್ಟರೆ ಕನಿಷ್ಠ ಪಕ್ಷ ಆ ರಸ್ತೆಯಲ್ಲಿ ನಡೆಯುತ್ತೇವೆ ಎನ್ನುವ ನೆನಪಾದರೂ ನಮಗೆ ಬರಬಹುದು. ಸತ್ಯ ಮಾರ್ಗದಲ್ಲಿ, ಮೋಕ್ಷ ಮಾರ್ಗದಲ್ಲಿ ನಡೆಯುವಂತಹ ಬುದ್ಧಿ ನಮಗೆ ಉಂಟಾಗಬಹುದು. ಇದು ಪುರಾಣ ವಾಚನದಿಂದ ನಮ್ಮಲ್ಲಿ ಉಂಟಾಗುವಂತಹ ಸಾಂಸ್ಕೃತಿಕವಾದಂತಹ ಅಂಶ. ಪ್ರತಿಯೊಂದು ಹಂತವು, ಈಗ ಪುರೂರವಾರ್ಧಕ ಸಂಜ್ಞಕ ಅನ್ನುವಂತಹ ಮಂತ್ರ ಪಠನೆಯ ಮೂಲಕ ಪುರೂರವನ ಕೊಡುಗೆ ಏನು, ಅವನು ಯಾಕೆ ಒಬ್ಬ ಕ್ಷತ್ರಿಯ ರಾಜನಾಗಿ ಮಂತ್ರದ ಮಧ್ಯದಲ್ಲಿ ರಾರಾಜಿಸ್ತಾನೆ ಎನ್ನುವುದನ್ನು ಕೂಡ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಗರ ಎನ್ನುವ ಹೆಸರು ಯಾಕೆ ಬಂತು, ಸಗರ ವಂಶದ ಮೂಲದಿಂದ ಆ ಹೆಸರು ಬಂದಿದೆ ಎನ್ನುವುದು ನಮ್ಮ ಭಾರತೀಯ ಪುರಾಣಗಳ ಪರಿಪ್ರೇಕ್ಷ್ಯವನ್ನು ನಮ್ಮ ಮನಸ್ಸಿಗೆ ಕಟ್ಟಿಕೊಡುವ ಕೆಲಸವನ್ನು ಮಾಡುತ್ತದೆ. ಸಂಸ್ಕೃತಿ ಅನ್ನುವುದು ಹಾಗೆ, ಪರಂಪರೆ ಅನ್ನುವುದು ಹಾಗೆ. ಸಂಪ್ರದಾಯ ಅಂತ ಸಮ್ಯಕ್ ಪ್ರದಾನ ಇದೆ. ಹಳೆಯದನ್ನು ಸರಿಯಾಗಿ ಮುಂದುವರಿಸಿಕೊಂಡು ಹೋಗಿ ಅಂತ ಮುಂದಿನ ತಲೆಮಾರಿಗೆ ಕೊಡುವ ಕ್ರಿಯೆ ಅದು. ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮರಿಮಗನಿಗೆ ಅದು ಸಂಪ್ರದಾನವಾಗುತ್ತಾ ಹೋಗುತ್ತದೆ. ಪಾರಂಪರಿಕವಾಗಿ ಅದು ಮುಂದುವರಿಯುತ್ತದೆ. ಆದ್ದರಿಂದಲೇ 5000 ವರ್ಷಗಳ ಭಾಗವತವನ್ನು ನಾವು ಇವತ್ತು ಓದುತ್ತೇವೆ. ಕೃಷ್ಣ ಹೇಳಿದ ಭಗವದ್ಗೀತೆಯನ್ನು ಇವತ್ತೂ ಕೂಡ ನಮ್ಮ ಕಣ್ಣ ಮುಂದೆ ಪಾರ್ಥಸಾರಥಿಯಾಗಿ ನಿಂತು ಕೃಷ್ಣ ಬೋಧಿಸಿದ್ದಾನೆ ಅನ್ನುವ ಚಿತ್ರವನ್ನು ಕಲ್ಪಿಸಿಕೊಳ್ಳುತ್ತೇವೆ. ಇಡೀ ಕುರುಕ್ಷೇತ್ರದ ರಣಾಂಗಣದಲ್ಲಿ ಅರ್ಜುನನ ರಥದ ಎದುರುಗಡೆ ಕೃಷ್ಣ ಕುಳಿತಿದ್ದಾನೆ ಅನ್ನುವುದೇ ವಿರೋಧಿ ಸೈನ್ಯಕ್ಕೂ ಕೂಡ ಒಂದು ಶಕ್ತಿಯನ್ನು ಕೊಡ್ತಾ ಇತ್ತು. ನಾವು ಸತ್ತರೂ ಕೂಡ ಭಗವಂತನ ಮೂರ್ತಿಯನ್ನು ನೋಡಿ ಸಾಯ್ತೇವೆ ಅಂತ ಭಾವಿಸಿದ್ರಂತೆ ಕೌರವ ಸೇನೆಯ ವೀರರು.
ಯಾಕೆಂದ್ರೆ ಎದುರುಗಡೆ ಪಾಂಡವ ಪಕ್ಷದಲ್ಲಿ ಅರ್ಜುನನ ರಥದಲ್ಲಿ ಎದುರುಗಡೆ ಪ್ರತಿಷ್ಠಾಪಿತನಾದವನು ಪಾರ್ಥ ಸಾರಥಿಯಾದ ಶ್ರೀಕೃಷ್ಣ. ಅವನ ಎದುರುಗಡೆ ಗದೆ ತಾಗಿದ್ರು, ಶೂಲ ತಾಗಿದ್ರು, ಬಾಣ ತಾಗಿದ್ರು, ನಾನು ಸತ್ತರೂ ಕೂಡ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಎನ್ನುವ ಭಾವನೆ ಕೌರವ ಸೈನ್ಯದಲ್ಲಿ ಇದ್ದವರಿಗೂ ಇತ್ತಂತೆ. ಎಂತಹ ಉದಾತ್ತವಾದಂತಹ ಭಾರತದ ಮಣ್ಣಿದು. ಮಣ್ಣಿನ ಕಣ ಕಣದಲ್ಲಿಯೂ ಕೂಡ ರಾಮ ಕೃಷ್ಣ ಎನ್ನುವಂತಹ ಅಂಶ ಇದೆ. ಅದನ್ನು ನಾವು ಗ್ರಹಿಸಬೇಕು. ಇವತ್ತು ಕುರುಕ್ಷೇತ್ರಕ್ಕೆ ಹೋಗಿ ನೋಡಿ, ಅಲ್ಲೊಂದು ಮರ ಇದೆ. ಅರ್ಜುನನಿಗೆ ಕೃಷ್ಣದೇವರು ಭಗವದ್ಗೀತೆಯನ್ನು ಉಪದೇಶ ಮಾಡಿದಂತಹ ಸ್ಥಳ, ಅದನ್ನು ಸೂಚನೆ ಮಾಡಿ ಒಂದು ಸ್ಥಳವನ್ನು ನಿಗದಿಗೊಳಿಸಿದ್ದಾರೆ. ಅಲ್ಲೊಂದು ಮರ ಇದೆ, ಅದರ ಕೆಳಗಡೆ ನಾವು ಕುಳಿತುಕೊಂಡು ಬರಬಹುದು. ಹಾಗೆ ಕುಳಿತು ಊರ್ಧ್ವ ಮೂಲಮದ ಶಾಖಂ ಅಂತ ನಾವು ಹೇಳಿಕೊಂಡಾಗ ಮನಸ್ಸಿಗೆ ಎಷ್ಟು ಪ್ರಸನ್ನತೆ ಪ್ರಾಪ್ತವಾಗ್ತದೆ. ಆ ಮರದ ಕೆಳಗೆ ನೀರಿಲ್ಲ, ಊರ್ಧ್ವ ಮೂಲಮದ ಶಾಖಂ ಅನ್ನುವ ಚಿತ್ರ ನಮಗೆ ಬರೋದಿಲ್ಲ. ಆದರೆ ಭಗವಂತ ಮೇಲಿದ್ದಾನೆ ಎನ್ನುವಂತಹ ಅಶ್ವತ್ಥ ವೃಕ್ಷದ ನೆನಪು ನಮಗಾಗುತ್ತದೆ. ಕೃಷ್ಣ ಹೇಳಿದಂತಹ ಮಾತುಗಳೆಲ್ಲ ನಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಅನುರಣನಗೊಳ್ಳುತ್ತದೆ. ಕುರುಕ್ಷೇತ್ರಕ್ಕೆ ಹೋಗದೇ ಇದ್ದವರು ಕೂಡ ಇದನ್ನು ತಮ್ಮ ಮನದಂಗಳದಲ್ಲಿ ಪರಿಭಾವಿಸಲಿಕ್ಕೆ ಸಾಧ್ಯ ಇದೆ. ಭಗವದ್ಗೀತೆಯನ್ನು ನಾನು ಕನ್ನಡದ ಭಾವಗೀತೆಗಳಾಗಿ ಬರೆದಿದ್ದೇನೆ. ಬೆಂಗಳೂರು ಆಕಾಶವಾಣಿಯವರು 6 ತಿಂಗಳ ಕಾಲ ಅದನ್ನು ಪ್ರಸಾರ ಮಾಡಿದರು. ಕನ್ನಡದ ಪ್ರಸಿದ್ಧ ಗಾಯಕರು ಗಾಯಕಿಯರು ಅದನ್ನು ಹಾಡಿದರು. ಭಗವಂತನ ಭಾವಗೀತೆ ಅಂತ ಅದಕ್ಕೆ ಹೆಸರು. ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ಗುರುಗಳು ಅದಕ್ಕೆ ಮುನ್ನುಡಿಯ ತಿಲಕವನ್ನು ಇಟ್ಟಿದ್ದಾರೆ. ಒಂದೊಂದು ಹಾಡನ್ನು ಹಾಡಿಕೊಳ್ಳುವ ಮೂಲಕ ಕರ್ಮಯೋಗ ಅಂದರೆ ಏನು, ಪದ್ಮಪತ್ರ ಮೀಮಾಂಭಸ ಅಂದರೆ ಏನು, ಸ್ವಧರ್ಮೇ ನಿಧನಂ ಶ್ರೇಯ ಅಂದರೆ ಏನು ಎನ್ನುವ ಉದಾತ್ತ ತತ್ವಗಳನ್ನು 8-12 ಸಾಲುಗಳ ಒಂದು ಹಾಡು ಭಾವಗೀತೆ ನಮ್ಮ ಮನಸ್ಸಿಗೆ ತಂದುಕೊಡುತ್ತದೆ. ಸಂಸ್ಕೃತವನ್ನು ಕಲಿಯುವ ಕಷ್ಟವಾದಂತಹ ಸಿದ್ಧಾಂತವನ್ನು ತತ್ವವನ್ನು ಜೀರ್ಣಿಸಿಕೊಳ್ಳುವ ಪ್ರಯಾಸ ಇಲ್ಲ. ಸುಲಭವಾದ ಸರಳವಾದಂತಹ ಕನ್ನಡದಲ್ಲಿ ಕಬ್ಬಿನ ಸಿಪ್ಪೆಯನ್ನು ಜಗದು ಅದರ ರಸವನ್ನು ಈಂಟುವುದು ಕಷ್ಟ. ಅದು ಗಾಣಕ್ಕೆ ಕೊಡಬೇಕಾಗ್ತದೆ, ಅದನ್ನು ಸಂಸ್ಕಾರ ಮಾಡಬೇಕಾಗ್ತದೆ. ಆದರೆ ದ್ರಾಕ್ಷೆ ನೇರವಾಗಿ ಬಾಯಿಗೆ ಹಾಕ್ಕೊಳ್ಬೋದು. ಅದಕ್ಕೆ ದ್ರಾಕ್ಷಾಪಾಕ ಅಂತ ಹೆಸರು. ನಾರಿಕೇಳ ಪಾಕ ಕಷ್ಟ. ತೆಂಗಿನಕಾಯಿ ಸಿಪ್ಪೆ ತೆಗಿಬೇಕು, ಒಡೆಯಬೇಕು, ಆಮೇಲೆ ಅದನ್ನು ತುರಿಯಬೇಕು, ಅದರ ರಸವನ್ನು ಹಿಂಡಬೇಕು. ದ್ರಾಕ್ಷಾಪಾಕ ಹಾಗಲ್ಲ, ಏನೂ ಮಾಡಬೇಕಾಗಿಲ್ಲ, ಬಾಯಿಯೊಳಗೆ ಹಾಕಿಕೊಂಡ್ರೆ ಸಾಕು. ಭಗವದ್ಗೀತೆಯ ಅರ್ಥವನ್ನು ಸುಲಭಗಮ್ಯವಾಗಿ ನಾವು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯ. ಭಾರತೀಯರಾದ ನಮಗೆ ಇದು ಮೊತ್ತ ಮೊದಲ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಯಾರಾದರೂ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಅನ್ಯಧರ್ಮೀಯರು ಕೇಳಿದರೂ ಕೂಡ 4 ವಾಕ್ಯದಲ್ಲಿ ಹೇಳುವ ಶಕ್ತಿ ನಮ್ಮ ಮಕ್ಕಳಿಗೆ ಕೂಡ ಬರಬೇಕು. ಅಂತಹ ಒಂದು ಸಮಾಜ ಶಿಕ್ಷಣವನ್ನು ಸಾಧ್ಯವಾಗಿಸಬೇಕು ನಾವು ಹಿರಿಯರು. ಅದನ್ನು ಆಂದೋಲನವನ್ನಾಗಿ ಮಾಡಿದಾಗ ಮಾತ್ರ ಭಗವದ್ಗೀತೆ ನಮಗೆಲ್ಲರಿಗೂ ಕೂಡ ಪ್ರಿಯವಾದ ಭಾವಗೀತೆಯಾಗಬಲ್ಲದು. ಇವತ್ತು ಗೀತಾ ಜಯಂತಿಯ ಪುಣ್ಯ ದಿವಸ. ಕೃಷ್ಣನನ್ನು ಸ್ಮರಣೆ ಮಾಡುತ್ತಾ, ಅವನ ಮಹಾತ್ಮೆಯನ್ನು ಸಾರುವ ಭಾಗವತ ಪುರಾಣವನ್ನು ತಿಳಿಯುತ್ತಾ, ಗೀತಾ ಸಾರವನ್ನೂ ಕೂಡ ಮನಸ್ಸಿಗೆ ತಂದುಕೊಳ್ಳುತ್ತಾ 3ನೆಯ ದಿನದ ಈ ಪ್ರವಚನಕ್ಕೆ ನಾನು ಮಂಗಲ ಹಾಡ್ತೇನೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. ಹರಿ ಓಂ. ಈ ಭಾಗವತ ಸಪ್ತಾಹದ 3ನೇ ದಿನದ ಪಾಠವನ್ನು ನಾವು ಈಗಾಗಲೇ ಕಲ್ಪಿಸಿಕೊಂಡಿದ್ದೇವೆ. ಗೀತಾ ಜಯಂತಿಯ ಶುಭ ದಿನದಂದು ಗೀತಾ ಪಾರಾಯಣದೊಂದಿಗೆ ಆರಂಭಿಸಿದ ಈ ದಿನವನ್ನು ಕೆಲವಾರು ವ್ಯಾಖ್ಯಾನಗಳಿಂದ ಅದರ ಸವಿಯನ್ನು ಸವಿದಿದ್ದೇವೆ. ಸಮುದ್ರದ ಆಳದಲ್ಲಿರುವ ಮುತ್ತುಗಳ ರಾಶಿಯಲ್ಲಿ ಕೆಲವು ಮುತ್ತುಗಳನ್ನು, ಆಯ್ದ ಕೆಲವು ಮುತ್ತುಗಳನ್ನು, ಅತ್ಯುತ್ತಮವಾದ ಕೆಲವು ಮುತ್ತುಗಳು ನಮಗೆ ಹೆಕ್ಕಿ ನಮಗೆಲ್ಲರಿಗೆ ನೀಡಿದಂಥ ಆಚಾರ್ಯ ಭಾರದ್ವಾಜರಿಗೆ ಅನಂತ ಧನ್ಯವಾದಗಳು. ಪಾರಾಯಣ ನಡೀಲಿಕ್ಕಿದೆ, ಅದಕ್ಕಾಗಿ ತಯಾರಿ. ಪಾರಾಯಣೆ ಯೋಗ
ವಾಸುದೇವಾಯ ಓಂ ವಿಶ್ವಾಯ ನಮಃ ಓಂ ವಿಶ್ವಂ ವಿಷ್ಣು ಪಶಕಾರೋ ಭೂತಭವ್ಯಭವತ್ತು ಭೂತಕೃತ್ಪೂರ್ವವಾಯೋ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನ ಪರಮಾಗತಿ ಅವೇಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ ಕ್ಷರೇಯ ಚ ಯೋಗೋ ಯೋಗವಿದಾಂ ಏಕಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವಶ್ಯ ಪಶ್ಯ ಸ್ಥಾನೋ
नमो ब्रह्मण्यदेवाय ओ ब्राह्मणेन्द्राय च जगद्गुरुताय श्री हरिगुरुताय नमो नमः। हरि श्री कृष्णार्पणमस्तु। अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः